योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। ओष्ठापिधाननकुलीदन्तैः परिवृतापविः सर्वस्यैवाच ईशाना चारुमाम् इह पादयेत्। अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः। बुद्धिर्बलं यशोधैर्यं निर्भयत्वमरोगताम् अजाढ्यं वाक्पटुत्वं च हनुमत्स्मरणात् भवेत्। भवति यदनुभावात् यडमूकोऽपि वाग्मी जडमतिरतिजन्तुर्गायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। सर्वमङ्गलदातारौ पार्वती परमेश्वरौ गणेशस्कन्दसंयुक्तौ वन्दे वाञ्छितसिद्धये। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। नमोऽस्तात्विकाः देवाः विष्णुभक्तिपरायणाः धर्ममार्गे प्रेरयन्तो भवन्तः सर्व एव हि। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन तदा निरस्तकुहकं सत्यं परं धीमहि। निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। श्रीगुरुभ्यो नमः। हरिः ओम्। तमद्भुतं बालकमम्बुजेक्षणं चतुर्भुजं शङ्खगदाद्युदायुधं श्रीवत्सलक्ष्मं गलशोभिकौस्तुभं पीताम्बरं सान्द्रपयोधसौभगं महार्घवैडूर्यकिरीटकुण्डलद्विषावरिष्वक्तसहस्रकुन्तलम् उद्दामकाञ्चङ्गदकङ्कणादिभिः विरोचमानं तम् अद्भुतं बालकं वसुदेवः ऐक्षत. ಈ ರೀತಿಯ ವಿಶೇಷಣಗಳುಳ್ಳಂತಹ ಅದ್ಭುತವಾದಂತಹ ಮಗುವನ್ನು ವಸುದೇವ ನೋಡಿದ ಅಂತ ನಿನ್ನೆಯ ದಿವಸ ಯಾವ ರೀತಿಯ ವಿಶೇಷಣ ಅಂತ ನಿನ್ನೆ ಹೇಳಿದ್ದೇನೆ. ಕೃಷ್ಣನ ಪ್ರಾದುರ್ಭಾವಕ್ಕೆ ನಿನ್ನೆಯ ಕಥೆಯನ್ನು ನಾವು ಸಮಾಪ್ತಿಗೊಳಿಸಿದ್ದೇವೆ. ಶ್ರೀಕೃಷ್ಣ ತಾನು ಭಗವತ್ ಸ್ವರೂಪದಿಂದಲೇ ಹುಟ್ಟುವಾಗೇನೆ ತಾನು ಭಗವಂತ ಅಂತ ತೋರಿಸಿಕೊಂಡು ಹುಟ್ಟಿದ. ಮೊನ್ನೆ ನಾನೊಂದು ವಿಷಯ ಹೇಳಿದೆ. ಕೃಷ್ಣ ಆಗಾಗ್ಗೆ ತಾನು ಪರಮಾತ್ಮ ಅಂತ ತೋರಿಸಿಕೊಳ್ತಾ ಬಂದನಾದ ಕಾರಣ ಕೃಷ್ಣಾವತಾರ ಪೂರ್ಣ ರಾಮಾವತಾರ ಅಪೂರ್ಣ ಅಂತ ಹೇಳ್ತಾರೆ. ವಸ್ತುತಸ್ತು ಈ ಕಥೆಗೆ ಸಂಬಂಧ ಇಲ್ಲ, ಎಲ್ಲವೂ ಪೂರ್ಣಾವತಾರವೇ. ಇಲ್ಲಿ ಕೃಷ್ಣ ಪೂರ್ಣ ರಾಮ ಅಪೂರ್ಣ ಅಂತ ಎಂಬ ಭಾವನೆಯನ್ನು ನಾವು ಹೊಂದಬಾರದು. ಸಂದರ್ಭಕ್ಕನುಗುಣವಾಗಿ ಹೇಳಿದ್ದೇನೆ ಅಷ್ಟೇ. ಅಂದು ಕೃಷ್ಣ ತಾನು ಭಗವಂತನ ಅವತಾರ, ಸಾಮಾನ್ಯ ಶಿಶು ಅಲ್ಲ ಎಂಬುದನ್ನು ತೋರಿಸಿಕೊಳ್ತಾ ದೇವಕಿಯ ಮಗನಾಗಿ ಜನ್ಮಿಸಿದ್ದಾನೆ. ಹುಟ್ಟಿದವನೇ ಮುಂದೆ ಏನೇನು ಮಾಡಬೇಕು ಅಂತ ವಸುದೇವನಿಗೆ ನಿರ್ದೇಶನ ಮಾಡಿದ್ದಾನೆ. ಮುಂದೆ ಏನು ಮಾಡಬೇಕು, ತನ್ನನ್ನು ಕೊಂಡು ಹೋಗಬೇಕು, ನಂದಗೋಕುಲದಲ್ಲಿರಬೇಕು, ಅಲ್ಲಿ ಯಶೋದೆಗೆ ಹುಟ್ಟಿದ ಹೆಣ್ಣು ಮಗುವನ್ನು ಕರ್ಕೊಂಡು, ಇಷ್ಟೆಲ್ಲ ಕಥೆಗಳನ್ನು ಕೃಷ್ಣ ಹೇಳಿದ, ಹೀಗೆ ಮಾಡು ಅಂತ. ವಸುದೇವ ಒಪ್ಪಿಕೊಂಡವನೇ ಕೃಷ್ಣ ತನ್ನ ಮೂಲ ರೂಪವನ್ನು ಮರೆಮಾಚಿ ಮತ್ತೆ ಮಗುವಿನಂತೆ ಮಲಗಿಕೊಂಡ. ನಟನೆ ಮಾಡಿದ, ಸಾಮಾನ್ಯ ಮಗುವಿನಂತೆ ನಟನೆ ಮಾಡಿದ.
ವಸುದೇವ ಮಗುವನ್ನು ಎತ್ತಿಕೊಳ್ಳುತ್ತಾನೆ. ಎತ್ತಿಕೊಂಡದ್ದೇ ತಡ ಅವನ ಕೈಗೆ ಹಾಕಿದ್ದ ಬೇಡಿಗಳು ಕಳಚಿಕೊಳ್ಳುತ್ತವೆ. ಸೆರೆಮನೆಯಲ್ಲಿ ಬಂಧನದಲ್ಲಿಟ್ಟಿದ್ದಾನೆ ಕಂಸ. ಸೆರೆಮನೆ ತನ್ನಷ್ಟಕ್ಕೆ ತಾನೇ ತೆರೆದುಕೊಳ್ಳುತ್ತದೆ. ಕಾವಲಿಗಾಗಿ ನಿಂತಹ ಭಟರೆಲ್ಲ ಮೂರ್ಛಿತರಾಗ್ತಾರೆ. ಧೋ ಅಂತ ಮಳೆ ಸುರಿತಾ ಇದೆ. ಕಗ್ಗತ್ತಲು ನಡು ರಾತ್ರಿ. ಇಂತಹ ಸಮಯದಲ್ಲಿ ಕೃಷ್ಣನ ನಿರ್ದೇಶನದಂತೆ ವಸುದೇವ ಆ ಕೃಷ್ಣನನ್ನು ಹೊತ್ತುಕೊಂಡು ನಂದಗೋಕುಲಕ್ಕೆ ಹೊರಡುತ್ತಾನೆ. ಇಲ್ಲಿ ಒಂದು ದೊಡ್ಡ ಸಂದೇಶ ಅಡಗಿದೆ. ಕೃಷ್ಣ ಕೆಳಗಿದ್ದ, ದೇವಕಿ ವಸುದೇವ ಎಲ್ಲರೂ ಮಹಾಬಂಧನದಲ್ಲಿದ್ದರು. ಯಾವಾಗ ಕೃಷ್ಣನನ್ನು ವಸುದೇವ ಹೊತ್ತುಕೊಂಡನೋ ಅವನ ಬಂಧನ ಎಲ್ಲ ಕಳಚಿ ಬಿತ್ತು. ನಾವು ಸಂಸಾರ ಬಂಧನದಲ್ಲಿ ಬಂಧಿತರಾಗಿದ್ದೇವೆ. ಕೃಷ್ಣನನ್ನು ಯಾವಾಗ ನಮ್ಮ ಭಕ್ತಿಯಿಂದ ಹೊತ್ತುಕೊಳ್ಳುತ್ತೇವೋ ನಮ್ಮ ಬಂಧನವು ಕಳಚಿ ಬೀಳುತ್ತದೆ ಎಂಬಂತಹ ಸಂದೇಶ. ಸಂಸಾರ ಸಾಗರವನ್ನು ನಾವು ದಾಟುತ್ತೇವೆ ಎಂಬ ಸಂದೇಶವನ್ನು ಮುಂದಿನ ಘಟ್ಟ ಹೇಳುತ್ತದೆ. ಈ ವಸುದೇವ ಕೃಷ್ಣನನ್ನು ಹೊತ್ತುಕೊಂಡು ನಂದಗೋಕುಲಕ್ಕೆ ಹೋಗುತ್ತಾನೆ. ಹೋಗಬೇಕಾದ್ರೆ ಯಮುನಾ ನದಿ ಅಡ್ಡ ಬರ್ತಾಳೆ. ಯಮುನಾ ನದಿಯನ್ನು ದಾಟಬೇಕು. ಜೋರಾಗಿ ಮಳೆ ಸರಿತಾ ಉಂಟು. ಯಮುನೆಯಲ್ಲಿ ಪ್ರವಾಹ ಹರಿತಾ ಇದೆ. ಈ ಪ್ರವಾಹವನ್ನು ದಾಟಿ ವಸುದೇವ ಹೋಗಬೇಕು. ಕೃಷ್ಣ ಬಂದೊಡನೆ ಯಮುನೆ ಇಬ್ಬಾಗವಾಗಿ ವಸುದೇವನಿಗೆ ದಾರಿ ಬಿಟ್ಟು ಕೊಡ್ತಾಳೆ. ಇದರನ್ನೊಬ್ಬ ಮಹಾ ಜ್ಞಾನಿಗಳಂತಹ ಕವಿಗಳೊಬ್ಬರು ಬಹಳ ಸುಂದರವಾಗಿ ವರ್ಣಿಸ್ತಾರೆ. ಯಮುನೆ ಹೆದರಳಿದಳಂತೆ. ಯಾಕೆ ಅಂತ ಹೇಳಿದ್ರೆ ತಾನು ಕೊನೆಗೆ ಹೋಗಿ ಸೇರುವುದು ಸಮುದ್ರಕ್ಕೆ. ಅಂತಹ ಸಮುದ್ರವೇ ತನಗೆ ದಾರಿ ಬಿಡಲಿಲ್ಲ ಅಂತ ಇದೇ ಭಗವಂತ ರಾಮನಾಗಿದ್ದಾಗ ಸಮುದ್ರದ ನೀರನ್ನೇ ಇಂಗಿಸ್ತೇನೆ ಅಂತ ಹೊರಟಿದ್ದ. ಒಂದು ವೇಳೆ ಈಗ ನಾನು ದಾರಿ ಬಿಟ್ಟು ಕೊಡದಿದ್ರೆ ನನ್ನನ್ನೇ ಇಂಗಿಸಿ ಬಿಟ್ಟಾನೋ ಏನೋ ಎಂಬಂತಹ ಭಯದಿಂದ ಯಮುನೆ ದಾರಿ ಬಿಟ್ಟು ಕೊಟ್ಲು ಅಂತ ವರ್ಣನೆ ಮಾಡ್ತಾರೆ. ಭಾಗವತದಲ್ಲಿ ಬರುವ ಕಥೆಯಲ್ಲ, ಒಬ್ಬ ಕವಿ ವರ್ಣಿಸುವಂತಹ ಪರಿ. ಆ ರೀತಿಯಲ್ಲಿ ಯಮುನೆ ಎರಡು ಭಾಗ ಆಗಿ ಒಂದು ಭಾಗ ಹಿಂದೆ ಮತ್ತೊಂದು ಭಾಗ ಮುಂದೆ ಚಲಿಸಿ ನಡುವಿನ ಸ್ಥಳವನ್ನು ಕೃಷ್ಣನ ಪ್ರಯಾಣಕ್ಕೋಸ್ಕರ ಬಿಟ್ಟು ಕೊಡ್ತಾಳಂತೆ. ಮಳೆ ಸುರಿತಾ ಇದೆ. ಮಗುವಿನ ಮೇಲೆ ಮಳೆಯ ನೀರು ಬೀಳಬಾರದೆಂಬ ಕಾರಣಕ್ಕೆ ಶೇಷ ಬಂದು ತನ್ನ 1000 ಹೆಡೆಗಳನ್ನು ಬಿಚ್ಚಿ ಮಗು ತೋಯದ ಹಾಗೆ ಮಗುವಿನ ರಕ್ಷಣೆಯನ್ನು ಮಾಡುತ್ತಾ ಇದ್ದಾನೆ. ಈ ರೀತಿ ವಸುದೇವನ ಪ್ರಯಾಣ ಸಾಗುತ್ತದೆ. ಗೋಕುಲದಲ್ಲಿ ಕೃಷ್ಣನನ್ನು ಇಟ್ಟು ಅಲ್ಲಿ ಯಶೋದೆಗೆ ಜನ್ಮಿಸಿದಂತಹ ಹೆಣ್ಣು ಮಗುವನ್ನು ಕರ್ಕೊಂಡು ಬರ್ತಾನೆ. ಮತ್ತೆ ಬಂದು ಮಗುವನ್ನು ಸೆರೆಮನೆಯಲ್ಲಿಟ್ಟ ತಕ್ಷಣ ಮೊದಲಿನ ಹಾಗೆ ಮೂರ್ಛಿತರಾದ ಕಾವಲುಗಾರರೆಲ್ಲ ಎದ್ದು ನಿಲ್ತಾರೆ. ಮತ್ತೆ ಇವ ಬಂಧನಕ್ಕೆ ಒಳಗಾಗುತ್ತಾನೆ. ಇಲ್ಲಿಯೂ ಒಂದು ಸಂದೇಶ. ಯಾರನ್ನು ತಂದದ್ದು? ದುರ್ಗೆಯನ್ನು, ಆದಿಮಾಯೆಯನ್ನು. ಅವಳು ಮಾಯಾದೇವಿ ಅಂತ ಕರೆಸಿಕೊಳ್ತಾಳೆ. ನಾನು ಮೊನ್ನೆ ಹೇಳಿದೆ, ನಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಬಹಳ ಕಡಿಮೆ. ಅವನ ಮಡದಿಯಲ್ಲೇ ನಮ್ಮ ಪ್ರಾರ್ಥನೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ ಅಂದ ಲಕ್ಷ್ಮಿಯನ್ನೇ ಕರಿತೇವೆ ವಿನಃ ನಿನ್ನ ಗಂಡನಾದ ವಿಷ್ಣು ಬರಲಿ ಅಂತ ನಾವು ಕರೆಯೋದು ಕಡಿಮೆ. ಯಾಕೆ? ನಮಗೆ ಅವನ ಹೆಂಡತಿಯ ಮೇಲೆ ಕಣ್ಣು ಜಾಸ್ತಿ. ಅದೇ ರೀತಿ ಇಲ್ಲಿ ಕೂಡ ದುರ್ಗೆಯನ್ನು ಕರೆದುಕೊಂಡು ಬಂದವನ ಸೆರೆಮನೆಯಲ್ಲಿಡ್ತಾನೆ. ಮತ್ತೆ ಬಂಧನ. ನಾವು ಮಾಯೆಯನ್ನೇ ಅನುಸರಿಸಿದೆವು ಎಂದಾದಲ್ಲಿ ಮತ್ತೆ ಮಾಯಾಪಾಶಕ್ಕೆ ಒಳಗಾಗುತ್ತೇವೆ ಎಂಬಂತಹ ಸಂದೇಶ ಈ ಕಥೆಯಲ್ಲಿ ಅಡಗಿದೆ. ಅಂತೂ ಯಶೋದೆಯ ಮಗುವಿನ ಆಗಮನ ಆಗಿದೆ. ಕಂಸನಿಗೆ ಸುದ್ದಿ ಮುಟ್ಟಿತು, ಮಗು ಹುಟ್ಟಿದೆ ಅಂತ. ಹೋದ ಕೂಡಲೇ ಹೆದರಿಕೆಯಿಂದ ಹೋದ. 8ನೇ ಮಗು ಹುಟ್ಟಿದೆ, ಇದನ್ನು ಬಿಡಬಾರದು ಅಂತ ಹೋದ ತಕ್ಷಣ ದೇವಕಿ ಪ್ರಸವ ವೇದನೆಯಿಂದ ಮಲಗಿದವಳು ಎದ್ದು ನಿಂತು ಕಂಸನ ಹತ್ರ ಗೋಗರಿತಾಳೆ. ಇದು ಒಂದು ಮಗುವನ್ನು ಬಿಟ್ಟು ಬಿಡು, ಎಲ್ಲರನ್ನೂ ಕೊಂದು ಹಾಗೆ. ಇದು ಹೆಣ್ಣು ಮಗು, ನಿನಗೆ ಏನು ಮಾಡಿತು ಈ ಮಗು? ನಿನ್ನಂತಹ ಪರಾಕ್ರಮಿಯನ್ನು ಮುಟ್ಲಿಕ್ಕೂ ಸಾಧ್ಯವೋ ಈ ಮಗುವಿಗೆ? ದಯವಿಟ್ಟು ನನ್ನ ಪ್ರತಿಬಾರಿಯೂ ಗೋಗರಿತಾ ಇದ್ಲು. ಆದರೆ ಕಂಸನ ಹೃದಯ ಅದಕ್ಕೆ ಬಾಗಲೇ ಇಲ್ಲ. ಈಗಲೂ ಮಾತೃಹೃದಯ ಪಾಪ ಗೋಗರಿತಾ ಇದ್ದಾಳೆ. ಕಂಸ ಕೇಳಲಿಲ್ಲ, ಎತ್ಕೊಂಡು ಹೋದ. ನೆಲಕ್ಕೆ ಅಪ್ಪಳಿಸಿ ಸಂಹರಿಸ್ತೇನೆ ಅಂತ ಮಗುವನ್ನು ಆಕಾಶಕ್ಕೆ ಬೀಸಿದಾಗ ಮಗು ಅಂತರಿಕ್ಷಕ್ಕೆ ಹೋಗಿ ಅಷ್ಟಭುಜದಲ್ಲಿ ಮೆರೆವ ನಾರಿ ಎಂಬಂತೆ 8 ಕೈಗಳುಳ್ಳ ಯೋಗಮಾಯೆ ದುರ್ಗಾದೇವಿಯ ರೂಪವನ್ನು ತಾಳೆಯ ಮಗು. ಆ ದುರ್ಗಾದೇವಿ ಹೇಳ್ತಾಳೆ, ಮೂರ್ಖನೇ,
ನಿನ್ನ ಸಾವನ್ನು ಎಲ್ಲೆಲ್ಲೋ ಹುಡುಕಿಕೊಂಡು ಸಿಕ್ಕವನ್ನೆಲ್ಲ ನರಮೇಧ ಮಾಡ್ತಾ ಇದ್ದೀಯಲ್ಲ, ನಿನ್ನನ್ನು ಕೊಲ್ಲುವವ ಬೇರೆಲ್ಲೋ ಜೀವಿಸ್ತಾ ಇದ್ದಾನೆ, ಹುಟ್ಟಿ ಆಗಿದೆ, ಇನ್ನೇನು ನಿನ್ನ ಕಾಲ ಸಮೀಪಿಸಿತು ಅಂತ ನೀನು ಯೋಚಿಸು ಅಂತ ಹೇಳಿ ಮಾಯೆಯಾಗ್ತಾಳೆ. ಕಂಸನಿಗೆ ಹೆದರಿಕೆ ಪ್ರಾರಂಭ ಆಯಿತು. ಇಡೀ ನನ್ನ ಆಳ್ವಿಕೆಯಲ್ಲಿ ಎಲ್ಲೆಲ್ಲಿ ನವಜಾತ ಶಿಶುಗಳಿದ್ದಾವೋ ಎಲ್ಲವನ್ನೂ ಸಂಹರಿಸ್ತಾ ಬನ್ನಿ ಅಂತ ಆದೇಶ ಕೊಟ್ಟ. ಆದರೆ ಇದು ಆಗು ಹೋಗುವ ಮಾತಲ್ಲ ಅಂತ ಏನೋ ಒಂದು ಮನಸ್ಸಿಗೆ ಮೂಡಿಕೊಂಡಿತ್ತು. ಕೂಡಲೇ ತನ್ನ ಸಖಿ ಒಂದು ಕಾಲದಲ್ಲಿ ಏನೋ ಒಂದು ಸಹಾಯವನ್ನು ಮಾಡಿದ್ದಂತೆ ಕಂಸ. ಅದಕ್ಕೆ ಪ್ರತಿಯಾಗಿ ನನ್ನಿಂದೇನಾಗಬೇಕು ಅಂತ ಕೇಳು, ನಾನು ನಿನಗೆ ಸಹಕರಿಸ್ತೇನೆ ಅಂತ ಹೇಳಿದ್ಲು ಪೂತನೆ. ಆ ಪೂತನೆಯನ್ನು ಕರೆಸಿದವನೇ ಹೇಳಿದ, ನೋಡು, ಗುಪ್ತಚರ ಇಲಾಖೆಯ ಮುಖಾಂತರ ನನಗೆ ಸುದ್ದಿ ಬಂದಿದೆ. ಏನು ಅಂತ ಹೇಳಿದ್ರೆ, ನನ್ನನ್ನು ಸದೆಬಡಿಯುವವ ಗೋಕುಲದಲ್ಲಿ ಬೆಳೀತಾ ಇದ್ದಾನಂತೆ, ಹುಟ್ಟಿದ್ದಾನಂತೆ. ನೀನು ಕೂಡಲೇ ಹೋಗಬೇಕು. ಗೋಕುಲದಲ್ಲಿ ಈಗಷ್ಟೇ ಹುಟ್ಟಿದ ಯಾರೆಲ್ಲ ಶಿಶುಗಳಿದ್ದಾರೋ ಅವರೆಲ್ಲರನ್ನೂ ಕೂಡ ಸಂಹರಿಸಬೇಕು ಅಂತ ಆದೇಶ ಕೊಟ್ಟ. ಪೂತನೆ ದಿವ್ಯ ರೂಪವನ್ನು ಧರಿಸಿಕೊಂಡು ಹೋಗ್ತಾಳೆ. ಎಲ್ಲ ಮಕ್ಕಳಿಗೂ ಕೂಡ ವಿಷದ ಹಾಲನ್ನು ಉಣಿಸ್ತಾಳೆ. ಕೃಷ್ಣನ ಬಳಿಗೂ ಬರ್ತಾಳೆ. ಪೂತನಿಯ ಮೋಹಕ ರೂಪಕ್ಕೆ, ವಸ್ತು ರಾಕ್ಷಸಿ ಮೋಹ ರೂಪವನ್ನು ತೊಟ್ಟುಕೊಂಡು ಬಂದ ಪೂತನಿಯನ್ನು ಕಂಡು ಅವಳ ಮೋಹ ರೂಪಕ್ಕೆ ಮರುಳಾಗಿ ಯಶೋದೆ ಕೂಡ ತನ್ನ ಮಗುವನ್ನು ಪೂತನಿಯ ಕೈಯಲ್ಲಿ ಕೊಟ್ಟು ಬಿಡ್ತಾಳೆ. ಇದು ಮೋಹಕ್ಕೆ ವಶವಾದರೆ ನಮ್ಮ ಸ್ಥಿತಿ ಏನು ಅಂತ ವಿಷ ಉಣಬೇಕಾದೀತು ಎಂಬಂತಹ ಸಂದೇಶ ಯಶೋದೆ ಕೊಟ್ಟು ಬಿಡ್ತಾಳೆ. ಕೃಷ್ಣ ಬಹಳ ಸಂತೋಷದಿಂದ ಸ್ತನ್ಯಪಾನವನ್ನು ಮಾಡ್ತಾನೆ. ಸ್ತನ್ಯಪಾನವನ್ನು ಮಾಡ್ತಾ 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 ಅವಳ ಎದೆ ಹಾಲನ್ನೆಲ್ಲ ಖಾಲಿ ಮಾಡಿ ರಕ್ತವನ್ನು ಹೀರುವ ರೀತಿಯಲ್ಲಿ ಸ್ತನ್ಯಪಾನ ಮಾಡ್ತಾನೆ. ಇವಳಿಗೆ ನೋವನ್ನು ತಡ್ಕೊಳ್ಳಿಕ್ಕಾಗುವುದಿಲ್ಲ. ಬೃಹದಾಕಾರವಾಗಿ ಬೆಳಿತಾಳೆ. ಜೋರಾಗಿ ಚೀರ್ತಾ ಭಪ್ಪನೆ ಕೆಳಗೆ ಬೀಳ್ತಾಳೆ. ಪ್ರಾಣ ಪಕ್ಷಿ ಹಾರಿ ಹೋಗ್ತದೆ. ಇವಳ ಬೀಳಿಕೆಯ ಸದ್ದು ಕೇಳಿ ನಂದ ಗೋಕುಲದ ಜನರೆಲ್ಲ ಓಡೋಡಿ ಬಂದರು. ಅಯ್ಯೋ, ನಂದಗೋಪನ ಮಗುವಿಗೆ ಏನು ಅನ್ಯಾಯ ಆಗಿದೆ, ಯಾರೀ ರಾಕ್ಷಸಿಯ ಕೈಯಲ್ಲಿದ್ದಾನೆ ಮಗು ಮಾತ್ರ ಯಾವುದೇ ರೀತಿಯ ವಿಕಾರಗಳಿಲ್ಲದೆ ಕಿಲಕಿಲ ನಗು ಮುಖದಿಂದ ಎಲ್ಲರನ್ನೂ ಆಕರ್ಷಿಸ್ತಾ ಇದೆ. ಕೃಷ್ಣ ಅಲ್ವಾ, ಆಕರ್ಷಿಸಲೇಬೇಕು, ಹೆಸರೇ ಹೇಳ್ತದೆ ಆಕರ್ಷಣೆ ಅಂತ. ಆ ರೀತಿಯಲ್ಲಿ ಪೂತನಿಯನ್ನು ಸಂಹಾರ ಮಾಡಿದ ಕೃಷ್ಣ. ಅವಳ ಆಕೃತಿ ಯಾವ ರೀತಿ ಇತ್ತು ಅಂತ ವರ್ಣಿಸ್ತಾರೆ. ಅಂಗಾಂಗವನ್ನು ಗರಗಸ ಕೊಡಲಿಗಳಿಂದ ತುಂಡರಿಸಿದ್ರಂತೆ. ಒಂದೊಂದು ಅಂಗಗಳನ್ನು ತುಂಡರಿಸಲಿಕ್ಕೆ 10 ಜನರು ಸೇರಿ ಗರಗಸ, ಕೊಡಲಿ ಮುಂತಾದ ಆಯುಧಗಳನ್ನು ಹಿಡ್ಕೊಂಡು ಬಂದು ಅವಳ ಅಂಗಾಂಗಗಳನ್ನು ತುಂಡರಿಸಿ ಕಟ್ಟಿಗೆಗಳ ರಾಶಿ ಹಾಕಿ ಒಂದೊಂದು ಅಂಗಕ್ಕೆ ಒಂದೊಂದು ಕಟ್ಟಿಗೆಯ ರಾಶಿ ಆ ರೀತಿಯಲ್ಲಿ ಸುಟ್ಟರೆ ಇಡೀ ನಂದ ಗೋಕುಲದಲ್ಲಿ ಗಂಧದ ಪರಿಮಳ. ಗಂಧವನ್ನು ಸುಟ್ಟರೆ ಯಾವ ರೀತಿ ಪರಿಮಳ ಬರ್ತದೋ ಆ ರೀತಿಯ ಸೌಗಂಧ ಇಡೀ ಗೋಕುಲವನ್ನು ಹರಡಿಕೊಂಡಿತು. ಆಶ್ಚರ್ಯ ಆಯಿತು. ರಾಕ್ಷಸಿಯನ್ನು ದಹನ ಮಾಡ್ತಾ ಇದ್ದೇವೆ, ಈ ರೀತಿಯ ಪರಿಮಳ ಯಾಕೆ ಸೂಸ್ತಾ ಉಂಟು ಅಂತ ಆಶ್ಚರ್ಯಗೊಂಡಾಗ ಅವಳ ಆ ಪ್ರಧಾನ ಶರೀರದಿಂದ ದಿವ್ಯ ರೂಪದ ಒಬ್ಬ ಸ್ತ್ರೀ ಆಕಾಶಲೋಕಕ್ಕೆ, ಸ್ವರ್ಗಲೋಕಕ್ಕೆ ಹೋಗ್ತಾಳಂತೆ. ಏನಪ್ಪಾ ಇದು, ರಾಕ್ಷಸಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಯಿತಾ ಅಂತ ಸಂದೇಹ ಬಂದರೆ ಆಚಾರ್ಯ ಮಧ್ವರು ಅದಕ್ಕೆ ತಾತ್ಪರ್ಯ ನಿರ್ಣಯದಲ್ಲಿ ಉತ್ತರ ಕೊಡ್ತಾರೆ. ಸಾ ತಾಟಕ ಚೋರ್ವಶಿ ಸಂಪ್ರವಿಷ್ಟ. ಆಕೆ ಮೂಲತಃ ತಾಟಕಿ ಎಂಬ ರಾಕ್ಷಸಿ. ರಾಮಾಯಣದಲ್ಲಿ ಬಂದ ತಾಟಕಿ ಇವಳೆಯೋ ಏನೋ ಗೊತ್ತಿಲ್ಲ, ಅದರ ಬಗ್ಗೆ ವಿವರಣೆ ಇಲ್ಲ. ಅಂದು ತಾಟಕಿ ಎಂಬಂತಹ ರಾಕ್ಷಸಿ ಒಬ್ಬ ಋಷಿಯ ಶಾಪದಿಂದಾಗಿ ಅವಳ ಒಳಗೆ ಊರ್ವಶಿಯ ಆವೇಶ, ಊರ್ವಶಿ ಎಂಬ ಅಪ್ಸರೆಯ ಆವೇಶ. ಆ ಅಪ್ಸರೆ ರಾಕ್ಷಸನಾಗಿ ಹುಟ್ಟು ಅಂತ ಒಬ್ಬ ಋಷಿ ಶಾಪ ಕೊಟ್ಟ. ಶಾಪದಿಂದಾಗಿ ತಾನು ಸ್ವತಃ ರಾಕ್ಷಸಿಯಾಗಿ ಹುಟ್ಟುವುದಕ್ಕಿಂತ ಒಬ್ಬ ರಾಕ್ಷಸಿಯ ಒಳಗೆ ನಾನು ಪ್ರವೇಶ ಮಾಡಿದ್ರೆ ನನಗೆ ಬೇಗದಲ್ಲಿ ಗತಿಯಾಗಬಹುದೆಂಬ ಉದ್ದೇಶದಿಂದ ಅವಳ ಒಳಗೆ ಊರ್ವಶಿ ಪ್ರವೇಶ ಮಾಡಿದ್ಲು. ಅಂತಹ ಊರ್ವಶಿ ಭಗವಂತನಿಗೆ ಸ್ತನ್ಯಪಾನವನ್ನು ಮಾಡಿಸಿ ತನ್ನ ಜನ್ಮದ ಸಾರ್ಥಕ್ಯವನ್ನು ಕಂಡುಕೊಂಡ್ಳು. ನನ್ನ ಜನ್ಮವೇ ಧನ್ಯ, ನಾನೇನು ಸ್ವರ್ಗದಲ್ಲಿ ಇಲ್ಲದಿದ್ರೂ ತೊಂದರೆ ಇಲ್ಲ, ಬೇಕಾದ್ರೆ ದೇವೇಂದ್ರ ನನ್ನ ಮೇಲೆ ಸಿಟ್ಟುಕೊಂಡು ನನ್ನನ್ನು ನರಕಕ್ಕೆ ಕಳುಹಿಸಲಿ, ನನಗೆ ಚಿಂತೆ ಇಲ್ಲ. ಯಾಕೆ? ಕೃಷ್ಣನಿಗೆ ನಾನು ಸ್ತನ್ಯಪಾನವನ್ನು ಮಾಡಿಸಿದೆ ಅಂತ ಧನ್ಯತಾ ಭಾವವನ್ನು ಮೆರೆದ ಕಾರಣ ಅವಳಿಗೆ ಭಗವಂತ ಆ ಸ್ವರ್ಗಕ್ಕೆ ಹೋಗುವಂತಹ ಶಾಪದಿಂದ ವಿಮೋಚನೆಯನ್ನು ಕೊಟ್ಟು ಅವಳನ್ನು ಸ್ವರ್ಗಕ್ಕೆ ಕಳುಹಿಸಿದ. ತಾಟಕಿ ಅವಳು
ಅವಳ ಯೋಗ್ಯವಾದ ತಮೋಲೋಕಕ್ಕೆ ಹೋಗ್ತಾಳೆ. ಈ ಊರ್ವಶಿಯ ಆವೇಶದಿಂದ ನಂದಗೋಕುಲ ಪೂರ್ತಿ ಗಂಧದ ಪರಿಮಳದಿಂದ ತುಂಬಿಕೊಂಡಿತು. ಇದೇ ರೀತಿ ಬಹಳ ಮಂದಿ ರಾಕ್ಷಸರನ್ನು ಕಂಸ ಕಳುಹಿಸಿಕೊಡ್ತಾನೆ. ತೃಣಾವರ್ತ ಗಾಳಿಯ ಸುಂಟರ ಗಾಳಿಯ ರೂಪದಲ್ಲಿ ಬಂದು ಯಶೋದೆಯ ಕೈಯಿಂದ ಕೃಷ್ಣನನ್ನು ಎಳ್ಕೊಂಡು ಹೋಗ್ತಾನೆ. ಗಾಳಿಯ ರೂಪದಿಂದ ಬಂದ ತೃಣಾನ್ ಆವರ್ತಯತಿ, ಹುಲ್ಲನ್ನು ಚೆನ್ನಾಗಿ ತಿರುಗಿಸಿ ಹಾರಿಸ್ತಾನಂತೆ. ಅಂತಹ ಶಕ್ತಿಶಾಲಿಯುಳ್ಳಂತಹ ಗಾಳಿಯೇ ತಾನೇ ಸ್ವತಃ ಗಾಳಿ ಇಲ್ಲದೆ ಸತ್ತು ಹೋದ. ಕೃಷ್ಣ ಅವನ ಕತ್ತು ಹಿಸುಕಿ ಉಸಿರಾಡಲಿಕ್ಕೆ ಆಗದಂತೆ ಅವನನ್ನು ಶ್ವಾಸ ನಿರೋಧವನ್ನು ಮಾಡಿ ಸಣ್ಣ ಮಗು ಕೃಷ್ಣ ಸಂಹಾರ ಮಾಡ್ತಾನೆ. ಆಮೇಲೆ ಶಕಟಾಸುರ, ಎತ್ತಿನ ಗಾಡಿಯಲ್ಲಿ ರೂಪದಲ್ಲಿ ಬಂದಂತಹ ರಾಕ್ಷಸ ಕೃಷ್ಣನ ಸಂಹಾರಕ್ಕಾಗಿ ಇವತ್ತು ಕೊನೆಯ ದಿವಸ ಮುಗಿಸುವ ಅನಿವಾರ್ಯತೆ ಇರುವ ಕಾರಣ ಹೆಚ್ಚು ಕೃಷ್ಣನ ಕಥೆ ಗೊತ್ತಿರುವ ಕಥೆ. ತಾತ್ವಿಕ ಸಂದೇಶಗಳಿದ್ದಲ್ಲಿ ಮಾತ್ರ ಅದನ್ನು ಹೆಚ್ಚಾಗಿ ಪ್ರಕಾಶಗೊಳಿಸಿ ಸಣ್ಣ ಸಣ್ಣ ವಿಷಯಗಳನ್ನು ಅಲ್ಲಲ್ಲಿ ಮುಗಿಸ್ತಾ ಹೋಗ್ತೇನೆ. ತೃಣಾವರ್ತ, ಶಕಟಾಸುರ, ಪ್ರಲಂಬ, ಧೇನುಕಾಸುರ ಮುಂತಾದ ಅನೇಕ ರಾಕ್ಷಸರನ್ನು ಕಂಸ ಕಳುಹಿಸಿಕೊಡ್ತಾನೆ. ಎಲ್ಲರನ್ನು ಕೃಷ್ಣ ಬೆಳೀತಾ ಎಲ್ಲರನ್ನು ಸಂಹರಿಸ್ತಾ ಬರ್ತಾನೆ. ಗಾರ್ಗ್ಯಾಚಾರ್ಯರು ಕೃಷ್ಣನಿಗೆ ಕೃಷ್ಣ ಅಂತ ನಾಮಕರಣ ಮಾಡಿದ ಕಥೆಯನ್ನು ನಿನ್ನೆಯ ದಿವಸದಲ್ಲಿ ಹೇಳಿದ್ದೇನೆ. ಯಾಕೆ ಕೃಷ್ಣ ಅಂತ ಹೆಸರಿಟ್ಟರು, ಆಮೇಲೆ ಯಾವ ಹೆಸರಿಟ್ಟರು, ವಾಸುದೇವ ಅಂತ ಹೆಸರಿಟ್ಟರು, ಶ್ರೀಹರಿ ಅಂತ ಹೆಸರಿಟ್ಟರು. 3 ಹೆಸರುಗಳನ್ನಿಟ್ಟು ನಂದಗೋಪನಿಗೆ ಆಶ್ಚರ್ಯ ಆಗಿದೆ. ಯಾಕಪ್ಪ 3 ಎಲ್ಲ ಕಡೆಯಲ್ಲಿ ಒಂದು ಹೆಸರಿಡುತ್ತಾರೆ? ಹೆಸರಿಡುವ ಕ್ರಮ ಉಂಟು. ನಕ್ಷತ್ರನಾಮ, ವ್ಯವಹಾರ ನಾಮ, ಕುಲದೇವತಾ ನಾಮ ಅಂತ ಹೆಸರಿಡುವ ಕ್ರಮ ಉಂಟು. ಇದೆಲ್ಲ ಬಿಟ್ಟು ಪ್ರತ್ಯೇಕವಾಗಿ ವ್ಯಾವಹಾರಿಕ ನಾಮವನ್ನೇ 3 ಇಟ್ಟರು. ಯಾಕೆ ಹೀಗೆ ಅಂತ ಸಂಶಯ ಬಂದಾಗ ಗರ್ಗ್ಯಾಚಾರ್ಯರು ಹೇಳ್ತಾರೆ, ನಿನಗೆ ಮುಂದೆ ಅದು ಅರ್ಥ ಆಗ್ತದೆ, ನೀನೇ ಹೌದು ಅಂತ ಒಪ್ಪಿಕೊಳ್ಳುತ್ತಿ, ಯಾಕೆ ನಾನು 3 ಹೆಸರು ಇಟ್ಟೆ ಅಂತ. ಈಗ ನಿನಗೆ ಅದರ ಅಗತ್ಯ ಇಲ್ಲ, ಸದ್ಯಕ್ಕೆ ಕೃಷ್ಣ ಎಂಬ ಹೆಸರು ಇರಲಿ ಅಂತ ನಾಮಕರಣವನ್ನು ಮಾಡುತ್ತಾರೆ. ಕೃಷ್ಣ ಬೆಳೀತಾ ಬರ್ತಾ ಇದ್ದಾನೆ. ಅತಿ ಮುಖ್ಯವಾಗಿ ಕೃಷ್ಣನ ಪ್ರೀತಿಯನ್ನು ನಾವು ಸಂಪಾದಿಸಿಕೊಳ್ಳಲಿಕ್ಕೆ ಅತಿ ಮುಖ್ಯವಾಗಿ ನಾವು ಮಾಡಬೇಕಾದಂತಹ ಅನೇಕ ಭಕ್ತಿ, ಪೂಜೆ, ಧ್ಯಾನ. ಆಗ ಸತ್ಯಕೃಷ್ಣ ಅವರು ಹೇಳಿದ ಹಾಗೆ ನವವಿಧ ಭಕ್ತಿಗಳಲ್ಲಿ ಭಾಗವತ ಹೇಳುವಂತಹ ಒಂದು ಬಹುದೊಡ್ಡ ಸಂದೇಶ, ಇವತ್ತಿನ ಕಾಲದಲ್ಲಿ ಅತ್ಯಂತ ಪ್ರಸ್ತುತವಾದಂತಹ ಸಂದೇಶ. ಕೃಷ್ಣ ಪ್ರಕೃತಿ ರಕ್ಷಣೆಯ ಪಾಠವನ್ನು ಮಾಡ್ತಾನೆ. ಒಂದು ಜಲ ರಕ್ಷಣೆ, ಮತ್ತೊಂದು ವನ ರಕ್ಷಣೆ. ಕೃಷ್ಣ ಹೇಳ್ತಾನೆ, ನಾನಿನ್ನು ಮುಂದೆ ಗೋಕುಲದಲ್ಲಿ ಇರುವುದಿಲ್ಲ. ತನ್ನ ಸಹಪಾಠಿಗಳಿಗೆ, ತನ್ನ ಸಂಗಡದಲ್ಲಿ ಆಟ ಆಡುವ ಎಲ್ಲ ಮಕ್ಕಳಿಗೂ ಹೇಳ್ತಾನೆ, ನಾವೆಲ್ಲ ಈ ಗೋಕುಲವನ್ನು ಬಿಟ್ಟು ವೃಂದಾವನಕ್ಕೆ ಹೋಗುವ. ಯಾಕೆ? ಮಕ್ಕಳಿಗೆಲ್ಲ ಆಶ್ಚರ್ಯ. ನಾವೆಲ್ಲ ಹುಟ್ಟಿ ಬೆಳೆದಂತಹ ಸ್ಥಳ, ನಮ್ಮ ಜನ್ಮಭೂಮಿ, ಇದನ್ನು ಬಿಟ್ಟು ನಾವು ಯಾಕೆ? ನಾವು ಹೋದರೂ ಕೂಡ ನಮ್ಮ ಹಿರಿಯರೆಲ್ಲ ಬರಲಿಕ್ಕೆ ತಯಾರಿದ್ದಾರೋ, ಅವರು ಬರುವ ಹಾಗೆ ನಾನು ಮಾಡ್ತೇನೆ, ನಾವು ಇಲ್ಲಿಂದ ಹೊರಡುವ, ನಾವೆಲ್ಲ ಅಲ್ಲಿಗೆ ಶಿಫ್ಟ್ ಆಗುವ ವೃಂದಾವನಕ್ಕೆ, ಯಾಕೆ ಅಂತ ಕೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ನೋಡಿ, ನಾವು ಹುಟ್ಟುವಾಗ ಸಣ್ಣ ಬಾಲಕರಾಗಿದ್ದಾಗ ಈ ಗೋಕುಲ ಹೇಗಿತ್ತು? ಎಲ್ಲಿ ನೋಡಿದರಲ್ಲಿ ಕಾಡು, ಎಲ್ಲಿ ನೋಡಿದರಲ್ಲಿ ತೋಟಗಳು, ವನಗಳು, ಸುಮಲತೆಗಳು, ಪ್ರಶಾಂತ ವಾತಾವರಣ, ಆಕಾಶ ಕಾಣಿಸದಂತಹ ಮರಗಳ ವ್ಯವಸ್ಥೆ. ಇವತ್ತೇನಾಗಿದೆ? ಕೆಲವು ವ್ಯಾಪಾರಿಗಳು ವ್ಯಾಪಾರ ಮನೋವೃತ್ತಿಯಿಂದ ಎಲ್ಲ ಮರಗಳನ್ನು ಕಡಿದು ಹಾಕಿ ಅವರ ವ್ಯವಹಾರವನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ನಮ್ಮ ಗ್ರಾಮವನ್ನು ನಗರವನ್ನಾಗಿ ಮಾರ್ಪಾಡು ಮಾಡ್ತಾ ಇದ್ದಾರೆ. ಇಂತಹ ಇಲ್ಲಿ ವಾತಾವರಣ ಕಲುಷಿತವಾಗ್ತಾ ಇದೆ. ಈ ವಾತಾವರಣ ನನಗೂ ನಮ್ಮ ಗೋವುಗಳಿಗೂ ಹಿಡಿಸಿದಂತಹ ವಾತಾವರಣ ಅಲ್ಲ. ಹಾಗಾಗಿ ನಾವು ಈ ನಂದಗೋಕುಲವನ್ನು ಬಿಟ್ಟು ವೃಂದಾವನಕ್ಕೆ ಹೋಗುವ ಅಂತ ಹೇಳ್ತಾರೆ. ಕೃಷ್ಣನಿಗೆ ಪ್ರಕೃತಿಯ ಮೇಲೆ ಅದೆಷ್ಟು ಪ್ರೀತಿ ಅಂತ. ನಾವು ಒಂದೊಂದು ಮರವನ್ನು ನಮ್ಮ ಸ್ವಾರ್ಥಕ್ಕೋಸ್ಕರ ಕಡಿತಾ ಇದ್ದೇವೆ ಅಂತ ಆದಾಗ, ಒಂದು ವೇಳೆ ನಾವು ಕೃಷ್ಣ ಭಕ್ತರು ಹೌದು ಅಂತಾದ್ರೆ ಈ ವಿಷಯವನ್ನು ನೆನಪಿಸಿಕೊಳ್ಳಬೇಕು. ಮರವನ್ನು ಕಡಿಬೇಕೋ ಅಲ್ಲ, ಒಂದು ಕೃಷ್ಣನ ಪ್ರೀತ್ಯರ್ಥವಾಗಿ ಒಂದು ಅಕಸ್ಮಾತ್ ಅನಿವಾರ್ಯ ಪರಿಸ್ಥಿತಿ, ಮನೆ ಕಟ್ತಾ ಇದ್ದೇವೆ, ಒಂದು ಕಟ್ಟಡ ಕಟ್ತಾ ಇದ್ದೇವೆ, ಅನಿವಾರ್ಯವಾಗಿ ಒಂದು ಮರವನ್ನು ಕಡಿಬೇಕಾಗಿದೆ. ಆಗ ಕಡಿದೆವು ಎಂದಾದಲ್ಲಿ ಅದರ ಬದಿಯಲ್ಲೇ ಇರತಕ್ಕಂತಹ ಸ್ಥಳಾವಕಾಶದಲ್ಲಿ ಕೃಷ್ಣನ ಪ್ರೀತ್ಯರ್ಥವಾಗಿ 2 ಮರಗಳನ್ನು ನೆಡುವ ಸಂಕಲ್ಪವನ್ನು ನಾವು ಮಾಡಬೇಕು.
ಒಂದು ಮರ ಕಡದ ಪ್ರಾಯಶ್ಚಿತ್ತಕ್ಕೆ 2 ಮರ ನೆಡುವ ಕೆಲಸವನ್ನು ಮಾಡಬೇಕು. ಇದರಿಂದ ಕೃಷ್ಣ ಸಂತುಷ್ಟನಾಗ್ತಾನೆ. ಕೃಷ್ಣ ಹೇಳ್ತಾನೆ, ಗೋಕುಲ ಇವತ್ತು ನಾಶ ಆಗ್ತಾ ಇದೆ, ಈ ಪ್ರಕೃತಿ ನನಗೆ ಹಿಡಿಸ್ತಾ ಇಲ್ಲ, ನಾವು ನಂದ ಗೋಕುಲಕ್ಕೆ ಹೋಗುವ ಅಂತ, ವೃಂದಾವನಕ್ಕೆ ಹೋಗುವ ಅಂತ. ಆಗ ಸರಿ, ನಾವೇನೋ ನಿನ್ನ ಮಾತಿಗೆ ಒಪ್ಪುತ್ತೇವೆ ಕೃಷ್ಣ, ಹಿರಿಯರನ್ನು ನಾನು ಒಪ್ಪಿಸ್ತೇನೆ. ಹೇಗೆ? ತನ್ನ ರೋಮಗಳಿಂದ ಕೃಷ್ಣ ನರಿಗಳನ್ನು, ತೋಳಗಳನ್ನು ಸೃಷ್ಟಿಸಿದ ಅಂತೆ. ವಾದಿರಾಜರು ತನ್ನ ಲಕ್ಷ್ಮೀ ಶೋಭಾನೆಯಲ್ಲಿ ಹೇಳುತ್ತಾರೆ, ರೋಮ ಕೂಪ ಕೋಟಿ ವೃಕಂಗಳ ಸೃಷ್ಟಿಸಿ ಗೋಪಾಲ ಸಲಹಿದ. ಲಕ್ಷ್ಮೀ ಶೋಭಾನೆಯಲ್ಲಿ ವಾದಿರಾಜರು ಹೇಳುವ ಮಾತು, ತನ್ನ ರೋಮ ಕೂಪಗಳಿಂದ ಕೋಟಿ ತೋಳಗಳನ್ನು ಸೃಷ್ಟಿಸಿದ. ಈ ತೋಳಗಳು ಹಟ್ಟಿಯ ಮೇಲೆ ದಾಳಿ ಮಾಡಿದವು. ಇದರಿಂದ ಭಯಭೀತಗೊಂಡಂತಹ ಗೋಪಾಲಕರೆಲ್ಲರೂ ಕೂಡ ಈ ಊರಲ್ಲಿ ಇನ್ನು ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ರು, ನಂದಗೋಕುಲವನ್ನು ಬಿಟ್ಟರು, ವೃಂದಾವನಕ್ಕೆ ಹೋದರು. ಕೃಷ್ಣನ ಸಂಕಲ್ಪ ಈಡೇರಿತು. ಕೃಷ್ಣ ನೀವು ಹೇಳ್ಬೋದಿತ್ತು, ಕೃಷ್ಣ ದೇವರಲ್ವಾ, ಅವನು ಹಾಗೆ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ದೇವರಾದ ಕಾರಣವೇ ಈ ರೀತಿ ಮಾಡಿದ್ದು. ಬಾಯಲ್ಲಿ ಹೇಳ್ತಿದ್ದ ಸಣ್ಣ ಮಗು, ಅವನ ಮಾತಿಗೆ ಯಾರು ಬೆಲೆ ಕೊಡ್ತಾರೆ ಅಂತ ಎಲ್ಲರೂ ಸುಮ್ಮನಾಗ್ತಿದ್ರು, ಅವನ ಮಾತಿಗೆ ಬೆಲೆ ಕೊಡ್ತಿರಲಿಲ್ಲ. ಕೃಷ್ಣ ದೇವರಾದ ಕಾರಣ ಈ ರೀತಿಯ ಚಮತ್ಕಾರವನ್ನು ಮಾಡಿ ಎಲ್ಲರೂ ವೃಂದಾವನಕ್ಕೆ ಶಿಫ್ಟ್ ಆಗುವ ಹಾಗೆ ಮಾಡಿದ. ಅಲ್ಲಿ ಹೋದಾಗ ಅಲ್ಲಿ ಮತ್ತೊಂದು ಸಮಸ್ಯೆ, ಗೋವುಗಳು ಮೇಯ್ಲಿಕ್ಕೆ ಹೋಗಿದ್ದಾವೆ. ಬಾಯಾರಿಕೆಗೆ ಅಂತ ಯಮುನೆಯ ನೀರನ್ನು ಕುಡಿಲಿಕ್ಕೆ ಹೋದಂತಹ ಗೋವುಗಳು ಮೂರ್ಛಿತರಾಗಿ ಬಿದ್ದಿದ್ದಾರೆ. ಏನು ಕಾರಣ? ಯಮುನೆಯಲ್ಲಿ ವಿಷ ತುಂಬಿಕೊಂಡಿದೆ. ಇವತ್ತು ನಿಜವಾಗಿಯೂ ಯಮುನೆಯಲ್ಲಿ ವಿಷ ತುಂಬಿಕೊಂಡಿದೆ. ನಿನ್ನೆಯ ಕಥೆಯಲ್ಲಿ ನಾವು ಸೌಭರಿಯ ಕಥೆಯನ್ನು ಕೇಳುವಾಗ ಅಲ್ಲಿ ವಿಷಯ ಬಂತು. ಯಮುನಾ ನದಿ ತೀರದಲ್ಲಿ ಸೌಭರಿ ಕೂತುಕೊಂಡು ತಪಸ್ಸು ಮಾಡ್ತಾ ಇದ್ದ. ನೀರಿನ ಒಳಗೆ ಒಂದು ಗಂಡು ಮೀನು, ಹೆಣ್ಣು ಮೀನು ಪ್ರಣಯದಾಟ ಆಡುವುದನ್ನು ಕಂಡು ತನಿಗೂ ಒಬ್ಬ ಹೆಣ್ಣು ಬೇಕು ಅಂತ ಸಂಕಲ್ಪಿಸಿದ. ಅಂದರೆ ಯಮುನೆಯ ಒಳಗೆ 2 ಮೀನುಗಳು ಪ್ರಣಯ ಮಾಡುವುದನ್ನು ಕಂಡಂತ ಸೌಭರಿ ಕಂಡ ಅಂತ ಹೇಳಿದ್ರೆ ಯಮುನೆಯ ನೀರು ಎಷ್ಟು ಸ್ವಚ್ಛವಾಗಿತ್ತು ನಾವು ಯೋಚನೆ ಮಾಡಬೇಕು. ಇವತ್ತು ಯಾರಾದರೂ ದೆಹಲಿಗೆ ಹೋಗಿ ಯಮುನೆಯನ್ನು ನೋಡಿದ್ದೀರಾ? ಚರಂಡಿಯ ನೀರಿನ ಹಾಗೆ ಉಂಟು, ಕಪ್ಪು, ಅದರಲ್ಲಿ ಮುಳುಗಿ ಎದ್ದವ ಬೆಳ್ಳಗೆದ್ದವ ಕಪ್ಪಾಗ್ತಾನೆ. ಅಂತಹ ಸ್ಥಿತಿಯಲ್ಲಿ ಯಮುನೆಯ ನೀರುಂಟು. ಬೇಕಾದ್ರೆ ಹೋಗುವ ಅವಕಾಶ ಇದ್ರೆ ಹೋಗಿ ನೋಡಿ, ಹೋದವರಿದ್ರೆ ಗೊತ್ತಿರಬಹುದು. ಅಂತಹ ಸ್ಥಿತಿಯಲ್ಲಿ ಯಮುನೆ ಇದ್ದಾಳೆ. ಇದೇ ರೀತಿ ಯಮುನೆಯಲ್ಲಿ ವಿಷ ತುಂಬಿಕೊಂಡಿದೆ. ಏನು ಕಾರಣ ಅಂತ ಕೃಷ್ಣ ಯೋಚಿಸುವಾಗ ಒಳಗೆ ಕಾಳಿಂಗ ಸರ್ಪ ಸೇರಿಕೊಂಡಿದ್ದಾನೆ, ಕಾಳಿಯ ಸೇರಿಕೊಂಡಿದ್ದಾನೆ ಅಂತ ಗೊತ್ತಾಯಿತು. ಚೆಂಡಾಟ ಆಡುವ ನೆಪದಲ್ಲಿ ಚೆಂಡನ್ನು ನದಿಗೆ ಎಸೆದ, ಅದನ್ನು ಎತ್ತುವ ನೆಪದಲ್ಲಿ ಕಾಳಿಯ ಮಡುಹಿಗೆ ಧುಮುಕಿದಂತಹ ಕೃಷ್ಣ ಕಾಳಿಯ ಮರ್ದನವನ್ನು ಮಾಡಿ ಕಾಳಿಯನ್ನು ಅಲ್ಲಿಂದ ಓಡಿಸ್ತಾನೆ. ನೀನು ಇಲ್ಲಿ ಇರಬಾರದು. ಗರುಡನ ಭಯದಿಂದ ಕಾಳಿಯ ಅಲ್ಲಿ ಬಂದು ಕೂತಿದ್ದ. ಮೊದಲನೇ ದಿವಸ ನಾನು ಹೇಳಿದ್ದೆ, ನೀರಿಗೆ ವಿಷ ಸರ್ಪಗಳು ಬರುವುದಿಲ್ಲ ಅಂತ. ಪರೀಕ್ಷಿತ ಗಂಗೆಯ ಮಧ್ಯದಲ್ಲಿ ವೇದಿ ನಿರ್ಮಾಣ ಮಾಡಿಕೊಂಡ, ಯಾಕೆ ನೀರಿನಲ್ಲಿ ವಿಷ ಸರ್ಪಗಳು ಬರುವುದಿಲ್ಲ ಅಂತ ಹೇಳಿದ್ದೆ. ಈಗ ನಿಮಗೆ ಪ್ರಶ್ನೆ, ಮೊನ್ನೆದು ನೆನಪಿದ್ರೆ ಈಗ ಪ್ರಶ್ನೆ ಬರ್ಬೋದು, ಕಾಳಿಯ ನೀರಿನಲ್ಲಿ ಹೇಗೆ ಕೂತ, ವಿಷ ಸರ್ಪ ಅಲ್ವಾ ಅಂತ. ಕಾಳಿಯ ಒತ್ತಾಯಪೂರ್ವಕವಾಗಿ ಕೂತದ್ದು ಕಾರಣ ಗರುಡನ ಹೆದರಿಕೆಯಿಂದ. ಅದು ಮತ್ತೊಂದು ದೊಡ್ಡ ಕಥೆ, ಇರಲಿ, ನಮಗೆ ಮುಗಿಸಬೇಕಾಗಿದೆ. ಕೃಷ್ಣ ಕಾಳಿಯ ಅಲ್ಲಿ ಕೂತಿದ್ದ, ಅವನನ್ನು ಎಬ್ಬಿಸಿ ಕಾಳಿಯನ ಅಹಂಕಾರವನ್ನು ಮರ್ದನ ಮಾಡಿ ಕಾಳಿಯನನ್ನು ಅಲ್ಲಿಂದ ಕಳುಹಿಸಿದ. ಮೊನ್ನೆ ಟಿವಿಯಲ್ಲಿ ಬರ್ತಾ ಇತ್ತು, ಯಾವುದೋ ಕಾರಣಕ್ಕೆ ಇದು ಅಲ್ಲಿ ಎಲ್ಲೋ ರಾಮನಗರದಲ್ಲಿ 7 ಹೆಡೆಯವನು ಸರ್ಪ ಕಂಡಿತು ಹೇಳಿಕೊಂಡು ಕೃಷ್ಣನಿಂದ ಹತ್ಯೆಗೊಳಗಾದ ಕಾಳಿಯ ಮತ್ತೆ ತೋರಿ ಬಂದನೆ ಅಂತ ನ್ಯೂಸ್ ಚಾನೆಲ್ ಅವರು ತೋರಿಸ್ತಾ ಇದ್ರು. ಕೃಷ್ಣ ಕಾಳಿಯನನ್ನು ಕೊಲ್ಲೇ ಇಲ್ಲ, ಅವನಿಗೆ ಬುದ್ಧಿವಾದವನ್ನು ಹೇಳಿ ಬುದ್ಧಿವಂತಿಕೆಯನ್ನುಂಟು ಮಾಡಿ ಅವನು, ನೀನು ಹೋಗಪ್ಪ, ಇಲ್ಲಿ ಇರಬೇಡ, ಗರುಡನಿಂದ ನಿನಗೆ ನಾನು ನರ್ತನ ಮಾಡಿದ್ದರಿಂದ ನಿನ್ನ ಬೆನ್ನ ಮೇಲೆ ನನ್ನ ಪಾದದ ಚಿಹ್ನೆ ಉಂಟು, ಗರುಡ ನಿನ್ನನ್ನು ಅಟ್ಟಿಸಿಕೊಂಡು ಬಂದರೂ ಕೂಡ ವಿಷ್ಣು ಪಾದದ ಚಿಹ್ನೆಯನ್ನು ಕಂಡು ನಿನ್ನನ್ನು ಬಿಟ್ಟು ಬಿಡುತ್ತಾನೆ, ಏನು ಮಾಡೋದಿಲ್ಲ, ಹೋಗಿಲ್ಲಿಂದ ಅಂತ ಕಾಳಿಯನ್ನು ನನ್ನಿಂದ ಕಳುಹಿಸಿ ಜಲ ಸಂರಕ್ಷಣೆಯನ್ನು ಕೃಷ್ಣ ಮಾಡಿದ. ನಾವು ಈ ವಿಚಾರದಲ್ಲಿ ನೀರಿನ ಸಂರಕ್ಷಣೆಯ ಬಗ್ಗೆ, ನೀರು ಕಲುಷಿತವಾಗುವ ಬಗ್ಗೆ, ಒಂದು ವನ ಸಂರಕ್ಷಣೆ ಮತ್ತೊಂದು ಜಲ ಸಂರಕ್ಷಣೆಯ ಬಗ್ಗೆ ನಿಜವಾಗಿ ಕೃಷ್ಣ ಭಕ್ತರು ಹೌದು ಎಂದಾದಲ್ಲಿ ಈ ಕ್ಷಣದಲ್ಲಿ ಸಂಕಲ್ಪ ಮಾಡಿ ನಮ್ಮ ಪ್ರಕೃತಿಯ ರಕ್ಷಣೆಗೆ ಕಟಿಬದ್ಧರಾಗಬೇಕು. ಇದು ಕೃಷ್ಣನ ಪ್ರೀತಿಗೋಸ್ಕರ ನಾವು ಮಾಡುವಂತಹ ದೊಡ್ಡ ಸಂಕಲ್ಪ ಅಂತ ನಾವು ಭಾವಿಸಿಕೊಳ್ಳಬೇಕು. ಈ ರೀತಿ ಕೃಷ್ಣ ಪ್ರಕೃತಿಯ ರಕ್ಷಣೆಯ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ತೋರಿ ನಮಗೆ ಮಾರ್ಗದರ್ಶನ ಮಾಡಿದ್ದಾನೆ. ಮುಂದೆ ಗೋಪೀ ವಸ್ತ್ರಾಪಹಾರಕ ಅಂತ ಒಂದು ಅಪವಾದ ಕೃಷ್ಣನಿಗೆ. ಕೃಷ್ಣನೇ ತನ್ನ ಗಂಡನಾಗಬೇಕು ಎಂಬ ಉದ್ದೇಶದಿಂದ ಅನೇಕ ಗೋಪಿಕಾ ಸ್ತ್ರೀಯರು
ಕಾತ್ಯಾಯನಿ ವ್ರತವನ್ನು ಮಾಡ್ತಾ ಇದ್ರು. ಆ ವ್ರತ ನಿಯಮದಂತೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅವಗಾಹ ಸ್ನಾನ, ನೀರಿನಲ್ಲಿ ಮುಳುಗಿ ಸ್ನಾನಕ್ಕೆ ಅವಗಾಹ ಸ್ನಾನ ಅಂತ ಹೆಸರು. ಅವಗಾಹ ಸ್ನಾನವನ್ನು ಮಾಡಬೇಕಾದ್ರೆ ಹಂಡೆಯಲ್ಲಿ ಅವಗಾಹ ಸ್ನಾನ ಮಾಡಲಿಕ್ಕಾಗುವುದಿಲ್ಲ, ಸರೋವರಕ್ಕೆ ಹೋಗಬೇಕು ಅಥವಾ ನದಿಗೇ ಹೋಗಬೇಕು. ಅಂತಹ ಸ್ಥಳದಲ್ಲಿ ಇವರು ಅವಗಾಹ ಸ್ನಾನವನ್ನು ಮಾಡ್ತಾ ಇರಬೇಕಾದ್ರೆ ಧರ್ಮ ಮಾರ್ಗಕ್ಕೆ, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಸ್ನಾನವನ್ನು ಮಾಡ್ತಾ, ಹುಟ್ಟುಡುಗೆಯಲ್ಲಿ ಸ್ನಾನ ಮಾಡ್ತಾ ಇದ್ರು. ಇದನ್ನು ಖಂಡಿಸಬೇಕಾಗಿತ್ತು. ಕೃಷ್ಣ ಬಾಯಿ ಮಾತಲ್ಲಿ ಹೇಳಬಹುದಿತ್ತಲ್ಲ, ವಸ್ತ್ರವನ್ನು ಅಪಹಾರ ಮಾಡುವ ಅಗತ್ಯ ಏನಿತ್ತು ಅಂತ ಕೇಳಬಹುದು. ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳುವುದಿಲ್ಲ, ಆಯಿತು ಅಂತ ಹೇಳ್ತಾರೆ. ಕೃಷ್ಣ ಆಚೆ ಹೋದ ಮೇಲೆ ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸಿದ್ರೆ, ಅದಕ್ಕೆ ಈ ರೀತಿ ನಡೆದ್ರೆ ಅವರಿಗೆ ಹೆದರಿಕೆ ಉಳಿತದೆ. ಇನ್ನೂ ಹಾಗೆ ನಾವು ಇಳಿಬಾರದು ನದಿಗೆ, ಕೃಷ್ಣ ಬಂದು ಬಿಟ್ಟರೆ ನಮ್ಮ ವಸ್ತ್ರವನ್ನು ಅಪಹಾರ ಮಾಡಿದ ಎಂಬ ಹೆದರಿಕೆಯಿಂದ ಮತ್ತೆ ಆ ರೀತಿಯ ತಪ್ಪನ್ನು ಮಾಡುವುದಿಲ್ಲ. ಅದಕ್ಕೋಸ್ಕರ ಕೃಷ್ಣ ಆ ನೀತಿಯನ್ನು, ಹುಟ್ಟುಡುಗೆಯಲ್ಲಿ ಇರಬಾರ್ದು, ಇರುವುದು ಮಾತ್ರವಲ್ಲ ಹುಟ್ಟುಡುಗೆಯಲ್ಲಿ ನೀರಿಗೆ ಇಳಿಲೇಬಾರ್ದು, ಇದು ಧರ್ಮಶಾಸ್ತ್ರ ನಿಯಮ. ಇದನ್ನು ತೋರಿಸುವುದಕ್ಕೋಸ್ಕರ ಕೃಷ್ಣ ಈ ರೀತಿಯ ಕೃತ್ಯವನ್ನು ಮಾಡಿದ. ಗೋಪಿಕಾ ಸ್ತ್ರೀಯರಿಗೆ ಯಾರು ತನ್ನನ್ನೇ ಗಂಡನನ್ನಾಗಿ, ಕಾತ್ಯಾಯನಿ ಮಂತ್ರವೇ ಹಾಗೆ ಇದೆ, ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪ ಸುತಂ ದೇವಿ ಪತಿಮ್ಮೆ ಕುರು ಸರ್ವದ. ನಂದಗೋಪ ಸುತನನ್ನು ನನ್ನ ಗಂಡನನ್ನಾಗಿ ಮಾಡು ಅಂತ ಕಾತ್ಯಾಯನಲ್ಲಿ ಮಾಡುವ ಪ್ರಾರ್ಥನೆ. ಇಂತಹ ಪ್ರಾರ್ಥನೆಯನ್ನು ಮಾಡ್ತಾ ನೀರಿನಲ್ಲಿ ಆಟ ಆಡ್ತಾ ಇದ್ದಂತಹ ಗೋಪಿಕಾ ಸ್ತ್ರೀಯರಿಗೆ ಬುದ್ಧಿ ಕಲಿಸುವುದಕ್ಕೋಸ್ಕರ ಕೃಷ್ಣ ವಸ್ತ್ರಾಪಹಾರವನ್ನು ಮಾಡಿದ. ಬಹಳ ವಿನೋದ ಉಂಟು. ಹೇಳ್ತಾರೆ, ಕೃಷ್ಣ ನಮ್ಮ ವಸ್ತ್ರವನ್ನು ಹಿಂತಿರುಗಿಸಿಕೊಡು, ಇಲ್ಲದ್ರೆ ಕಂಸನಿಗೆ ಹೇಳುತ್ತೇವೆ ಅಂತ. ಸರಿ ಹೋಗಿ ಹೇಳಿ ಅಂತ ಹೇಳಿದ. ಇವರು ಹೇಗೆ ಹೋಗ್ತಾರೆ ಪಾಪ, ಹುಟ್ಟುಡುಗೆಯಲ್ಲಿದ್ದಾರೆ. ಇಲ್ಲ ಕೃಷ್ಣ ತಪ್ಪಾಯಿತು, ನಮ್ಮ ವಸ್ತ್ರವನ್ನು ಕೊಡು ಅಂತ. ತಪ್ಪಾಯಿತು ಅಂತ ಕೇಳುವವರೆಗೆ ವಸ್ತ್ರವನ್ನು ಕೊಡಲಿಲ್ಲ. ಭಗವಂತನಲ್ಲಿ ಅಪರಾಧ ಮಾಡಿದವ ಕ್ಷಮಿಸು ಭಗವಂತ ಎಂಬ ಮಾತು ಅವನ ಬಾಯಿಯಲ್ಲಿ ಬರುವವರೆಗೆ, ಕೇವಲ ಬೂಟಾಟಿಕೆಯ ಮಾತಲ್ಲ, ಪಶ್ಚಾತ್ತಾಪದಿಂದ ಕೂಡಿದ ಮಾತು ಅವನ ಬಾಯಲ್ಲಿ ಬರುವವರೆಗೆ ಕೃಷ್ಣ ಆಟ ಆಡಿಸ್ತಾನೆ, ಭಗವಂತ ನಮ್ಮನ್ನು ಆಟ ಆಡಿಸ್ತಾನೆ ಎಂಬ ಸಂದೇಶ. ಅವರು ಕ್ಷಮೆಯನ್ನು ಕೇಳಿದ್ರು. ಕೃಷ್ಣ ವಸ್ತ್ರವನ್ನು ಕೊಟ್ಟು ಅವರನ್ನು ಉದ್ಧರಿಸಿದ. ಅವರ ಅಪೇಕ್ಷೆ ಇದ್ದದ್ದು ಅದುವೇ ತಾನೆ, ಕೃಷ್ಣನ ಹೆಂಡತಿಯರಾಗಬೇಕು ಅಂತ. ಆಮೇಲೆ ಇಲ್ಲಿ ಕೃಷ್ಣ ಬಾಯಿಯಲ್ಲಿ ಬ್ರಹ್ಮಾಂಡ ತೋರಿಸಿದ ಕಥೆ ಬಹಳ, ಇದು ಅದಕ್ಕಿಂತ ಮುಂಚೆ ನಡೆದದ್ದು. ನಾಹಂ ಭಕ್ಷಿತವಾನ್ ಅಂಬಾ ಅಂತ ಕೃಷ್ಣ ಹೇಳ್ತಾನೆ. ಎಲ್ಲ ಗೋಪಾಲಕರು ಬಂದು, ತಾಯಿ ನಿನ್ನ ಮಗ ಮಣ್ಣು ತಿಂದ ಅಂತ. ಯಶೋಧ ಕೇಳ್ತಾಳೆ, ಹೌದೇನೋ ಮಣ್ಣು ತಿಂದಿಯೇನೋ? ಇಲ್ಲಮ್ಮ ನಾನು ಮಣ್ಣು ತಿನ್ನಲಿಲ್ಲ. ನಾಹಂ ಭಕ್ಷಿತವಾನ್ ಅಂಬ ಸರ್ವೇ ಮಿಥ್ಯಾಭಿಶಂಸಿನಃ, ನಾನು ಮಣ್ಣು ತಿನ್ನಲಿಲ್ಲ, ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ಕೃಷ್ಣ ಸುಳ್ಳು ಹೇಳಿದ ಅಲ್ವಾ, ಮಣ್ಣು ತಿಂದಿದ್ದ, ಸುಳ್ಳು ಹೇಳಿದ. ಕೃಷ್ಣ ಯಾಕೆ ಭಗವಂತನಾಗೆ ಸುಳ್ಳು ಹೇಳಬಹುದಾ? ನಮಗೆ ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತ ಬುದ್ಧಿ ಹೇಳುವವ ಅವನೇ ಸುಳ್ಳು ಹೇಳಬಹುದಾ ಅಂತ ಪ್ರಶ್ನೆ ಕೇಳಿದ್ರೆ ಕೃಷ್ಣ ಸುಳ್ಳು ಹೇಳಿದ್ದಲ್ಲ. ನಾವು ತಿನ್ನುವುದು ಬೇರೆಯವರ ಸೊತ್ತನ್ನು ತಿಂದ್ರೆ ಅದು ಅಪರಾಧ. ಕೃಷ್ಣ ತಿಂದದ್ದು ಏನನ್ನು? ಮಣ್ಣನ್ನು. ಮಣ್ಣು ಅಂತ ಹೇಳಿದ್ರೆ ಏನು? ಭೂಮಿ. ಈ ಭೂಮಿ ಯಾರ ಸೊತ್ತು? ಅವನದ್ದೇ ಸೊತ್ತು. ಹಾಗಾಗಿ ಅವ ತಿಂದದ್ದಲ್ಲ, ತನ್ನದ್ದನ್ನು ತನಗೆ ಸ್ವೀಕರಿಸಿ ಅದನ್ನು ತೋರಿಸಿಕೊಟ್ಟ. ಯಶೋದೆಗೆ ಬ್ರಹ್ಮಾಂಡವನ್ನು ತನ್ನ ಬಾಯಿಯಲ್ಲಿ ತೋರಿದ. ತನ್ನ ದಶಾವತಾರಗಳನ್ನು ಹಿಂದೆ, ದಶಾವತಾರ ಅಂದ್ರೆ ಹಿಂದೆ ಆದ ಅವತಾರಗಳನ್ನು, ಮುಂದೆ ಆಗಲಿರುವ ಅವತಾರಗಳನ್ನು, 7 ಊರ್ಧ್ವಲೋಕಗಳನ್ನು 7 ಅಧೋಲೋಕಗಳನ್ನು ತನ್ನ ಬಾಯಿಯಲ್ಲಿ ತೋರಿಸಿಕೊಟ್ಟು ಮತ್ತೆ ವಿಶ್ವರೂಪವನ್ನು ಮೆರೆದ ಕೃಷ್ಣ. ಇಷ್ಟೆಲ್ಲಾದ ಮೇಲೆ ಗೋಪಿ ವಸ್ತ್ರಾಪಹಾರದ ಕಥೆ ನಡೀತದೆ. ಕಂಸ ಕೃಷ್ಣನನ್ನು ಹುಡುಕ್ತಾನೇ ಇದ್ದಾನೆ. ಅಂತೂ ಕಂಸನಿಗೆ ಗೊತ್ತಾಯಿತು, ಕೃಷ್ಣ ನಂದಗೋಕುಲದಲ್ಲಿ ಒಬ್ಬವಿದ್ದಾನೆ, ಅವನು ಕೃಷ್ಣ ನಂದಗೋಪನ ಮಗನಾಗಿದ್ದಾನೆ, ಅವನನ್ನು ಹೇಗಾದರೂ ಮಾಡಿ ಕರೆತರಬೇಕು. ಬಿಲ್ಲ ಹಬ್ಬದ ಸಂಚನ್ನು ಮಾಡಿದ. ಅಕ್ರೂರ ಪರಮ ಭಗವದ್ ಭಕ್ತ, ಹೆಸರಿಗೆ ಅನುಗುಣವಾಗಿ ಕ್ರೂರತೆ ಅವನ ಇಲ್ಲಿಲ್ಲ. ನ ವಿದ್ಯತೆ ಕ್ರೂರತ್ವಂ ಯಸ್ಮಿನ್ ಸಹ ಅಕ್ರೂರಃ, ಕ್ರೂರತ್ವವೇ ಇಲ್ಲದ ವ್ಯಕ್ತಿ ಪರಮ ಭಗವದ್ ಭಕ್ತ. ಕೃಷ್ಣನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಮಥುರೆಗೆ ವೃಂದಾವನಕ್ಕೆ ಬಂದ. ಕೃಷ್ಣ ಎಲ್ಲ ಗೋಪಿಕಾ ಸ್ತ್ರೀಯರ ಒಟ್ಟಿಗೆ ರಾಸಲೀಲೆಯನ್ನು ಆಡ್ತಾ ಇದ್ದಾನೆ. ಏನಿದು? ಕೃಷ್ಣನ ವ್ಯಕ್ತಿತ್ವಕ್ಕೆ
ಹಿಂದೆ ಗೋಪಿ ವಸ್ತ್ರಾಪಹಾರ ಮಾಡಿದ್ದು, ಈಗ ಹೆಣ್ಣುಮಕ್ಕಳ ಒಟ್ಟಿಗೆ ಯಾರ್ಯಾರದೋ ಹೆಂಡತಿಯರು, ಯಾರ್ಯಾರದೋ ಹೆಣ್ಣುಮಕ್ಕಳು, ಇವರ ಒಟ್ಟಿಗೆ ಕೃಷ್ಣ ರಾಸಲೀಲೆ ಆಡುವುದು, ಇದೆಲ್ಲ ಕೃಷ್ಣನ ಭಗವಂತನ ವ್ಯಕ್ತಿತ್ವಕ್ಕೆ ಉಚಿತವೋ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ಇದು ಎಲ್ಲ ದಿವ್ಯವಾದದ್ದು, ದೇವತೆಗಳಿಗೆ ಋಷಿಗಳ ಕಣ್ಣಿಗೆ ಮಾತ್ರ ಕಂಡಂತಹ ವಿಚಾರ ಹೊರತು ಎಲ್ಲ ಹೆಣ್ಣುಮಕ್ಕಳು ಅವರವರ ಮನೆಯಲ್ಲೇ ಇದ್ರು. ಒಂದು ರೂಪದಿಂದ ಕೃಷ್ಣನನ್ನೇ ಅನನ್ಯವಾಗಿ ಭಜಿಸ್ತಾ ಇದ್ದಂತಹ ಹೆಣ್ಣುಮಕ್ಕಳು ಜಯತಿ ತೇಧಿಕಂ ಕೃಷ್ಣ ಜನ್ಮ ನಾವ್ರಜ ಶ್ರಯತ ಇಂದಿರಾ ಕೃಷ್ಣ ಸಾಧು ತತ್ರ ಹೀಂತ ಅವನನ್ನು ಬೇಡಿಕೊಂಡ್ರು. ಜಯತಿ ತೇಧಿಕಂ ಕೃಷ್ಣ, ನಿನಗಿಂತ ಹಿರಿಯನಾದವ ಮತ್ತೊಬ್ಬ 7 ವರ್ಷದ ಮಗು ಕೃಷ್ಣ, ಅವನಿಗೆ ಇವರು ಹೇಳುವ ಮಾತು, ನಿನಗಿಂತ ಹಿರಿಯನಾದವ, ನಿನಗಿಂತ ಶ್ರೇಷ್ಠನಾದವ ಮತ್ತೊಬ್ಬ ಇಲ್ಲ ಕೃಷ್ಣ. ಜಯತಿ ತೇಧಿಕಂ ಜನ್ಮ ನಾವ್ರಜ, ನಮ್ಮನ್ನು ಬಿಟ್ಟು ಹೋಗಬೇಡ. ತ್ರುಟಿ ಯುಗಾಯತೆ ತ್ವಾಂ ಅಪಶ್ಯತಾಂ, ನಿನ್ನನ್ನು ಕಾಣದೆ ಒಂದು ತ್ರುಟಿಯು ಯುಗ ಅಂತ ಅನಿಸ್ತದೆ ನಮಗೆ. ತ್ರುಟಿ ಅಂತ ಹೇಳಿದ್ರೆ ಎಷ್ಟು ಗೊತ್ತುಂಟ ನಿಮಗೆ? ತ್ರುಟಿ ಅಂತ ಹೇಳಿದ್ರೆ ಶಾಸ್ತ್ರಕಾರರು ಹೇಳ್ತಾರೆ, ಈ ಪದ್ಮಪತ್ರ ಉಂಟಲ್ಲ, ಕಮಲದ ಎಲೆ, 100 ಕಮಲದ ಎಲೆಯನ್ನು ಒಂದರ ಮೇಲೆ ಒಂದು 100 ಎಲೆಯನ್ನು ಇಡಬೇಕು. ಇಟ್ಟು ಅದಕ್ಕೆ ಒಂದು ಸೂಜಿಯಲ್ಲಿ ಜೋರಾಗಿ ಹೊಡಿಬೇಕು. ಕಮಲದ ಎಲೆ ಬಹಳ, ನಿಮಗೆ ಕಮಲದ ಎಲೆ ನೋಡಲಿಲ್ಲ ಅಂತಾದರೆ ಕೆಸುವಿನ ಎಲೆ, ಅದು ಬಹಳ ನುಣುಪು, ಬಹಳ ನುಣುಪು, ಅದನ್ನು ತೂತು ಮಾಡೋದು ಕಷ್ಟವೇ ಅಲ್ಲ. ಅಂತಹ 100 ಕಮಲದ ಎಲೆಯನ್ನಿಟ್ಟು ಅದರ ಮೇಲೆ ಸೂಜಿಯನ್ನು ಜೋರಾಗಿ ಹೊಡೆಯುವಾಗ ಅದು 100 ಎಲೆಯನ್ನು ಭೇದಿಸಿಕೊಂಡು ಸೂಜಿ ಹೊರಗೆ ಹೋಗಬೇಕು. ಮೊದಲನೆಯ ಎಲೆ ತೂತಾಗಲಿಕ್ಕೆ ಎಷ್ಟು ಹೊತ್ತು ಬೇಕೋ ಅದು ಒಂದು ತ್ರುಟಿ. ಮೊದಲನೆಯ ಎಲೆ ತೂತಾಗಲಿಕ್ಕೆ ಎಷ್ಟು ಹೊತ್ತು ಬೇಕೋ ಯೋಚಿಸಿ, ಅದನ್ನು ನಾವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು 100 ಎಲೆಯನ್ನಿಟ್ಟು ಒಂದು ಸೂಜಿಯನ್ನು ಜೋರಾಗಿ ಹೊಡೆದಾಗ ಅದು 1 ಸೆಕೆಂಡಿಗಿಂತಲೂ ಕಮ್ಮಿ ಅವಧಿಯಲ್ಲಿ ಅದನ್ನು ಭೇದಿಸಿ ಹೋಗ್ತದೆ. ಅಂಥದ್ದರಲ್ಲಿ ಒಂದು ಎಲೆ ತೂತಾಗಲಿಕ್ಕೆ ಎಷ್ಟು ಹೊತ್ತು ಬೇಕೋ ಅದು ಒಂದು ತ್ರುಟಿ ಅಂತ ಅರ್ಥ. ಆ ತ್ರುಟಿ ನಮಗೆ ಯುಗದ ಹಾಗೆ ಕಾಣಿಸ್ತಾ ಉಂಟು. ಅಂದ್ರೆ ಪ್ರತಿಯೊಂದು ಘಳಿಗೆಯು, ಪ್ರತಿಯೊಂದು ನಿಮಿಷವೂ, ಪ್ರತಿಯೊಂದು ವಿಘಳಿಗೆಯು, ಕಲೆಯು, ಲಿಪ್ತಿಯೂ ನಿನ್ನನ್ನು ನಾವು ಬಯಸ್ತಾ ಇದ್ದೇವೆ ಕೃಷ್ಣ, ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ ನಿರಂತರವಾಗಿ ಕೃಷ್ಣನಿಗೋಸ್ಕರ ಹಾತೊರಿತಾ ಇದ್ದಂತಹ ಆ ಗೋಪಿಕಾ ಸ್ತ್ರೀಯರ ಮನಸ್ಸಿನ ಆಸೆಯನ್ನು ಪೂರೈಸಲಿಕ್ಕೋಸ್ಕರ ಕೃಷ್ಣ ರಾಸಲೀಲೆಯನ್ನೇ ಮಾಡಿದ ಹೊರತು ಕೃಷ್ಣ ಹೆಣ್ಣು ಬಾಕ ಅಂತಲ್ಲ. ನಾವು ದೊಡ್ಡ ಇವತ್ತು ಅಪರಾಧ ಮಾಡ್ತಾ ಇದ್ದೇವೆ. ಯಾರಾದರೂ ಒಬ್ಬ ವ್ಯಭಿಚಾರ ಮಾಡುವ ವ್ಯಕ್ತಿ ಕಂಡ ಅಂತಾದರೆ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವ, ನಿಂದೆಲ್ಲ ಕೃಷ್ಣ ಲೀಲೆ ಅಲ್ವಾ ಅಂತ ಹೇಳ್ತೇವೆ. ಹೌದಾ ಅಲ್ವಾ? ಪತ್ರಿಕೆಗಳಲ್ಲೂ ಬರ್ತದೆ ಈ ರೀತಿ, ಚಿತ್ರಗಳಲ್ಲೂ ಮಾಧ್ಯಮಗಳಲ್ಲೂ ತೋರಿಸ್ತಾರೆ ಕೃಷ್ಣ ಲೀಲೆ ಅಂತ. ಕೃಷ್ಣ ಹೆಣ್ಣು ಬಾಕನಾಗಿ, ಹೆಣ್ಣು ಮರುಳನಾಗಿ ಯಾವುದೇ ಕೃತ್ಯಗಳನ್ನು ಮಾಡಿದ್ದವಲ್ಲ. ಇದನ್ನೂ ಮಾದಿರಾಜರು ಲಕ್ಷ್ಮೀ ಶೋಭಾಯನೆಯಲ್ಲಿ ಹೇಳ್ತಾರೆ. 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತಾಸ್ತ್ರೀಯರಿಗೆ ಎರಗುವುದೇ ಸತ್ಯ ಸಂಕಲ್ಪ ಅರ್ತಿಯಿಂದರ್ಚಿಸಿದ ಗೋಕುಲದ ಕನ್ಯೆಯರ ವರಿಸಿದ. 10 ವರ್ಷದ ಕೆಳಗಿನ ಮಕ್ಕಳಾಟಿಕೆಯಲ್ಲಿ ಹೆಣ್ಣು ಮಕ್ಕಳ ಒಟ್ಟಿಗೆ ರಾಸಲೀಲೆ ಮಾಡಿದ ಅಂತ ಹೇಳಿದ್ರೆ ಯಾರಾದರೂ ನಂಬಬಹುದಾ? ಇಲ್ಲ, ಮಾಡಿದ್ದಾನಲ್ವಾ? ಏನು ಮಾಡಿದ್ದಾನೆ? ಭಕ್ತಿಯಿಂದ ಅರ್ಚಿಸಿದ ಗೋಕುಲದ ಕನ್ಯೆಯರ ಚಿತ್ತ ಸಂಕಲ್ಪವ ವರಿಸಿದ, ಅವರ ಆಸೆಯನ್ನು ಈಡೇರಿಸಿದ ಅಷ್ಟೇ ಹೊರತು ಕೃಷ್ಣನಲ್ಲಿ ಯಾವುದೇ ರೀತಿಯ ಕಳಂಕವನ್ನು ನಾವು ಕಾಣಬಾರದು. ಇಂತಹ ಕೃಷ್ಣನನ್ನು ಅಕ್ರೂರ ಬಂದು ನೋಡ್ತಾನೆ. ಬೃಂದಾವನಕ್ಕೆ ಬರಬೇಕಾದರೆ ಕೃಷ್ಣನ ಪಾದದ ಹೆಜ್ಜೆಗಳು ಕಾಣ್ತಾ ಇದ್ದಾವೆ. ಈಗ ಸತ್ಯಕೃಷ್ಣ ಅವರು ಹೇಳಿದ್ರು, ವಜ್ರ, ಗದಾ, ಪದ್ಮ, ಮತ್ಸ್ಯ, ಧ್ವಜ, ಲಾಂಛನಗಳಿಂದ ಕೂಡಿದಂತಹ ಪಾದದ ಹೆಜ್ಜೆ ಕಂಡಿತು. ಹೋ ಕೃಷ್ಣ ಸಾಕ್ಷಾತ್ ಭಗವಂತ ಅಂತ ಅಕ್ರೂರ ಆ ಧೂಳಿನಲ್ಲಿ ಹೊರಳಾಡಿಕೊಂಡು ಹೋಗ್ತಾನಂತೆ. ಹೊರಳಾಡಿಕೊಂಡು ಹೋಗಿ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ತಾನೆ. ನಂದಗೋಪ, ಯಶೋದೆಯರು ವಿರೋಧಿಸ್ತಾರೆ. ಸತ್ಯ ಸಂಗತಿಯನ್ನೆಲ್ಲ ಹೇಳಿ ಕೃಷ್ಣನನ್ನು ಕರ್ಕೊಂಡು ಬರ್ತಾನೆ. ರಥದಲ್ಲಿ ಕರ್ಕೊಂಡು ಬರಬೇಕಾದ್ರೆ ಗೋಪಿಕಾಸ್ತ್ರೀಯರೆಲ್ಲ ಅಳುತ್ತಾರಂತೆ. ಹೇಗೆ ಅಳುತ್ತಾರೆ ಅಂತ ಕೇಳಿದ್ರೆ, ರುರುದುಹು ಸುಸ್ವರನ್ ರಾಜನ್ ಕೃಷ್ಣ ದರ್ಶನ ಲಾಲಸಾಂತ ಶುಕಾಚಾರ್ಯ. ಹೇ ರಾಜನ್, ರುರುದುಹು ಅತ್ತರು. ಹೇಗೆ ಅತ್ರು? ಸುಸ್ವರನ್, ಒಳ್ಳೆಯ ಸ್ವರದಿಂದ ಅತ್ರಂತೆ. ಇದು ಹೇಗಪ್ಪ? ಅಳುವುದು ಹೇಳಿದ್ರೆ ಕಕ್ಕಶ, ಒಳ್ಳೆಯ ಸ್ವರದಲ್ಲಿ ಅತ್ರು ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರೆ. ಯಾವಾಗ ಸ್ವಾರ್ಥ ಇಲ್ಲದ ಅಳು ಉಂಟಲ್ಲ ಅದು ಸುಸ್ವರ. ಸ್ವಾರ್ಥ ಇಲ್ಲದೆ ಅಳು. ಇಲ್ಲಿ ಸ್ವಾರ್ಥ ಉಂಟಲ್ಲ, ಕೃಷ್ಣ ಬೇಕು ಅಂತದ್ದು. ಕೃಷ್ಣನನ್ನು ಬಯಸಿದರೆ ಅದು ಸ್ವಾರ್ಥ ಅಲ್ಲ.
ನಿಷ್ಕಾಮ ಭಕ್ತಿಯನ್ನು ಹೇಳುವಾಗ ಸಂಕಲ್ಪ ಏನು ಮಾಡಬೇಕು ಅಂತ ಕೇಳಿದ್ರೆ ಜ್ಞಾನ ಭಕ್ತಿ ವೈರಾಗ್ಯಾಭಿವೃದ್ಧ್ಯರ್ಥಂ ವಿಷ್ಣು ಪೂಜಾಂ ಕರಿಷ್ಯೆ ಅಂತ. ಏನು ವಿಷ್ಣುವಿನ ಪೂಜೆ ಮಾಡ್ತಾನೆ, ಯಾತಕ್ಕೋಸ್ಕರ? ಜ್ಞಾನ, ಭಗವಂತನ ಜ್ಞಾನ ಸಿಗಬೇಕು, ಭಗವಂತನಲ್ಲಿ ಭಕ್ತಿ ಹುಟ್ಟಬೇಕು, ಭಗವದಿತರ ವಿಷಯದಲ್ಲಿ ವೈರಾಗ್ಯ ಹುಟ್ಟಬೇಕೆಂಬ ಕಾರಣದಿಂದ ವಿಷ್ಣು ಪೂಜೆಯನ್ನು ಮಾಡ್ತೇನೆ. ಇದು ಯಾವ ನಿಷ್ಕಾಮ ಕರ್ಮ? ಕೇಳಿದ್ರಲ್ಲ, ಜ್ಞಾನ ಭಕ್ತಿ ವೈರಾಗ್ಯ ಕೇಳಿದ್ರಲ್ಲ. ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೇಳಿದ್ರೆ ಅದು ಸಕಾಮ ಅಂತ ಕರೆಸಿಕೊಡುತ್ತೆ, ನಿಷ್ಕಾಮವೇ. ಇಲ್ಲಿ ಕೂಡ ಸ್ವಾರ್ಥ ಎಂತಹ ಸ್ವಾರ್ಥ? ಕೃಷ್ಣ ಬೇಕು ಎಂಬ ಸ್ವಾರ್ಥ. ಆದ ಕಾರಣ ಅದು ನಿಷ್ಕಾಮವೇ ಆಯಿತು ಹೊರತು ಸ್ವಾರ್ಥ ಆಗಲಿಲ್ಲ. ಆದ ಕಾರಣ ಆ ಕೂಗು ಸುಸ್ವರವಾಗಿ ಕೇಳಿತು. ನಮಗೆ ಸ್ವಾರ್ಥಿಗಳ ಕೂಗೇ ಕೇಳುವುದು. ಅಯ್ಯೋ ದೇವರೇ, ನಾನು ಬಹಳ ಭಾವುಕ ಜೀವಿ, ನನಗೆ ಅಧಿಕಾರ ಕೊಡಿ, ನಾನು ಯಾವಾಗ ಸಾಯ್ತೇನೆ ಗೊತ್ತಿಲ್ಲ ಅಂತ ಅಜ್ಜನೂ ಕೂಗುದು, ಮಗನೂ ಕೂಗುದು, ಮೊಮ್ಮಗನೂ ಕೂಗುದು, ಪರಿವಾರವೂ ಕೂಗುದು, ನನಗೆ ಹಾರ್ಟ್ ಆಪರೇಷನ್ ಆಗಿದೆ, ನಾನು ಯಾವಾಗ ಸಾಯ್ತೇನೆ ಗೊತ್ತಿಲ್ಲ, ನನ್ನನ್ನು ಗೆಲ್ಲಿಸಿ ಅಂತ. ಇದು ಕರ್ಕಶವಾದ ಕೂಗು, ಇಡೀ ರಾಜ್ಯಕ್ಕೆ ಕರ್ಕಶವಾದ ಕೂಗು. ನಾನು ಯಾರ ಹೆಸರು ಹೇಳಲಿಲ್ಲ, ನೀವು ನೆಗಾಡಬೇಡಿ. ಕರ್ಕಶವಾದ ಕೂಗು. ನಮಗೆ ಇಂಥ ಕೂಗು ಕೇಳಿ ಕೇಳಿ ಸುಸ್ವರವಾದ ಕೂಗು ಉಂಟು ಅಂತ ನಮಗೆ ಆಶ್ಚರ್ಯ ಆಗ್ತದೆ. ಸ್ವಾರ್ಥರಹಿತವಾದ ಕೂಗು ಇದು ಸುಸ್ವರವಾದ ಕೂಗು ಅಂತ ಪರೀಕ್ಷಿತನಿಗೆ ಶುಕಾಚಾರ್ಯರು ಹೇಳುತ್ತಾ ಇದ್ದಾರೆ. ಅವರನ್ನೆಲ್ಲ ಸಮಾಧಾನ ಪಡಿಸಿದ. ತಾಸಾಂ ಆವಿರಭೂತ್ ಶೌರಿಹಿ ಸ್ವಯಮಾನ ಮುಖಾಂಬುಜ ಪೀತಾಂಬರಧರ ಸ್ರಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥ ಅತಿ ಸುಂದರ. ಮನ್ಮಥನ ತಂದೆ ಕೃಷ್ಣ, ಮನ್ಮಥ ವಿಷ್ಣುವಿನ ಮಗ. ಮನ್ಮಥನೇ ಅಷ್ಟು ಸುಂದರ ಆದರೆ ಅವನಿಗಿಂತಲೂ ಸುಂದರನಾಗಿ ತನ್ನನ್ನು ತಾನು ಗೋಪಿಕಾಶ್ಚರ್ಯರ ಮುಂದೆ ಪ್ರಕಟೀಪಡಿಸಿಕೊಂಡು ಅವರೆಲ್ಲರನ್ನೂ ಸಮಾಧಾನಪಡಿಸಿ ಕೃಷ್ಣ ಮಥುರೆಗೆ ಹೋಗ್ತಾನೆ. ಮಥುರೆಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಒಮ್ಮೆ ಅಕ್ರೂರನಿಗೆ ವಿಶ್ವರೂಪವನ್ನು ತೋರಿಸಿಕೊಡ್ತಾನೆ. ಸಂಧ್ಯಾವಂದನೆಗೆ ಅಂತ ಯಮುನೆಯಲ್ಲಿ ಇಳಿದಂತಹ ಅಕ್ರೂರ ಅಲ್ಲಿಯೂ ಕೃಷ್ಣನನ್ನು ನೋಡ್ತಾನೆ. ಆಶ್ಚರ್ಯವಾಗಿ ಮೇಲೆದ್ದು ನೋಡುವಾಗ ಅಲ್ಲಿಯೂ ಕೃಷ್ಣ ಇದ್ದಾನೆ. ಈ ರೀತಿಯಲ್ಲಿ ಅಕ್ರೂರನನ್ನು ಅನುಗ್ರಹಿಸಿ ಮಥುರೆಗೆ ಹೋಗುವಾಗ ಅಲ್ಲಿ ಒಬ್ಬ ರಾಕ್ಷಸನ ಆವೇಶದಿಂದ ಕೂಡಿದ ಒಬ್ಬ ರಜಕ ಸಿಗ್ತಾನೆ. ರಜಕನಲ್ಲಿ ಆ ರಾಜ ಪೋಷಾಕಗಳು, ಬಟ್ಟೆ ಒಗೆಯುವವ, ಅವನಲ್ಲಿ ರಾಜ ಪೋಷಾಕಗಳನ್ನು ಕೇಳಿದಾಗ ಅಹಂಕಾರದಿಂದ ವರ್ತಿಸಿದಂತಹ ಅಸುರ ಆವಿಷ್ಟ ರಜಕನನ್ನು ಸಂಹಾರ ಮಾಡಿ ಆ ರಾಜ ಪೋಷಾಕ ತೊಟ್ಟುಕೊಂಡು ಮುಂದೆ ಹೋಗುವಾಗ ಕುಬ್ಜೆ ಸಿಗ್ತಾಳೆ. ಕೃಷ್ಣ ಯಾವ ರೀತಿ ಮಥುರೆಯನ್ನು ಪ್ರವೇಶ ಮಾಡಿದ ಅಂತ ವರ್ಣನೆ ಮಾಡ್ತಾರೆ. ಕೃಷ್ಣ ಬರಬೇಕಾದ್ರೆ ಬರ್ತಾ ಇದ್ದಾನೆ ಸುದ್ದಿ ಮುಟ್ಟಿತು, ಎಲ್ಲ ಕಡೆಗೂ ಸುದ್ದಿ ಮುಟ್ಟಿತು. ಸುದ್ದಿ ಮುಟ್ಟಿದ ತಕ್ಷಣ ಅಲ್ಲಿದ್ದಂತಹ ಎಲ್ಲ ಹೆಂಗಳೆಯರು ಕೂಡ ಓಡೋಡಿ ಬಂದ್ರಂತೆ. ಕೃಷ್ಣ ಸೌಂದರ್ಯದ ಖನಿ ಅಂತಹ ಕೃಷ್ಣನನ್ನು ನೋಡಬೇಕು ಅಂತ ಎಲ್ಲ ಹೆಂಗಳೆಯರು ಓಡೋಡಿ ಬಂದರು. ಬಂದವರೇ ಅಟ್ಟದಲ್ಲಿ ನಿಂತಿದ್ದಾರೆ. ಕೃಷ್ಣ ಬಲರಾಮರು ಬರ್ತಾ ಇದ್ದಾರೆ. ಇಂತಹ ಕೃಷ್ಣನನ್ನು ನೋಡಬೇಕು ಅಂತ ಎಲ್ಲರೂ ಸೇರಿದ್ದಾರೆ. ಅವರ ಕೃಷ್ಣ ಬರ್ತಾನೆ ಅಂತ ಎಲ್ಲ ಶೃಂಗಾರವನ್ನು ಮಾಡಿಕೊಳ್ತಾ ಇದ್ರು. ಕೃಷ್ಣ ಬಂದು ಬಿಟ್ಟ. ಎಲ್ಲ ಅಲ್ಲೇ ಬಿಟ್ಟರು. ಕೆಲವರು ವ್ಯತ್ಯಾಸವಾಗಿ ಸೀರೆ ಉಡ್ಕೊಂಡಿದ್ರಂತೆ, ಕೆಲವರು ಕುಪ್ಪಸ ತೊಟ್ಟುಕೊಳ್ಳುವುದನ್ನೇ ಮರ್ತು ಹೋಗಿದ್ರಂತೆ, ಕೆಲವರು ಒಂದೇ ಕಿವಿಗೆ ಆಭರಣ ಹಾಕೊಂಡು ಬಂದಿದ್ರು, ಕೆಲವರು ಒಂದೇ ಕಣ್ಣಿಗೆ ಕಾಡಿಗೆ ಹಾಕೊಂಡು ಬಂದಿದ್ರು, ಕೆಲವು ಅರ್ಧ ಮುಖಕ್ಕೆ ಮೇಕಪ್ ಮಾಡಿಕೊಂಡು ಬಂದಿದ್ರು. ಹಾಗೆ ಮೇಕಪ್ ಅಂತ ಹೇಳೋದಿಲ್ಲ, ಪ್ರಸಾದನವನ್ನು ಹಾಕಿಕೊಂಡು ಬಂದಿದ್ರು. ಈ ರೀತಿ ವಿಚಿತ್ರ. ಕೆಲವರು ಅರ್ಧ ತಲೆ ಬಾಚಿಕೊಂಡು ಬಂದಿದ್ರು. ಕೆಲವು ಮುದುಕಿಯರು ಕೂಡ ಓಡೋಡಿ ಕೃಷ್ಣನ ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ ಉಲ್ಟ ಸೀರೆ ಉಟ್ಟುಕೊಂಡು ಬಂದಿದ್ರಂತೆ. ಈ ರೀತಿ ಕೃಷ್ಣನನ್ನು ನೋಡುವಂತಹ ಕಾತುರತೆಯಿಂದ ಭಾಗವತ ಹೇಳುವ ಮಾತು. ನಾನು ಹಾಸ್ಯಕ್ಕೋಸ್ಕರ ರಂಜನೆಗೋಸ್ಕರ ಹೇಳ್ತಾ ಇರುವುದಲ್ಲ, ಆ ಶ್ಲೋಕ ಸಿಗ್ತಾ ಇಲ್ಲ. ಭಾಗವತದಲ್ಲಿ ಇದೇ ರೀತಿ ಕೃಷ್ಣನ ವರ್ಣನೆಯನ್ನು ಕಾಶ್ಚಿತ್ ವಿಪರ್ಯಯಕೃತ್ ವಸ್ತ್ರಭೂಷಾಹ, ಕಾಶ್ಚಿತ್ ವಿಪರ್ಯಯಕೃತ ವಸ್ತ್ರಭೂಷಾಹ, ವ್ಯತ್ಯಾಸವಾಗಿ ಉಟ್ಟುಕೊಂಡಂತಹ ಸೀರೆಗಳು, ವಿಸ್ತೃತ್ಯ ಚೈಕಂ ಯುಗಳೇಶ್ವಧಾಪರಾಹ, ಒಂದು ಕಿವಿಗೆ ಹಾಕೊಂಡಿದ್ದಾರೆ, ಒಂದು ಕವಿಯನ್ನು ಮರ್ತು ಬಿಟ್ಟಿದ್ದಾರೆ, ಒಂದು ಕಣ್ಣಿಗೆ ಅಲಂಕಾರ ಮಾಡಿಕೊಂಡಿದ್ದಾರೆ, ಒಂದು ಕಣ್ಣಿಗೆ ಅಲಂಕಾರ ಕಾಡಿಗೆ ಹಾಕೊಳ್ಳುದು ಮರ್ತು ಬಿಟ್ಟಿದ್ದಾರೆ. ಕೃತೈಕ ವಸ್ತ್ರ, ಒಂದೇ ಬಟ್ಟೆ ಉಟ್ಟುಕೊಂಡು ಬಂದಿದ್ದಾರೆ, ಕುಪ್ಪಸ ಹಾಕೊಳ್ಳಿಕ್ಕೆ ಮರ್ತು ಬಿಟ್ಟಿದ್ದಾರೆ. ಈ ರೀತಿ ಕ್ಷವಣೈಕ ನೂಪುರಾಹ, ಒಂದೇ ಗೆಜ್ಜೆಯನ್ನು ತೊಟ್ಟುಕೊಂಡಿದ್ದಾರೆ, ಮತ್ತೊಂದು ಗೆಜ್ಜೆ ಹಾಕಲಿಕ್ಕೆ ಮರ್ತು ಹೋಯಿತು. ಯಾಕೆ? ಕೃಷ್ಣ ಬಂದು ಬಿಟ್ಟ ನೋಡುವ ಅಂತ. ಈ ರೀತಿ ಕೃಷ್ಣನ ದರ್ಶನಾಕಾಂಕ್ಷಿಗಳಾಗಿದ್ದುಕೊಂಡು ಎಲ್ಲರೂ ಕೃಷ್ಣನನ್ನು ಸ್ವಾಗತಿಸಲಿಕ್ಕೆ ನಿಂತಿದ್ದಾರೆ. ಕೃಷ್ಣ ಬಲರಾಮರು ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆಯಿರೆ, ಕಾಮಧೇನು ಬಂದಂತಾಯ್ತು, ವರವ ಬೇಡಿರೆ ಅಂತ ಹೇಳಿಕೊಂಡು ಕೃಷ್ಣನನ್ನು ಕಾಯ್ತಾ ಇದ್ದಾರೆ. ಕೃಷ್ಣ ಬರಬೇಕಾದ್ರೆ
ಕುಬ್ಜ ಎದುರಾಗ್ತಾಳೆ. ಅಪ್ಸರಾ ಸ್ತ್ರೀ ಒಬ್ಬಳು ಶಾಪದಿಂದ ಗೂನು ಬೆನ್ನಿನವಳಾಗಿ ಎಷ್ಟೇ ಸೌಂದರ್ಯ ಮೈಮಾಟ ಇದ್ರೂ ಕೂಡ ಬೆನ್ನು ಮಾತ್ರ ಗೂನು, ಎಲ್ಲರಿಂದ ತಿರಸ್ಕಾರಕ್ಕೆ ಒಳಗಾಗಿದ್ದಾಳೆ ಗೂನು ಬೆನ್ನಿನವಳಾದ ಕಾರಣ. ಅವಳಿಗೆ ರಾಜನ ಆಸ್ಥಾನದಲ್ಲಿ ಒಂದು ಕೆಲಸ ಏನು, ನಿತ್ಯವೂ ಅವಳು ಅಷ್ಟಗಂಧಗಳನ್ನು ತೇದು ಕಂಸನಿಗೆ ಕೊಂಡೋಗಿ ಒಪ್ಪಿಸಬೇಕು. ಆ ಗಂಧವನ್ನು ಕಂಸ ಅದನ್ನು ಮೈಯೆಲ್ಲ ಪೂಸಿಕೊಂಡು ರಾಜಮರ್ಯಾದೆ ಮೆರೀತಾ ಇದ್ದ. ಅಂತಹ ಕುಬ್ಜೆ ಬಟ್ಟಲಲ್ಲಿ ಗಂಧ ಹಿಡ್ಕೊಂಡು ಬರ್ತಾ ಇದ್ದಾಳೆ. ಕೃಷ್ಣನನ್ನು ಕಂಡ ತಕ್ಷಣ ಅವಳ ಮೈ ಪುಳಕಿತವಾಯಿತು. ಕೃಷ್ಣನ ಹತ್ರ ಬಂದು ಹೇಳ್ತಾಳೆ, ಕೃಷ್ಣ ಏನು ಬೇಕು ನಿನಗೆ, ನನ್ನಿಂದ ಏನಾದ್ರೂ ಸೇವೆ ತಗೋ ಅಂತ. ಕೃಷ್ಣ ಹೇಳ್ತಾ, ನಿನ್ನ ಕೈಯಲ್ಲಿ ಗಂಧ ಇದೆ, ಆ ಗಂಧವನ್ನೇ ನನಗೆ ಕೊಡು. ಪರಮ ಭಕ್ತಿವಶನಾಗಿ ಕುಬ್ಜೆ ಆ ರಾಜನಿಗೆ ಇಟ್ಟಂತಹ ಗಂಧವನ್ನು ಕೃಷ್ಣನ ಪಾದಗಳಿಗೆ ಸವಿತಾಳೆ. ರಜಕ ಒಬ್ಬ ಇದ್ದ, ಅವನ ಕೈಯಲ್ಲಿ ರಾಜ ಪೋಷಾಕು ಇತ್ತು. ಕೃಷ್ಣ ಕೇಳಿದ, ಕೊಡೋದಿಲ್ಲ ಅಂತ ಅಹಂಕಾರ ತೋರಿಸಿದ. ಕುಬ್ಜೆಯೂ ರಾಜನಿಗೆ ಹಿಡ್ಕೊಂಡು ಹೋದಂತಹ ಗಂಧ ಕೃಷ್ಣ ಕೇಳಿದ, ಪರಮಭಕ್ತಿಯಿಂದ ಒಪ್ಪಿಸಿದ್ಲು. ಕೃಷ್ಣ ಅವಳ ಮುಖವನ್ನು ಹಿಡಿದು ಎತ್ತಿದ, ಗೂನು ಬೆನ್ನು ಹೋಯಿತು. ಪರಮ ಸುಂದರೆಯಾದಂತಹ ಅಪ್ಸರಾ ಸ್ತ್ರೀಯ ರೂಪವನ್ನು ಪಡ್ಕೊಂಡವಳಾದ್ಲು. ಕೃಷ್ಣ, ನಾನು ನಿನ್ನನ್ನು ಮದುವೆಯಾಗಬೇಕು ಅಂತ ಕೇಳಿದ್ಲು. ಕೃಷ್ಣ ಹೇಳ್ತಾನೆ, ಆ ಸಮಯ ಬಂದಾಗ ನಾನೇ ಬರ್ತೇನೆ, ಆ ಸಮಯ ಸಂದರ್ಭ ಬರ್ಲಿಕ್ಕುಂಟು, ಆಗ ನಿನ್ನನ್ನು ನಾನು ವರಿಸ್ತೇನೆ, ಈಗ ಅದಕ್ಕೆ ಸೂಕ್ತ ಸಮಯ ಅಲ್ಲ ಅಂತ ಅವಳನ್ನು ಸಮಾಧಾನಪಡಿಸಿ ಕಳಿಸ್ತಾನೆ. ಮುಂದೆ ನೇರ ಬಿಲ್ಲ ಹಬ್ಬಕ್ಕೆ ಬಂದವ ಕಂಸ ಕರೀಲಿಲ್ಲ, ಏನಿಲ್ಲ. ಅಂದ್ರೆ ಆ ಸ್ಪರ್ಧೆಯ ಸಮಯಕ್ಕೆ ಕರಿಬೇಕಲ್ಲ, ಅನೌನ್ಸ್ ಮಾಡಬೇಕಲ್ಲ, ಬನ್ನಿ ಅಂತ. ಏನು ಕರೆಯಿಲ್ಲ, ಹೋದ, ಬಿಲ್ಲನ್ನು ಮುರಿದು ಹಾಕಿದ. ಕಂಸನ ಅರಮನೆಗೆ ಪ್ರವೇಶ ಮಾಡಬೇಕಾದ್ರೆ ಕುವಲಯ ಪೀಡ ಅಂತ ಆನೆ, ಕು ಅಂದರೆ ಭೂಮಿ, ವಲಯ ಅಂದರೆ ಭೂಮಿಯ ಬಾರ್ಡರ್, ಅದಕ್ಕೆ ಪೀಡೆಯನ್ನುಂಟು ಮಾಡುವಂತಹ ಆನೆ. ಆ ಆನೆ ಎಷ್ಟು ದೊಡ್ಡದಿತ್ತು ಅಂತ ಹೇಳಿದ್ರೆ, ಒಮ್ಮೆ ಸಿಟ್ಟಿನಿಂದ ಮದ ಏರಿದಾಗ ಧ್ವಪ್ಪನೆ ಕಾಲಿಟ್ರೆ ಭೂಮಿ ಅಲುಗಾಡ್ತಾ ಇತ್ತಂತೆ. ಅದಕ್ಕೋಸ್ಕರ ಆ ಆನೆಗೆ ಕುವಲಯ ಪೀಡ, ಭೂಮಿಯ ಅಂಚಿಗೆ ಪೀಡೆಯನ್ನುಂಟು ಮಾಡುವ ಆನೆ ಆದ ಕಾರಣ ಅದಕ್ಕೆ ಕುವಲಯ ಪೀಡ ಅಂತ ಹೆಸರು. ಆ ಆನೆಯನ್ನು ಕೃಷ್ಣನ ಸಂಹಾರಕ್ಕೋಸ್ಕರ ನಿಲ್ಲಿಸಿದ್ದಾನೆ ಕಂಸ. ಕೃಷ್ಣ ಆ ಆನೆಯ ಸೊಂಡಿಲನ್ನು ಹಿಡಿದು ಗರಗರನೆ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ. ಆನೆ ಸತ್ತು ಹೋಯಿತು. ಒಳಗೆ ಹೋಗುವಾಗ ಚಾಣೂರ ಮುಷ್ಟಿಕರು, ಆಂಧ್ರದಿಂದ ಬಂದವರು, ಬಹಳ ಮದಗಜಗಳ ಹಾಗಿದ್ದಂತಹ ಇಬ್ಬರು ಮಲ್ಲರು, ಅವರನ್ನೊಟ್ಟಿಗೆ ಮಲ್ಲಯುದ್ಧವನ್ನು ಮಾಡಿ ಅವರನ್ನು ಸಂಹರಿಸ್ತಾನೆ ಕೃಷ್ಣ. ಅದನ್ನು ಒಬ್ಬ ಕವಿ ವಾದಿರಾಜರು ಬಹಳ ಸುಂದರವಾಗಿ ವರ್ಣಿಸ್ತಾರೆ ರುಕ್ಮಿಣೀಶ ವಿಜಯ ಗ್ರಂಥದಲ್ಲಿ. ಯಾವ ರೀತಿ ಕಂಸನ ಸಿಂಹಾಸನದ ಮುಂದೆ ಚಾಣೂರ ಮುಷ್ಟಿಗರ ನೆಲಕ್ಕೆ ಅಪ್ಪಳಿಸಿದ ಅಂತೆ. ಯಾಕೆ ಅಂತ ಕೇಳಿದ್ರೆ, ಇನ್ನು ಕಂಸನ ಪರಲೋಕ ಯಾತ್ರೆ ನಡಿಲಿಕ್ಕುಂಟು. ದೂರ ತೀರ ದೇಶಗಳಿಗೆ ಯಾತ್ರೆ ಹೋಗುವಾಗ ನಾವು ಏನು ಮಾಡ್ತೇವೆ, ನಮ್ಮ ವಾಹನದ ಮುಂದೆ 2 ತೆಂಗಿನಕಾಯಿಯನ್ನು ಹಿಡಿದು ನೀವಾಳಿಸಿ ನೆಲಕ್ಕೆ ಹೊಡೆದು ದೃಷ್ಟಿಯೆಲ್ಲ ದೂರ ಹೋಗಲಿ ಅಂತ ಮತ್ತೆ ನಾವು ದೂರ ಯಾತ್ರೆಗೆ ಹೊರಡುತ್ತೇವೆ. ಅಥವಾ ದೇವಸ್ಥಾನದಲ್ಲಿ ರಥ ಹೋಗುವಾಗ ಕೂಡ ಹಾಗೆ ಮಾಡುವ ಕ್ರಮ ಉಂಟು. ಯಾಕೆ ಹೇಳಿದ್ರೆ, ಯಾರ್ದು ದೃಷ್ಟಿ ಬೀಳಬಾರದು ಅಂತ. ಈಗ ಕಂಸ ದೂರದ ಊರಿಗೆ ಹೊರಟಿದ್ದಾನೆ, ಪರಲೋಕಕ್ಕೆ ಹೊರಟಿದ್ದಾನೆ. ಅವನ ಯಾತ್ರೆಗೆ ಯಾವುದೇ ವಿಘ್ನ ಬರಬಾರದು. ಅದಕ್ಕೋಸ್ಕರ ಈ ಚಾಣೂರ ಮುಷ್ಟಿಕ ಎಂಬಂತಹ 2 ಕಾಯಿಗಳನ್ನು ನೆಲಕ್ಕೆ ಒಡೆದು ಕಂಸನ ಸಂಹಾರಕ್ಕೋಸ್ಕರ ಕೃಷ್ಣರಾಮರು ಹೋಗಿದ್ದಾರೆ. ಕಂಸ ಹೆದರಿಕೊಂಡು ಓಡ್ತಾ ಇದ್ದಾನೆ. ಓಡಿದಂತಹ ಕಂಸನನ್ನು ಜುಟ್ಟು ಹಿಡಿದು ಕೆಳಗೆ ಹಾಕಿ ಕಂಸನ ಸೋದರ ಮಾವನ ಸಂಹಾರವನ್ನು ಕೃಷ್ಣ ಮಾಡಿದ್ದಾನೆ. ಎಲ್ಲ ಜನರು, ಮಥುರೆಯ ಜನರು ಬಹಳ ಸಂತೋಷದಿಂದ ಕೃಷ್ಣರಾಮರಿಗೆ, ಬಲರಾಮ ಶ್ರೀಕೃಷ್ಣನಿಗೆ ಜಯಕಾರವನ್ನು ಹಾಕ್ತಾ ಇದ್ದಾರೆ. ಎಲ್ಲರ ಜಯಕಾರಕ್ಕೂ ತಲೆ ತಗ್ಗಿಸಿ ವಂದಿಸಿ ಕೃಷ್ಣರಾಮರು ನೇರ ಕಂಸನ ಸೆರೆಮನೆಗೆ ಹೋಗಿ ವಸುದೇವ ದೇವಕಿಯರನ್ನು ಬಿಡಿಸ್ತಾರೆ. ಅವರ ಪಾದಕ್ಕೆ ಮೊಟ್ಟ ಮೊದಲ ಬಾರಿಗೆ ತಂದೆ ತಾಯಿಯ ಮುಖವನ್ನು ಕೃಷ್ಣ ನೋಡಿದ. ಅವರ ಪಾದಕ್ಕೆರಗಿ ನಮಸ್ಕರಿಸ್ತಾನೆ. ಅಲ್ಲಿಂದ ನೇರ ಉಗ್ರಸೇನನನ್ನು ಸೆರೆಮನೆಯಿಂದ ಬಿಡಿಸ್ತಾನೆ. ಉಗ್ರಸೇನ ಯಾರು? ಕಂಸನ ತಂದೆ. ತಂದೆಯನ್ನೇ ಒಂದು ರೀತಿಯಲ್ಲಿ ಔರಂಗಜೇಬನ ಪ್ರವೃತ್ತಿ. ಔರಂಗಜೇಬನು ಹಾಗೆ ತನ್ನ ತಂದೆಯನ್ನೇ ಸೆರೆಮನೆಯಲ್ಲಿಟ್ಟು ತಾನು ರಾಜ್ಯದ ಅಧಿಕಾರದಲ್ಲಿ ಕೂತವ. ಅದೇ ರೀತಿಯಲ್ಲಿ ಕಂಸನೂ ಮಾಡಿದ. ತಂದೆಯನ್ನೇ ಸೆರೆಮನೆಯಲ್ಲಿಟ್ಟು ತಾನು ಸಿಂಹಾಸನದಲ್ಲಿ ಕೂತ. ಉಗ್ರಸೇನನನ್ನು ಸೆರೆಯಿಂದ ಬಿಡಿಸಿ ಅವನಿಗೇ ಪಟ್ಟ ಸಿಂಹಾಸನದಲ್ಲಿ ಕೂಳಿಸ್ತಾನೆ. ಉಗ್ರಸೇನ ಹೇಳಿದ, ಕೃಷ್ಣ, ಗೆದ್ದವ ನೀನು, ನೀನು ಕೂರಬೇಕಾದದ್ದು. ಇಲ್ಲ, ನಾನು ಕೂತ್ಕೊಳ್ಳುವುದಿಲ್ಲ ಅಂತ ಹೇಳಿ
ಉಗ್ರಸೇನನ್ನೇ ಸಿಂಹಾಸನದಲ್ಲಿ ಕುಳ್ಳಿರಿಸ್ತಾನೆ. ವಸುದೇವ ದೇವಕಿಯರು ಕೃಷ್ಣನಿಗೆ ಉಪನಯನ ಸಂಸ್ಕಾರವನ್ನು ಮಾಡ್ತಾರೆ. ಅಲ್ಲಿಂದ ಸಾಂದೀಪಿನಿ ಆಶ್ರಮಕ್ಕೆ ಗುರುಕುಲಾಭ್ಯಾಸಕ್ಕೆ ಅಂತ ಹೋಗುವ ಕೃಷ್ಣ ಬಲರಾಮರು 64 ವಿದ್ಯೆಗಳನ್ನು ಅಧ್ಯಯನ ಮಾಡಲಿಕ್ಕೋ ಎಂಬ ಉದ್ದೇಶದಂತೆ 64 ದಿನಗಳ ಕಾಲ ಗುರುಕುಲ ವಾಸವನ್ನು ಮಾಡ್ತಾರೆ. 64 ದಿನ ಗುರುಕುಲ ವಾಸದಲ್ಲಿದ್ದು ಗುರುದಕ್ಷಿಣೆಯ ರೂಪದಲ್ಲಿ ಮೃತ ಗುರುಪುತ್ರನನ್ನು ಜೀವಿಸಿ ಪಂಚಜನ ರಾಕ್ಷಸನ ಆಳ್ವಿಕೆಯಲ್ಲಿದ್ದಂತಹ ಗುರುಪುತ್ರನನ್ನು ಉಳಿಸಿ ಕೃಷ್ಣ ಗುರುದಕ್ಷಿಣೆಯನ್ನು ಅರ್ಪಿಸ್ತಾನೆ. ಅಲ್ಲಿಂದ ಮಥುರೆಯಲ್ಲೇ ಕೃಷ್ಣನ ವಾಸ ನಡೀತದೆ. ಉದ್ಧವ ಅಂತ ಒಬ್ಬ ಯಾದವ ಶ್ರೇಷ್ಠ, ಆ ಉದ್ಧವನನ್ನು ಕರೆಸಿ ನೀನು ನಂದಗೋಕುಲಕ್ಕೆ ಹೋಗಿ ಯಶೋದೆ ನಂದಗೋಪರ ಕ್ಷೇಮವನ್ನು ಆಲಿಸಬೇಕು, ಗೋಪಿಕಾ ಸ್ತ್ರೀಯರಿಗೆ ನನ್ನ ಸಂದೇಶವನ್ನು ಮುಟ್ಟಿಸಬೇಕು ಅಂತ ಹೇಳಿ ಕಳಿಸ್ತಾನೆ. ಯಾವುದೇ ಕಾಲಕ್ಕೂ ಯಾವುದಕ್ಕೂ ಚಿಂತಿಸಬಾರದು, ನಾನು ಸದಾಕಾಲ ನಿಮ್ಮೊಟ್ಟಿಗೆ ನಿಮ್ಮ ಹೃದಯ ಗುಹೆಯಲ್ಲಿಯೇ ವಾಸವಾಗಿದ್ದೇನೆ ಅಂತ ಸಂದೇಶವನ್ನು ಕೃಷ್ಣ ಗೋಪಿಕಾ ಸ್ತ್ರೀಯರಿಗೆ ಕೊಟ್ಟು ಕಳುಹಿಸುತ್ತಾನೆ. ಗೋಪಿಕಾ ಸ್ತ್ರೀಯರು ಅಷ್ಟು ಹೇಳಿದ್ರೂ ಕೂಡ ನಿರಂತರವಾಗಿ ಕೃಷ್ಣನನ್ನು ಕಾಯ್ತಾ ಕೂತಿದ್ರು. ಕೃಷ್ಣ ಮತ್ತೆ ನಂದಗೋಕುಲಕ್ಕೆ ಹೋಗುವುದು ಯಾವಾಗ ಗೊತ್ತಾ? ತನ್ನ 64ನೇ ವಯಸ್ಸಿನಲ್ಲಿ ಹೋಗ್ತಾನೆ. ಆಗ ಆ ಗೋಪಿಕಾ ಸ್ತ್ರೀಯರಲ್ಲಿ ಕೆಲವರಿಗೆ 75, ಕೆಲವರಿಗೆ 80, ಕೆಲವರಿಗೆ 54 ಅಂತ ವರ್ಣನೆ ಮಾಡ್ತಿದೆ ಭಾಗವತ. ಆ ವೃದ್ಧ ಸ್ತ್ರೀಯರು ಆವಾಗಲೂ ಕೃಷ್ಣನನ್ನು ಕಾಯ್ತಾ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂತ ಕಾಯ್ತಾ ಕೂತಿದ್ದಾರೆ. ಇದು ಗೋಪಿಕಾ ಸ್ತ್ರೀಯರು ಕೃಷ್ಣನ ಮೇಲಿಟ್ಟಂತಹ ಪ್ರೀತಿ, ಕೃಷ್ಣನ ಮೇಲಿಟ್ಟಂತಹ ಭಕ್ತಿಗೆ ದ್ಯೋತಕ. ಅಂತಹ ಗೋಪಿಕಾ ಸ್ತ್ರೀಯರಿಗೆ ಅಭಯವನ್ನು ಕೊಟ್ಟು ಕೃಷ್ಣ ಕಳುಹಿಸುತ್ತಾನೆ. ಇತ್ತ ಕಂಸನ 2 ಮಕ್ಕಳು ಆಸ್ತಿ ಪ್ರಾಸ್ತಿ ಅಂತ 2 ಕಂಸನ ಹೆಂಡತಿಯರು ಜರಾಸಂಧನ ಮಕ್ಕಳು. ನೇರವಾಗಿ ಜರಾಸಂಧನ ಬಳಿಗೆ ಅಯ್ಯೋ ನಮಗೆ ವೈಧವ್ಯ ಬಂದು ಹೋಯಿತು, ಕೃಷ್ಣ ಹೀಗೆ ಮಾಡಿದ ಅಂತ ಹೇಳಿದರು. ಜರಾಸಂಧನಿಗೆ ಸಿಟ್ಟು ಬಂತು. ಕೃಷ್ಣನನ್ನು ಸಂಹಾರ ಮಾಡ್ತೇನೆ ಪ್ರತಿಜ್ಞೆ ಮಾಡಿದ. ಮಥುರಾ ನಗರವನ್ನೇ ಕೃಷ್ಣ ಮಥುರೆಯಲ್ಲಿದ್ದಾನಲ್ಲ, ಮಥುರಾ ನಗರವನ್ನೇ ಪುಡಿ ಮಾಡ್ತೇನೆ ಹೇಳಿ ತನ್ನ ಗದೆಯನ್ನು ಬೀಸಲಿಕ್ಕೆ ಹೊರಟ. ಆಗ ನಾರದರು ಬಂದರು. ಬಂದವರ ಹತ್ರ ನಾರದರ ಹತ್ರ ಕೇಳಿದ, ನಾರದರೇ, ಮಥುರೆಯಿಂದ ಎಷ್ಟು ದೂರ ಉಂಟು? ನಾನು ಗದೆಯನ್ನು ಬೀಸಬೇಕು, ಮಥುರೆಯನ್ನು ಪುಡಿ ಮಾಡಬೇಕು, ಅಲ್ಲೇ ಕೃಷ್ಣ ಸಂಹಾರ ಆಗಬೇಕು ಹೇಳಿ. ನಾರದರು ಮಥುರೆ 100 ಇದಿ ಮನ್ಯೆ ಅಂತ ಹೇಳಿದರು. 100 ಯೋಜನ ಉಂಟು ಅಂತ. 100 ಯೋಜನ ಉಂಟ ಹೇಳಿದ, ಗದೆಯನ್ನು ಬೀಸಿದ. ನಾರದರ ಬುದ್ಧಿವಂತಿಕೆ. ಅವರು 100 ಅಂತ ಹೇಳಿದ್ರು 100 ಅಂತ ಅರ್ಥ, ಅಂದ್ರೆ 101 ಯೋಜನ ದೂರ ಉಂಟು ಅಂತ ಅವರು ಹೇಳಿದ ಮರ್ಮ. ಇವನು ಹೌದಾ 100 ಯೋಜನ ಉಂಟ ಹೇಳಿದ, ಗದೆಯನ್ನು ಬೀಸಿದ. ಗದೆ ಹೋಗಿ 100 ಯೋಜನ ದೂರದಲ್ಲಿ ಗದೆ ಬಿತ್ತು. ಮಥುರಾ ನಗರ ಸೇಫ್, ಏನಾಗಲಿಲ್ಲ. 1 ಯೋಜನ ಆಚೆ ಇತ್ತು ಮಥುರೆ. ಕೃಷ್ಣ ಜರಾಸಂಧನ ಕುಕೃತ್ಯವನ್ನು ಅರಿತ. ಜರಾಸಂಧನಿಗೆ ಕೃಷ್ಣನ ಯಾಕೆ ಅಂತ ಹೇಳಿದ್ರೆ ಜರಾಸಂಧನಿಂದ ಕೃಷ್ಣ ಸೋತು ಹೋದ ಅಂತ ನಾವು ಕಥೆಗಳಲ್ಲಿ ಕೇಳುತ್ತೇವೆ. ಕುಮಾರವ್ಯಾಸರು ಹಾಗೆ ಬರೀತಾರೆ. ಕೃಷ್ಣ ಸೋಲಿಲ್ಲ. ಕೃಷ್ಣ ಸೋಲ್ತಿದ್ರೆ ಜರಾಸಂಧ ಒಬ್ಬ 8-9 ವರ್ಷದ ಹುಡುಗನನ್ನು ಕೊಲ್ಲಿಕ್ಕೋಸ್ಕರ ಜರಾಸಂಧ 23 ಅಕ್ಷೌಹಿಣಿ ಸೈನ್ಯವನ್ನು ಒಟ್ಟು ಮಾಡ್ತಿರ್ಲಿಲ್ಲ. ಒಬ್ಬ ಹುಡುಗನನ್ನು ಕೊಲ್ಲಿಕ್ಕೆ ಒಂದು ಸಣ್ಣ ಗ್ರಾಮ ಮಥುರೆ, ಅದನ್ನು ಸಂಹಾರ ಅದನ್ನು ವಶಪಡಲಿಕ್ಕೋಸ್ಕರ 23 ಅಕ್ಷೌಹಿಣಿ ಸೈನ್ಯವನ್ನು ಜರಾಸಂಧ ಒಟ್ಟು ಹಾಕಿದ. ಜರಾಸಂಧನಿಗೆ ಹೆದರಿ ಸಾತ್ವಿಕನಾದ ರಾಜರು ಕೂಡ ಜರಾಸಂಧ ಸಹ ಬಾಕ್ಲೀಕ, ಮೊನ್ನೆ ಹೇಳಿದೆ, ಪ್ರಹ್ಲಾದನೇ ಬಾಕ್ಲೀಕನಾಗಿ ಅವತರಿಸಿದ, ಅದೇ ಬಾಕ್ಲೀಕ ವ್ಯಾಸರಾಯರಾಗಿ ರಾಘವೇಂದ್ರರಾಗಿ ಅವತರಿಸಿದರು ಅಂತ ಹೇಳಿದೆ. ಆ ಬಾಕ್ಲೀಕ ವಸ್ತುತ ಸಜ್ಜನ ಭಗವದ್ ಭಕ್ತ, ಆದರೆ ಜರಾಸಂಧನ ಹೆದರಿಕೆಯಿಂದ ಜರಾಸಂಧನಿಗೆ ಸಪೋರ್ಟ್ ಮಾಡಿದ. ದ್ರೌಪದಿಯ ತಂದೆ ದ್ರುಪದನು ಸಪೋರ್ಟ್ ಮಾಡಿದ. ಇವರೆಲ್ಲರನ್ನು ಸೇರಿಸಿಕೊಂಡು ಕೃಷ್ಣನ ವಿರುದ್ಧ ಯುದ್ಧಕ್ಕೆ ಹೋಗುತ್ತಾನೆ. ಬಲರಾಮ ಜರಾಸಂಧ ನಿಗ್ರಹ ಮಾಡ್ತಾನೆ. ಎಲ್ಲರನ್ನು ಸಂಹರಿಸಿದ. ಕೆಲವರು ಸಜ್ಜನರನ್ನು ಬಿಟ್ಟ. ಜರಾಸಂಧನನ್ನು ಕೊಲ್ಲದೆ ಹಿಂದೆ ಕಳುಹಿಸಿದ. ಹೀಗೆ 17 ಬಾರಿ ನಡೀತದೆ. ಒಮ್ಮೆ ಕೃಷ್ಣನ ಯಾದವ ಒಬ್ಬ ಕೇಳುತ್ತಾನೆ, ಕೃಷ್ಣ ಆ ಜರಾಸಂಧನನ್ನು ಕೊಂದು ಕಳಿಸ್ಬೋದಿತ್ತಲ್ಲ, ಯಾಕೆ ಅವನನ್ನು ಹಾಗೆ ಬಿಡ್ತಾ ಇದ್ದಿ ಅಂತ.
ಕೃಷ್ಣ ಬಹಳ ಚಾತುರ್ಯದ ಮಾತು ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ನಾನು ಕೊಲ್ಲಬಹುದು, ಜರಾಸಂಧನನ್ನು ಕೊಂದು ಬಿಟ್ಟರೆ ಉಳಿದವರನ್ನು ಸಂಹಾರ ಮಾಡುವ ಕೆಲಸ ಯಾರು ಮಾಡ್ತಾರೆ? ಅದಕ್ಕೆ ನಾನು ಜರಾಸಂಧನನ್ನು ಎಷ್ಟು ಸತಿ ಬಿಡುತ್ತೇನೋ ಅಷ್ಟು ಸತಿ ಎಲ್ಲರನ್ನೂ ಕರ್ಕೊಂಡು ಬರ್ತಾನೆ. ಅವ ನಾನಿದ್ದಲ್ಲಿಗೆ ಬರ್ತಾನೆ, ಅಲ್ಲೇ ಸಂಹರಿಸಿ ಮತ್ತೆ ಅವನನ್ನು ಕಳಿಸಿದ್ರೆ ಮತ್ತೆ ಹೋಗ್ತಾನೆ, ಮತ್ತೆ ಕರ್ಕೊಂಡು ಬರ್ತಾನೆ. ನಾನು ಸಂಹಾರ ಮಾಡ್ತೇನೆ, ಅವನನ್ನು ಬಿಡ್ತೇನೆ, ಹೋಗ್ತಾನೆ, ಮತ್ತೆ ಕರ್ಕೊಂಡು ಬರ್ತಾನೆ. ನಾನು ಕೂತಲ್ಲಿ ನನ್ನ ಕೆಲಸ ಆಯ್ತಲ್ಲ, ನಾನು ಯಾಕೆ ಅಲ್ಲಿ ಹೋಗಬೇಕು? ಈ ರಾಕ್ಷಸರನ್ನೆಲ್ಲ ಹುಡುಕಿಕೊಂಡು ಅವರವರ ಮನೆಗೆ ನಾನು ಹೋಗುವುದಕ್ಕಿಂತ ನಾನಿದ್ದಲ್ಲಿಗೆ ಜರಾಸಂಧನ ಒಟ್ಟಿಗೆ ಬಂದ್ರೆ ನನಗೆ ಅನಾಯಾಸವಾಗಿ ಅಸುರ ಸಂಹಾರ ಕೆಲಸ ಆಯಿತು. ಅದಕ್ಕೋಸ್ಕರ ಅವನನ್ನು ಬಿಡ್ತಾ ಇದ್ದೇನೆ. ಅವ ಹೋಗುವುದು, 23 ಕರ್ಕೊಂಡು ಬರುವುದು, ನಾನು ಕೊಲ್ಲುವುದು, ಅವನನ್ನು ಬಿಡುವುದು. ಹೀಗೆ 17 ಬಾರಿ ಮಾಡಿದಂತಹ ಜರಾಸಂಧ ನನ್ನ ಕೈಯಿಂದ ಆಗ್ಲಿಕ್ಕಿಲ್ಲ ಅಂತ ಸೋತ. ಈ ವಿಷಯ ನಾರದರಿಂದ ವಾಯುವ್ಯ ದೇಶದ ಒಬ್ಬ ರಾಜ ಕಾಲಯವನ ಅಂತ, ಗರ್ಗ್ಯಾಚಾರ್ಯರ ಸಾಕು ಮಗ, ಅವ ವಾಯುವ್ಯ ದೇಶಕ್ಕೆ ಹೋಗಿ ಅಲ್ಲಿಯೇ ತನ್ನದೇ ಒಂದು ಪಂಗಡ ಕಟ್ಟಿಕೊಂಡು, ತನ್ನದೇ ಸೈನ್ಯ ಕಟ್ಟಿಕೊಂಡು 3 ಕೋಟಿ ಸೈನಿಕರನ್ನು ಕರ್ಕೊಂಡು ಕೃಷ್ಣನ ಒಟ್ಟಿಗೆ ಯುದ್ಧಕ್ಕೆ ಬರ್ತಾನೆ. ಒಂದಲ್ಲ ಎರಡಲ್ಲ, 3 ಕೋಟಿ ಸೈನಿಕರು ಮಥುರೆಗೆ ಬರುವುದು. ಕೃಷ್ಣ ಉಪಾಯ ಮಾಡಿದ, ಇವನನ್ನು ನಾನು ಕೊಲ್ಲುವುದಕ್ಕಿಂತ ಇನ್ನೊಬ್ಬನಿಂದ ಕೊಲ್ಲಿಸುವುದು ಒಳ್ಳೆಯದು ಹೇಳಿ ಕೃಷ್ಣ ತನ್ನ ಒಂದು ವೈಜಯಂತಿ ಮಾಲೆ ನಿತ್ಯವೂ ಅವನ ಕುತ್ತಿಗೆಯಲ್ಲಿರ್ತದೆ. ಇದು 17ನೇ ಬಾರಿ ಯುದ್ಧಕ್ಕೆ ಆ ಕೃಷ್ಣ ಬೆಳೆದಿದ್ದಾನೆ. ಕೃಷ್ಣನಿಗೆ ಪ್ರಾಯ 17-18ರ ವಯಸ್ಸು ಆಗಿದೆ. ಕೃಷ್ಣ ಗೋಮಂತಕ ಪರ್ವತಕ್ಕೆ ಓಡ್ತಾನೆ. ಕಾಲಯವನ ಅವನನ್ನೇ ಹಿಂಬಾಲಿಸಿಕೊಂಡು ಓಡಿ 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 ಗೋಮಂತಕ ಪರ್ವತದಲ್ಲಿ ಒಂದು ಗುಹೆ, ಆ ಗುಹೆಯ ಒಳಗೆ ಮುಚುಕುಂದ ಮಲಗಿದ್ದಾನೆ. ಮುಚುಕುಂದ ಯಾರು ಗೊತ್ತೋ? ರಾಮನ ಹಿರಿತಲೆ, ಇಕ್ಷ್ವಾಕು ವಂಶದಲ್ಲಿ ಬರುವವ. ಈ ಇಕ್ಷ್ವಾಕು ವಂಶ, ಸೂರ್ಯ ವಂಶದಲ್ಲಿ ಬರುವವರೆಲ್ಲ ಮಹಾಮಹಾ ಪರಾಕ್ರಮಿಗಳು. ಎಂತಹ ಪರಾಕ್ರಮಿಗಳು ಅಂತ ಹೇಳಿದ್ರೆ, ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತಾ ಇದ್ದವರು. ಈ ಮುಚುಕುಂದನೂ ಹಾಗೆ, ದಶರಥನ ಹಾಗೆ. ದೇವಾಸುರರ ಯುದ್ಧ ನಡೆದಾಗ ಆ ದೇವತೆಗಳಿಗೆ ಸಹಾಯ ಮಾಡಲಿಕ್ಕೆ ಹೋದವ. ಬಹಳ ವರ್ಷಗಳ ಕಾಲ ಯುದ್ಧ ನಡೀತದೆ, ದೇವತೆಗಳಿಗೆ ಪರವಾಗಿ ಅಸುರರನ್ನು ಸಂಹಾರ ಮಾಡ್ತಾನೆ. ಅಸುರರು ಸೋಲ್ತಾರೆ. ದೇವತೆಗಳು ಪ್ರಸನ್ನರಾಗಿ ನಿನಗೆ ಏನು ವರ ಬೇಕು ಅಂತ ಕೇಳುವಾಗ ಹುಚ್ಚಾಗಿ ಮುಚುಕುಂದ ಒಂದು ವರ ಕೇಳುತ್ತಾನೆ. ಯುದ್ಧ ಮಾಡಿ ಬಹಳ ಆಯಾಸ ಆಗಿದೆ, ದೀರ್ಘವಾದ ನಿದ್ದೆ ಬೇಕು, ನನಗೆ ಬಹಳ ಆಯಾಸ, ನಿದ್ದೆ ಬೇಕು ಅಂತ ಕೇಳ್ತಾನೆ. ಆಗ ದೇವತೆಗಳು ಹಾಗೇ ಆಗಲಿ, ದೀರ್ಘವಾದ ನಿದ್ದೆಯನ್ನು ಮಾಡು, ವಿಶ್ರಾಂತಿಯನ್ನು ಮಾಡು. ಅಷ್ಟೇ ಅಲ್ಲದೆ ಯಾರು ಮಧ್ಯದಲ್ಲಿ ನಿನ್ನನ್ನು ಎಬ್ಬಿಸ್ತಾರೋ ನೀನು ಅವರ ನೋಡಿದ ತಕ್ಷಣ ಅವರು ಸುಟ್ಟು ಭಸ್ಮ ಆಗಿ ಹೋಗಬೇಕು ಅಂತ ವರ ಕೊಡ್ತಾರೆ. ಈ ಕೃಷ್ಣ ಆ ಗುಹೆಗೆ ಪ್ರವೇಶ ಮಾಡಿ ಅಲ್ಲಿ ಮುಚುಕುಂದ ಮಲಗಿದ್ದಾನೆ. ತನ್ನ ವೈಜಯಂತಿ ಮಾಲೆಯನ್ನು ತೆಗೆದು ಅವನ ಕುತ್ತಿಗೆಗೆ ಹಾಕಿದ. ಕಾಲಯವನ ಬಂದವನೇ ನೋಡಿದ, ಹೋ ಓಡಿ ಓಡಿ ಸುಸ್ತಾಗಿ ಮಲ್ಕೊಂಡಿದ್ದಾನೆ ಕೃಷ್ಣ ಅಂತ ಹೇಳಿದ. ಮುಚುಕುಂದನನ್ನು ಎಬ್ಬಿಸಿದ. ಎದ್ದವನೇ ತನ್ನ ಕೆಂಗಣ್ಣಿನಿಂದ, ಸಿಟ್ಟಿನ ಕಣ್ಣಲ್ಲ, ಕೆಂಗಣ್ಣು ಹೇಳಿದ್ರೆ ನಿದ್ದೆಯಿಂದ ಎದ್ದ ತಕ್ಷಣ, ಅದುವೇ ನಾವು ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದ್ರೆ ಕಣ್ಣು ಕೆಂಪಾಗ್ತದೆ. ಇವ ಯುಗಾಂತರಗಳ ನಿದ್ದೆ ಮಾಡಿದವ, ಯುಗಾಂತರಗಳಲ್ಲಿ ನಿದ್ದೆ ಮಾಡಿದವ ಮುಚುಕುಂದ. ಕಣ್ಣು ಕೆಂಪು ಮಾಡಿಕೊಂಡು ಕಾಲಯವನನ್ನು ನೋಡಿದ. ಕಾಲಯವನ ಸುಟ್ಟು ಭಸ್ಮ ಆದ. ಮುಚುಕುಂದನನ್ನು ಅನುಗ್ರಹಿಸುವ ಕಾಲ ಪಕ್ವವಾಗಿತ್ತು, ಮುಚುಕುಂದನನ್ನು ಎಬ್ಬಿಸುವ ಕಾಲವೂ ಪಕ್ವವಾಗಿತ್ತು. ಅದಕ್ಕೋಸ್ಕರ ಕೃಷ್ಣ ಈ ರೀತಿಯ ಕೆಲಸವನ್ನು ಮಾಡಿದ. ಮುಚುಕುಂದ ಕೃಷ್ಣನನ್ನು ಕಂಡು ಸ್ತೋತ್ರ ಮಾಡ್ತಾನೆ. ಮುಚುಕುಂದ ವರದಾಗ್ತಾನೆ ಕೃಷ್ಣ. ಮುಚುಕುಂದ ವರದ ಅಂತ ಅವನನ್ನು ಗದ್ಯದಲ್ಲಿ ಕೊಂಡಾಡ್ತಾರೆ. ಮುಚುಕುಂದನನ್ನು ಅನುಗ್ರಹ ಮಾಡಿ ಕೃಷ್ಣ ಹಿಂತಿರುಗಿ ಬರ್ತಾನೆ. ಹಿಂತಿರುಗಿ ಬಂದಾಗ ಈ ಜರಾಸಂಧ ಕೊನೆಯ ಬಾರಿಗೆ ಬಹಳವಾಗಿ ಸೈನ್ಯವನ್ನು ಕಟ್ಟಿಕೊಂಡು ಯುದ್ಧ ಮಾಡಲಿಕ್ಕೆ ಅಂತ ಬರ್ತಾನೆ ಅಂತ ತೀರ್ಮಾನ ಕೃಷ್ಣನಿಗೆ ಗೊತ್ತಾಗ್ತದೆ. ಆಗ ಕೃಷ್ಣ ನನ್ನಿಂದಾಗಿ ಈ ಮಥುರೆಯ ಜನರಿಗೆಲ್ಲ ಉಪದ್ರವ ಆಗುವುದು ಬೇಡ ಅಂತ ಹೇಳಿ ಇಡೀ ರಾಜಧಾನಿಯನ್ನು ವ್ಯತ್ಯಾಸ ಮಾಡ್ತಾನೆ. ಮಥುರೆಯ ಅಷ್ಟೂ ಮಂದಿಯನ್ನು ಗುಜರಾತಿನಲ್ಲಿ ದ್ವಾರಕೆ ನಿರ್ಮಾಣ ಮಾಡಿ, ಸಮುದ್ರದ ಮಧ್ಯದಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ, ಒಂದು ನಗರವನ್ನು ನಿರ್ಮಾಣ ಮಾಡಿ ಮಥುರೆಯ ಅಷ್ಟು ಜನರನ್ನು ಅಲ್ಲಿಗೆ ಶಿಫ್ಟ್ ಮಾಡ್ತಾನೆ. ನೋಡಿ, ಒಂದು ರಾಜಧಾನಿಯನ್ನು ರಾತ್ರೋರಾತ್ರಿ ಒಂದು ಕಡೆಗೆ ಶಿಫ್ಟ್ ಮಾಡುವುದಷ್ಟು ಸುಲಭದ ಕೆಲಸ ಅಲ್ಲ. ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದ ಒಬ್ಬ ರಾಜ ಇದ್ದ, ತುಘಲಕ್ ಅಂತ. ಅವನಿಗೂ ಈ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ, ರಾಜಧಾನಿಯನ್ನು ವ್ಯತ್ಯಾಸ ಮಾಡ್ತೇನೆ ಅಂತ. ಎಲ್ಲರಿಂದ ಛೀಮಾರಿ ಹಾಕಿಸಿಕೊಂಡು ಹಾಸ್ಯಕ್ಕೆ ಒಳಗಾದ. ಕೃಷ್ಣ ಆ ಕಾರ್ಯವನ್ನು ಮಾಡಿದ. ಅವನು ಮಾಡಿದ ಹೇಳಿ ಎಲ್ಲರೂ ಮಾಡ್ಲಿಕ್ಕೆ ಹೋದ್ರೆ ಆಗ್ಲಿಕ್ಕಿಲ್ಲ ಎಂಬುದಕ್ಕೆ ತುಘಲಕ್ ಒಬ್ಬ ಉದಾಹರಣೆ. ಕೃಷ್ಣ ಇಡೀ ಮಥುರೆಯನ್ನು ದ್ವಾರಕೆಗೆ ರಾತ್ರೋರಾತ್ರಿ ಶಿಫ್ಟ್ ಮಾಡಿದ.
ಬೆಳಗ್ಗೆ ಹೊತ್ತು ಯುದ್ಧಕ್ಕೆ ಬರುವಾಗ ಮಥುರಾ ನಗರವೇ ಇಲ್ಲ, ಕೃಷ್ಣ ಬಲರಾಮ ಇಬ್ಬರೇ ಇದ್ದಾರೆ. ಮತ್ತೆ ಜರಾಸಂಧನ ಹಿಂದೆ ಕಳುಹಿಸಿದ. ಯಾಕೆ ಗೊತ್ತಾ? ಕೃಷ್ಣನ ಸಂಕಲ್ಪ ಜರಾಸಂಧನ ವಧೆ ಭೀಮನಿಂದ ಆಗಬೇಕು, ಇದು ಭಗವತ್ ಸಂಕಲ್ಪ. ಅದಕ್ಕೋಸ್ಕರ ಜರಾಸಂಧನನ್ನು ಬಿಡ್ತಾ ಇದ್ದಾನೆ. ಜರಾಸಂಧ ಹೋದ. ಮುಂದಿನ ಪ್ರಕರಣ ಕೃಷ್ಣ ವಿವಾಹ. ದ್ವಾರಕೆಯನ್ನು ತಾನೇ ನಿರ್ಮಾಣ ಮಾಡಿದ್ರೂ ಕೂಡ ಬಲರಾಮನನ್ನು ಅದರ ರಾಜ ಮಾಡಿದ. ಕೃಷ್ಣ ಯಾವತ್ತೂ ಕಿಂಗ್ ಆಗಲಿಲ್ಲ, ಕಿಂಗ್ ಮೇಕರ್ ಆದ. ತಾನು ರಾಜನಾಗಲಿಲ್ಲ, ರಾಜ್ಯದ ಆಸೆ ಕೃಷ್ಣ ಪಡಲಿಲ್ಲ. ತಾನು ಸಿಂಹಾಸನದಲ್ಲಿ ಕುತ್ಕೊಳ್ಬೇಕು ಅಂತ ಅಪೇಕ್ಷಿಸಿಲ್ಲ, ಅವನಿಗೆ ಅದರ ಅಗತ್ಯವೂ ಇಲ್ಲ. ಇಡೀ ಬ್ರಹ್ಮಾಂಡವನ್ನು ಆಳುವಂತಹ ಭಗವಂತನಿಗೆ ಒಂದು ರಾಜ್ಯದ ಒಂದು ದೇಶದ ಸಿಂಹಾಸನ ಅಗತ್ಯ ಉಂಟೋ? ಬೇಡ. ಕೃಷ್ಣ ಎಲ್ಲವನ್ನು ಪರರಿಗೋಸ್ಕರ ಬಿಟ್ಟ. ಕೊನೆಗೆ ಭೀಮನಿಂದ ಜರಾಸಂಧನನ್ನು ಸಂಹರಿಸಿ ಜರಾಸಂಧನ ಮಗ ಸಹದೇವನನ್ನು ಸಿಂಹಾಸನದಲ್ಲಿ ಕೂರಿಸ್ತಾನೆಯೇ ವಿನಃ ನಾನು ಪಡ್ಕೊಂಡದ್ದು ಭೀಮ ಕೊಂದದ್ದು ಪಾಂಡವರಿಗೆ ರಾಜ್ಯ ಅಂತ ಕೇಳಲಿಲ್ಲ. ನರಕಾಸುರನನ್ನು ಸಂಹರಿಸಿ ನರಕಾಸುರನ ಸಿಂಹಾಸನದಲ್ಲಿ ನರಕಾಸುರನ ಮಗ ಭಗದತ್ತನನ್ನು ಕೂರಿಸ್ತಾನೆ ವಿನಃ ತಾನು ಸಿಂಹಾಸನದಲ್ಲಿ ಕುತ್ಕೊಳ್ಳಿಲ್ಲ. ಇದು ಕೃಷ್ಣನ ಔಚಿತ್ಯ, ರಾಜಕೀಯ ನಡೆ. ಪ್ರತಿಯೊಂದು ಕ್ಷಣದಲ್ಲೂ ವೈರಿ ಸಾಯಬೇಕು, ರಕ್ತಪಾತ ಕಡಿಮೆಯಾಗಬೇಕು, ಇದು ಕೃಷ್ಣನ ನಡೆ. ಜರಾಸಂಧನೊಟ್ಟು ಯುದ್ಧಕ್ಕಾಗುವಾಗ ಎಲ್ಲರೂ ಅನಾಯಾಸವಾಗಿ ಸಾಯಬೇಕು. ಯಾರೆಲ್ಲ ದುಷ್ಟರು ಅಂತ ಇದ್ದಾರೋ ದುಷ್ಟರಾದವರು ಮಾತ್ರ ಅನಾಯಾಸವಾಗಿ ಸಾಯಬೇಕು, ಕಷ್ಟ ಇಲ್ಲದೆ ಸಾಯಬೇಕು. ಇದು ಕೃಷ್ಣನ ನಡೆ, ಇದು ಕೃಷ್ಣನ ರಾಜಕೀಯ ನಡೆ. ಕೃಷ್ಣ ದ್ವಾರಕೆಯಲ್ಲಿದ್ದಾನೆ. ರುಕ್ಮಿಣಿಯಿಂದ ಪತ್ರ ಬರ್ತದೆ. ಭೀಷ್ಮಕ ರಾಜನ ಮಗಳು ರುಗ್ಮಿ ಮತ್ತೆ ರುಕ್ಮಿಣಿ ಅಂತ ಇಬ್ರು. ಪತ್ರ ಬರ್ತದೆ. ಜಗತ್ತಿನಲ್ಲಿ ಮೊಟ್ಟ ಮೊದಲನೆಯ ಒಂದು ಪ್ರೇಮ ಪತ್ರ, ಒಂದು ಮೊಟ್ಟ ಮೊದಲನೆಯ ಲವ್ ಲೆಟರ್. ಕೃಷ್ಣನಿಗೆ ರುಕ್ಮಿಣಿ. ಅದರ ಹಿಂದೆ ಪುರಾಣಗಳಲ್ಲಿ ಎಲ್ಲೂ ಈ ಪ್ರಸಂಗ ಇಲ್ಲ. ಅದರ ನಂತರ ಬೇಕಾದಷ್ಟು ಇವತ್ತಿಗೂ ಪ್ರಸಂಗಗಳು ಕಾಣ್ತಾ ಇದ್ದೇವೆ. ಮೊಟ್ಟ ಮೊದಲನೆಯ ಪ್ರಸಂಗ ಇದುವೇ, ರುಕ್ಮಿಣಿ ಕೃಷ್ಣನಿಗೆ ಬರೆದ ಪತ್ರ. ಒಬ್ಬ ಬ್ರಾಹ್ಮಣನ ಕೈಯಲ್ಲಿ ಪತ್ರವನ್ನು ಕೊಟ್ಟು ಕಳಿಸ್ತಾಳೆ. ಇದು ಸಾಮಾನ್ಯ ಲವ್ ಲೆಟರ್ ಅಲ್ಲ, ಭಕ್ತಿ ಪತ್ರ. ಭಕ್ತಿಯಿಂದ ಕೃಷ್ಣನನ್ನು ಬೇಡಿಕೊಳ್ತಾಳೆ. ಕೃಷ್ಣ, ನಾನು ನಿನಗೆ ಸೇರಬೇಕಾದವಳು. ಕಾಯ ವಾಚ ಮನಸ ನನ್ನನ್ನು ನಾನು ನಿನಗೆ ಸಮರ್ಪಿಸಿಕೊಂಡಾಗಿದೆ. ಯಾರು ಏನೇ ಹೇಳಲಿ ನಿನ್ನನ್ನು ಅನನ್ಯವಾಗಿ ಭಜಿಸ್ತಾ ಇದ್ದೇನೆ, ಅನನ್ಯವಾಗಿ ನೆನೀತಾ ಇದ್ದೇನೆ. ಕೃಷ್ಣ, ನೀನು ನನಗೆ ಬೇಕು. ನಾನು ಯಾವತ್ತೂ ಶಿಶುಪಾಲನ ಒಟ್ಟಿಗೆ ಹೋಗಲಾರೆ. ನೀನು ನನ್ನನ್ನು ಬಯಸ್ತಿ, ನನ್ನನ್ನು ಉದ್ಧರಿಸ್ತಿ ಅಂತಾದರೆ ಕೂಡಲೇ ಬಂದು ನನ್ನನ್ನು ಕರ್ಕೊಂಡು ಹೋಗು. ಇಲ್ಲ ಅಂತಾದರೆ ನಿನ್ನನ್ನೇ ಧ್ಯಾನ ಮಾಡುತ್ತಾ ನಾನು ದೇಹತ್ಯಾಗ ಮಾಡುತ್ತೇನೆ ಅಂತಂದು ಭಕ್ತಿಪೂರಿತವಾದ ಪತ್ರವನ್ನು ಕೃಷ್ಣನಿಗೆ ಬರೆದು ಕಳಿಸ್ತಾಳೆ. ಕೃಷ್ಣ ಅವಳಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಅದೇ ಬ್ರಾಹ್ಮಣನಲ್ಲಿ ಸಂದೇಶವನ್ನು ಕೊಟ್ಟು ಕಳಿಸ್ತಾನೆ. ಅಂಬಾ ಪೂಜೆಗೆ ಬಂದಾಗ ನಿನ್ನನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಎಲ್ಲ ಗೊಲ್ಲರು ಯಾದವರು ಕೂಡ ಆ ರಾಜ್ಯಕ್ಕೆ, ಭೀಷ್ಮಕನ ರಾಜ್ಯಕ್ಕೆ ಬಂದು ನಾನಾ ವೇಷ ಮರೆಸಿಕೊಂಡು ಬರ್ತಾರೆ. ಅಲ್ಲಿ ರುಕ್ಮಿಣಿಯನ್ನು ಕಾಯಲಿಕ್ಕೋಸ್ಕರ ಚಕ್ರವ್ಯೂಹ ರಚನೆ ಮಾಡಿದ್ದಾನೆ ಜರಾಸಂಧ. ಇವರೆಲ್ಲರೂ ಕೂಡ ಒಳಗಿಂದ ಬಾಂಧವರು. ಕೃಷ್ಣನ ಮಾವ ಕಂಸನ ಹೆಂಡಂದಿರು ಆಸ್ತಿ ಪ್ರಾಸ್ತಿ. ಆ ಆಸ್ತಿ ಪ್ರಾಸ್ತಿಯರ ತಂದೆ ಜರಾಸಂಧ. ಅಂದ್ರೆ ಜರಾಸಂಧ ಕೃಷ್ಣನಿಗೆ ಏನಾದ? ಅಜ್ಜ ಆದ. ಸೋದರ ಮಾವನ ಹೆಂಡಂದಿರ ತಂದೆ ಅಂದ್ರೆ ಅಜ್ಜ ಆದ. ಈ ಶಿಶುಪಾಲ, ದಂತವಕ್ರ, ಭಗದತ್ತ ಇವರೆಲ್ಲ ಯಾರು? ಇವರೆಲ್ಲ ಕೃಷ್ಣನ ಚಿಕ್ಕಮ್ಮನ ಮಕ್ಕಳು. ವಸುದೇವನಿಗೆ 7 ಮಂದಿ ಹೆಂಡತಿಯರು. ಆ 7 ಮಂದಿ ಹೆಂಡತಿಯರಲ್ಲಿ ಒಬ್ಬ ದೇವಕಿಯ ಮಗ ಕೃಷ್ಣ. ಆಮೇಲೆ ಉಳಿದ 6 ಮಂದಿಯಲ್ಲಿ ಭಗದತ್ತ, ದಂತವಕ್ರ, ಶಿಶುಪಾಲ, ಪೌಂಡ್ರಕ ವಾಸುದೇವ, ಶೃಗಾಲ ವಾಸುದೇವ ಇವರೆಲ್ಲರೂ ಕೂಡ ಹುಡ್ತಾರೆ. ನಾನೇ ದೇವರು ಅಂತ ಹೇಳಿಕೊಂಡು ಮೆರೆಯುವಂತಹ ಶೃಗಾಲ ವಾಸುದೇವ, ಪೌಂಡ್ರಕ ವಾಸುದೇವ ಇವರನ್ನು ಸಂಹಾರ ಮಾಡ್ತಾನೆ ಕೃಷ್ಣ. ಶಿಶುಪಾಲ ರುಕ್ಮಿಣಿಯನ್ನು ಮದುವೆಯಾಗಲಿಕ್ಕೆ ಪ್ರಯತ್ನ ಪಡ್ತಾ ಇರುತ್ತಾನೆ. ಅಂತಹ ಶಿಶುಪಾಲನ ಪ್ರಯತ್ನವನ್ನು ಭೇದಿಸಿ ಗೋಪಾಲಕರೆಲ್ಲ ವೇಷ ಮರೆಸಿಕೊಂಡು ರುಕ್ಮಿಣಿಯ ಮದುವೆಗೆ ಬಂದವರ ಹಾಗೆ ಅಲ್ಲಿ ನಿಂತು ನಟಿಸ್ತಾ ಇರ್ತಾರೆ. ಕೃಷ್ಣನೂ ವೇಷ ಮರೆಸಿಕೊಂಡು ಬಂದು ಯಾರಿಗೂ ಗೊತ್ತಾಗದ ಹಾಗೆ ಶಂಖನಾದವನ್ನು ಮಾಡುವಾಗ ರುಕ್ಮಿಣಿಯನ್ನು ಕಾಯಲಿಕ್ಕೆ ನಿಂತವರೆಲ್ಲ ಮೂರ್ಛೆ ಹೋಗ್ತಾರೆ. ಕೂಡಲೇ ರುಕ್ಮಿಣಿಯನ್ನು ತನ್ನ ರಥಕ್ಕೆ ಹತ್ತಿಸಿಕೊಂಡು ಅಂಬಾದೇವಿಯ ದೇವಸ್ಥಾನದಿಂದ ರುಕ್ಮಿಣಿಯನ್ನು ಅಪಹಾರ ಮಾಡಿಕೊಂಡು ಕೃಷ್ಣ ಹೋಗ್ತಾನೆ. ಅಷ್ಟೊತ್ತಿಗೆ ರಥದ ಸದ್ದಿಗೆ ಮೂರ್ಛೆ ಹೋದರಲ್ಲಿ ಎದ್ದು ನಿಲ್ತಾರೆ. ಓ ರುಕ್ಮಿಣಿ ಹೋದ್ಲು ಅಂತ ಕರೆಯುವಾಗ ಇಲ್ಲಿ ವೇಷ ಮರೆಸಿಕೊಂಡಿದ್ದಂತಹ ಗೋಪಾಲಕರ ಕೈಗೆ ಸಿಕ್ಕಿದ
ಸಾಧನಗಳಲ್ಲಿ ಒಬ್ಬೊಬ್ರು ಹೊಡ್ಕೊಂಡು ಅವರನ್ನು ಅಲ್ಲಿಗೆ ಮುಗಿಸಿಬಿಡುತ್ತಾರೆ. ಎಲ್ಲ ಗೋಪಾಲಕರು ಕೃಷ್ಣನ ಒಡನಾಟಗಳು ಎಲ್ಲ ದ್ವಾರಕೆಗೆ ಹೋಗುತ್ತಾರೆ. ಅಲ್ಲಿ ಬಹಳ ವಿಜೃಂಭಣೆಯಿಂದ ಕೃಷ್ಣ ರುಕ್ಮಿಣಿಯರ ಮದುವೆ ನಡೀತದೆ. ಇದು ಭಾಗವತದಲ್ಲಿ ಬರುವಂತಹ ಬಹಳ ಪ್ರಸಿದ್ಧವಾದಂತಹ ಕಥಾನಕ. ಮಳೆಗಾಲದಲ್ಲಿ ಮಳೆ ಬಾರದೇ ಇದ್ದರೆ ಬರಗಾಲ ಬಂತು ಅಂತಾದ್ರೆ ರುಕ್ಮಿಣಿ ಸ್ವಯಂವರದ ಪ್ರವಚನವನ್ನು ಮಾಡಿಸಿದರೆ ಮಳೆ ಬರ್ತದೆ ಅಂತ ಪ್ರತೀತಿ. ಇದು ಅನುಭವ ಸಿದ್ಧವಾದದ್ದು ಕೂಡ. ಈಗ ಮಳೆ ಬರ್ತಾ ಉಂಟಾದಾಗ ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವ ಅಗತ್ಯ ಇಲ್ಲ. ಒಂದು ವೇಳೆ ಬಾರದೇ ಇದ್ದರೆ ಮಳೆಗಾಲ ಆಗಬೇಕು, ಮಳೆ ಬಾರದೇ ಇರಬೇಕು. ಆ ಸಮಯದಲ್ಲಿ ರುಕ್ಮಿಣಿ ಸ್ವಯಂವರದ ಕಥೆಯನ್ನು ವಾಚನ ಮಾಡಿದರೆ ಮಳೆ ಬರ್ತದೆ ಅಂತ ಭಾಗವತ ಹೇಳುತ್ತದೆ. ಆ ರೀತಿ ರುಕ್ಮಿಣಿ ಸ್ವಯಂವರ ನಡೀತದೆ. ಶಿಶುಪಾಲಾದಿಗಳು ಮೂರ್ಛೆ ಹೊಂದುತ್ತಾರೆ, ದುಃಖಿಸ್ತಾರೆ. ಆಗ ಜರಾಸಂಧ ಶಿಶುಪಾಲನನ್ನು ಸಮಾಧಾನಗೊಳಿಸ್ತಾನೆ. ನಾನೇ ಎಷ್ಟೋ ಬಾರಿ ಸೋತು ಹೋಗಿದ್ದೇನೆ, ನೀನು ಒಂದು ಬಾರಿ ಸೋತದ್ದೇನು ದೊಡ್ಡ ವಿಷಯ ಅಂತ ಶಿಶುಪಾಲನ ಸಮಾಧಾನಗೊಳಿಸ್ತಾನೆ. ಮತ್ತೆ ರಾಜಸೂಯ ಯಾಗದ ಪ್ರಸಂಗ ಬರ್ತದೆ. ಆಗ ಭೀಮ ಅರ್ಜುನರನ್ನು ಕರ್ಕೊಂಡು ಜರಾಸಂಧನ ಆಸ್ಥಾನಕ್ಕೆ ಬಂದು ಜರಾಸಂಧನೊಟ್ಟಿಗೆ ಯುದ್ಧವನ್ನು ಮಾಡಿ ಜರಾಸಂಧನ ಸಂಹಾರ ಆಗ್ತದೆ. ಜರಾಸಂಧ ಸಾಯುತ್ತಾನೆ. ಅಲ್ಲಿ ಜರಾಸಂಧನ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಕಪ್ಪವನ್ನು ತಂದಂತಹ ಕೃಷ್ಣ ರಾಜಸೂಯ ಯಾಗದ ಆಧ್ವರ್ಯವನ್ನು ವಹಿಸಿಕೊಂಡು ತಾನು ಧರ್ಮರಾಜನ ಅರಮನೆಯ ಬಾಗಿಲಿನಲ್ಲಿ ನಿಂತು ಯಾಗಕ್ಕೆ ಬರುವ ಅತಿಥಿಗಳ ಕಾಲಿಗೆ ನೀರು ಹೊಯ್ತಾ ತಾನು ಪಾದಸೇವೆಯನ್ನು ಮಾಡುತ್ತಾನೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಭಗವಂತ ಅತಿಥಿಗಳ ಪಾದ ತೊಳೆಯುವ ಕೆಲಸವನ್ನು, ಊಟ ಆದ ಮೇಲೆ ಎಲೆ ತೆಗೆಯುವ ಕೆಲಸವನ್ನು ಮಾಡುತ್ತಾನೆ. ಕೃಷ್ಣ ಮಾಡುವ ಕೆಲಸ ನಮಗೆ ಇವತ್ತಿದು ದೊಡ್ಡ ಹೇಯ ಕೆಲಸ ಅಂತ ಆಗಿದೆ. ಗೋವು ಸಾಕಣೆ ಮಾಡುವುದು, ಯಾರು ಸಾಕ್ತಾರಪ್ಪ, ನಮಗೆ ಬೇಡ. ಯಾರಿಗೆ ಬೇಕು ಅದರ ಕಿರಿಕಿರಿ, ಆ ಸಗಣಿ, ಅದರ ವಾಸನೆ, ಗೋಮೂತ್ರ, ಆ ಹಣ ಬೇಡ. ಎಂಜುಲು ತೆಗೆಯುವುದು ನನ್ನಿಂದ ಆಗುವುದಿಲ್ಲ, ನಾನು ಎಂಜುಲು ತೆಗೆಯುವ ಕೆಲಸ ನನ್ನಿಂದ ಬೇಡ. ಈ ಭಾವನೆ ನಮ್ಮಲ್ಲಿ ಬಂದ ಕಾರಣ ಇವತ್ತು ಬಫೆ ಸಿಸ್ಟಮ್ ಉಂಟಾಗಿದೆ ದೇವಸ್ಥಾನಗಳಲ್ಲಿ. ಯಾಕೆ? ಇದು ದೇವಸ್ಥಾನ, ಇಲ್ಲಿ ಶುಚಿಯನ್ನು ಕಾಪಾಡಿಕೊಳ್ಳಬೇಕು ನಾವು. ಇಲ್ಲಿ ನಾವು ನಿಂತು ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಊರೆಲ್ಲ ತಿರುಗಾಡಿಕೊಂಡು ಊಟ ಮಾಡೋದು ಅಸಹ್ಯ, ಇದು ಒಳ್ಳೆದಲ್ಲ ಅಂತ ಹೇಳಿದ್ರೆ ಬಳಸಲಿಕ್ಕೆ ಜನ ಸಿಗುವುದಿಲ್ಲ, ಕೊನೆಗೆ ಎಂಜಿಲ್ ತೆಗೆಲಿಕ್ಕೆ ಜನ ಸಿಗುವುದಿಲ್ಲ, ಎಲ್ಲ ತೆಗೆ ಜನ ಸಿಗುವುದಿಲ್ಲ, ಮತ್ತೇನು ಮಾಡೋದು? ಇದಾದ್ರೆ ತೊಂದರೆ ಇಲ್ಲ, ಕೈಯಲ್ಲಿ ಹಿಡ್ಕೊಳ್ತಾರೆ, ಎಲ್ಲಿಗಾದ್ರೂ ಹೋಗಿ ತಿಂದು ಬರ್ತಾರೆ ಅಂತ ವಾದ ಮಾಡ್ತಾರೆ ದೇವಸ್ಥಾನದ ಕಮಿಟಿಯವರೆಲ್ಲ. ಸರಿ ಅವರು ಹೇಳುವುದು. ಯಾಕೆ? ನಮಗೆ ಇವತ್ತು ಎಂಜಿಲು ತೆಗೆಯುವುದು, ಎಲೆ ತೆಗೆಯುವುದು, ಬಳಸುವುದು, ಅತಿಥಿಗಳ ಸೇವೆ ಮಾಡುವುದು ಹೇಳಿದ್ರೆ ಹೇಯ ಕೃತ್ಯ ಅಂತ ನಾವು ಭಾವಿಸಿದ್ದೇವೆ. ಆದರೆ ಅದು ಯಾವತ್ತಿಗೂ ಹೇಯ ಕೃತ್ಯ ಅಲ್ಲ. ಕೃಷ್ಣ ಪರಮಾತ್ಮ ಮಾಡ್ತಾ ಇದ್ದ ಕೆಲಸ ಗೋವು ಸಾಕಾಣಿಕೆ, ಅತಿಥಿಗಳ ಪಾದ ಸೇವೆ, ಭುಂಜಿಸಿದವರ ಎಂಜಲು ತೆಗೆಯುವ ಕೆಲಸವನ್ನು ಕೃಷ್ಣ ಮಾಡ್ತಾ ಇದ್ದ. ದೊಡ್ಡ ಅಪರಾಧ. ನಾವು ದೇವಸ್ಥಾನಗಳಲ್ಲಿ ಎಲ್ಲ ಕಡೆಗಳಲ್ಲೂ ಇವತ್ತು ಆ ಪದ್ಧತಿಯೇ ನಿಂತು ಹೋಗಿದೆ. ಬಫೆ ಸಿಸ್ಟಮ್ ಅಂತ ಬಂದು ಆ ಪದ್ಧತಿಯೇ ನಿಂತು ಹೋಗಿದೆ. ಇದು ಮಹಾ ದೊಡ್ಡ ಅಪರಾಧವನ್ನು ನಾವು ದೇವಾಲಯದ ವಠಾರದಲ್ಲಿ ಮಾಡುತ್ತಾ ಇದ್ದೇವೆ. ಇದರ ಬಗ್ಗೆ ನಾವು ಜಾಗೃತರಾಗಬೇಕು. ಕೃಷ್ಣ ಈ ಕೆಲಸವನ್ನು ಮಾಡಿದ. ಇದನ್ನೆಲ್ಲ ನೋಡಿದ ಭೀಷ್ಮಾಚಾರ್ಯರು ಯಜ್ಞಾವಸಾನದಲ್ಲಿ ಅಗ್ರಪೂಜೆಗೆ, ಇಲ್ಲಿಯೂ ಕೃಷ್ಣನ ನೋಡಿ, ಎಲ್ಲರ ಹೃದಯದ ಒಳಗೆ ಕೃಷ್ಣ ಇದ್ದು ಪ್ರತಿಯೊಬ್ಬರಿಗೂ ಪ್ರೇರಕ ಶಕ್ತಿ ಕೃಷ್ಣ. ಶಿಶುಪಾಲನ ಸಂಹಾರ ಆಗಬೇಕಾಗಿದೆ, ಅದಕ್ಕೆ ಸಂದರ್ಭ ಒದಗಿ ಬಂದಿದೆ. ಅದಕ್ಕೆ ಭೀಷ್ಮಾಚಾರ್ಯರ ಒಳಗಿದ್ದು ಭೀಷ್ಮಾಚಾರ್ಯರಿಂದ ಇಂಥ ಮಾತು ಹೇಳಿಸಿದ. ಏನು ಹೇಳಿಸಿದ? ಧರ್ಮರಾಜ ಬಂದು ಕೇಳ್ತಾನೆ, ಯಜ್ಞಾವಸಾನದಲ್ಲಿ ಅಗ್ರಪೂಜೆ ಯಾರಿಗೆ ಅಂತ. ಭೀಷ್ಮಾಚಾರ್ಯರು ಎಲ್ಲ ನಿಂತು ದೂರದಲ್ಲಿ ಅಲ್ಲಿ ಎಂಜಿಲು ಬಳಿತಾ ಇದ್ದಾನಲ್ಲ ಆ ಗೋವಳ ಆ ಕೃಷ್ಣನನ್ನು ಕರ್ಕೊಂಡು ಬಂದು ಈ ಸ್ಥಾನದಲ್ಲಿ ಕುಳ್ಳಿರಿಸಿ ಪೂಜೆ ಮಾಡು ಅಂತ ಭೀಷ್ಮಾಚಾರ್ಯರು ಹೇಳುತ್ತಾರೆ. ನೋಡಿ, ಅಲ್ಲಿ ವೇದವ್ಯಾಸರಿದ್ರು, ಅವರಿಗೆ ಅಗ್ರಪೂಜೆ ಮಾಡಿದ್ರೆ ಯಾರ್ದೂ ವಿರೋಧ ಇರ್ತಿರ್ಲಿಲ್ಲ, ಎಲ್ಲರೂ ಸುಮ್ಮನೆ ಕೂರ್ತಿದ್ರು. ಪರಶುರಾಮ ದೇವರಿದ್ರು, ಅವರಿಗೆ ಅಗ್ರಪೂಜೆ ಮಾಡಿದ್ರೆ ಯಾರೂ ವಿರೋಧ ಮಾಡ್ತಿರ್ಲಿಲ್ಲ, ಎಲ್ಲರೂ ಸುಮ್ಮನೆ ಕೂರ್ತಿದ್ರು. ಸ್ವತಃ ಭೀಷ್ಮಾಚಾರ್ಯರಿಗೆ ಮಾಡ್ತಿದ್ರು, ಯಾರು ಮಾತಾಡ್ತಿರ್ಲಿಲ್ಲ. ಕೃಷ್ಣನಿಗೆ ಮಾಡಿದ್ರೆ ವಿರೋಧ ಮಾಡುವವರಿದ್ದಾರೆ ಅಂತ ಭೀಷ್ಮಾಚಾರ್ಯರಿಗೂ ಗೊತ್ತು, ಕೃಷ್ಣನಿಗೂ ಗೊತ್ತು. ಅದಕ್ಕೆ ಕೃಷ್ಣ ಭೀಷ್ಮರ ಒಳಗಿದ್ದು ಈ ಮಾತನ್ನು ಹೇಳಿಸಿದ. ಭೀಷ್ಮರು ಕೃಷ್ಣನ ಹೆಸರು ಹೇಳಿದ್ರು, ಶಿಶುಪಾಲ ವಿರೋಧ ಮಾಡಿದ. ಕೃಷ್ಣ ಚಕ್ರ ಪ್ರಯೋಗ ಮಾಡಿ, ನನ್ನ ಭಕ್ತನಿಗೆ ಅವಮಾನ ಮಾಡ್ತೀಯ, ಭೀಷ್ಮ ನನ್ನ ಭಕ್ತ, ನನ್ನ ಭಕ್ತನಾದ ಭೀಷ್ಮನಿಗೆ ಅವಮಾನ ಮಾಡ್ತೀಯ ಹೇಳಿ ಶಿಶುಪಾಲನನ್ನು ಸಂಹಾರ ಮಾಡಿದ. ಹೀಗೆ ಮುಂದೆ
ಪೌಂಡ್ರಕ ವಾಸುದೇವ, ತಾನೇ ದೇವರು, ನಿಜವಾದ ಕೃಷ್ಣ ನಾನು ನಿಜವಾದ ವಿಷ್ಣುವಿನ ಅವತಾರ ನಾನೇ ದೇವರು ಅಂತ ಹೇಳ್ಕೊಂಡು ಮರಿತಾ ಇದ್ದಂತಹ ಪೌಂಡ್ರಕ ವಾಸುದೇವನನ್ನು ಸಂಹಾರ ಮಾಡಿದ. ಆಮೇಲೆ ಶೃಗಾಲ ವಾಸುದೇವ ಅಂತ ಒಬ್ಬ, ಅವನು ಕೂಡ ಹಾಗೆ ನಿಜವಾದ ಕೃಷ್ಣ ನಾನು ಅಂತ ಅವನ ವಾದ. ಯಕ್ಷಗಾನದವರು ಕಟ್ಟಿಕೊಂಡ ಹಾಗೆ 2 ಎಕ್ಸ್ಟ್ರಾ ಕೈಗಳನ್ನು ಕಟ್ಟಿಕೊಂಡ, ಮರದ್ದು ಕೈ ಕಟ್ಟಿಕೊಂಡು ಚಿನ್ನದ ಗರುಡನನ್ನು ಮಾಡಿಕೊಂಡ. ಒಂದು ಯಾಂತ್ರೀಕೃತ ಗರುಡ, ಅದು ಹಾರ್ತದೆ, ಕೀ ಕೊಟ್ಟರೆ ಹಾರ್ತದೆ, ಅಂತಹ ಒಂದು ಕೀ ಕೊಡುವ ಗರುಡ ಮಾಡಿಕೊಂಡ. ಅದರ ಮೇಲೆ ಕೂತುಕೊಂಡು ಇಲ್ಲಿಂದ ಅಲ್ಲಿವರೆಗೆ ಹಾರುವುದು ಅಷ್ಟೇ. ಆಮೇಲೆ ವಕ್ಷಸ್ಥಳದಲ್ಲಿ ಎಲ್ಲ ಯಾರೋ ಹೇಳಿದ್ರು, ಕೃಷ್ಣನಿಗೆ ವಕ್ಷಸ್ಥಳದಲ್ಲಿ ಶ್ರೀವತ್ಸ ಲಾಂಛನ ಉಂಟು, ನಿನ್ನೆ ಹೇಳಿದ್ದೇನೆ ನಾನು. ನಿನಗಿಲ್ಲ ಅಲ್ಲ? ಹೌದಾ, ನನಗಿಲ್ವಾ? ಸರಿ, ಏನೋ ಒಂದು ಕಬ್ಬಿಣದ ಸಲಾಕೆಯನ್ನು ಬಿಸಿ ಮಾಡಿ ಕೆಂಪಗೆ ಮಾಡಿ ಸುಟ್ಟುಕೊಂಡ, ತ್ರಿಕೋಣ ಆಕೃತಿ, ನೋಡು ನನಗೂ ವಕ್ಷಸ್ಥಳ ಉಂಟು, ನಾನೇ ಕೃಷ್ಣ ಅಂತ ತೋರಿಸಿದ. ಅವನ ಸೇವಕರೆಲ್ಲ ಓ ಜಯದಯ ಶ್ರೀಕೃಷ್ಣ, ಜಯದಯ ಶ್ರೀಕೃಷ್ಣ ಅಂತ ನಾವು ಹೊಗಳಿದ್ರು. ಖುಷಿ ಆಯಿತು, ನಾನೇ ಕೃಷ್ಣ ಅಂತ ಹೇಳಿಕೊಂಡು ಊರೆಲ್ಲ ತಿರುಗಾಡಿದ. ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ, ಕುಕೃತ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಕೃಷ್ಣ ಬಂದು ಅವನನ್ನು ಸಂಹಾರ ಮಾಡಿದ. ಯಾರು ನಾನೇ ದೇವರು ಅಂತ ಹೇಳುತ್ತಾನೋ ಅವರನ್ನು ಕೃಷ್ಣ ಸಂಹರಿಸ್ತಾನೆ, ಅದು ಕೃಷ್ಣನಿಗೆ ಒಪ್ಪಿಗೆ ಅಲ್ಲ. ಈ ರೀತಿ ಎಲ್ಲ ದುಷ್ಟರನ್ನು ಸಂಹಾರ ಮಾಡ್ತಾನೆ, ಸಂಹರಿಸ್ತಾ ಬರ್ತಾನೆ. ಇಲ್ಲಿ ನರಕಾಸುರನ ಉಪಟಳ ಜಾಸ್ತಿ ಆಗ್ತಾ ಉಂಟು ಅಂತ ಕೃಷ್ಣನಿಗೆ ಸುದ್ದಿ ಮುಟ್ತದೆ. ಕೃಷ್ಣ ನರಕಾಸುರ ಯಾರು? ಸ್ವತಃ ತನ್ನ ಮಗ, ತಾನು ಭೂದೇವಿಯನ್ನು ಉದ್ಧರಿಸಲಿಕ್ಕೆ ವರಾಹಾವತಾರವನ್ನು ಮಾಡಿದಾಗ ಆ ಭೂದೇವಿಯಿಂದ ಹುಟ್ಟಿದವ ನರಕಾಸುರ. ಅವನನ್ನು ಭೌಮಾಸುರ ಅಂತ ಕೂಡ ಕರೀತಾರೆ. ಅಂತಹ ನರಕಾಸುರ 16,000 ರಾಜ ಕುವರಿಯರನ್ನೆಲ್ಲ ಕಿಡ್ನ್ಯಾಪ್ ಮಾಡಿ ಬಂಧನದಲ್ಲಿ ಇಟ್ಟಿದ್ದ. ಅವರನ್ನು ಉದ್ಧಾರ ಮಾಡಬೇಕು, ರಕ್ಷಿಸಬೇಕೆಂಬ ಉದ್ದೇಶದಿಂದ ಕೃಷ್ಣ ಅಲ್ಲಿಗೆ ಹೋದ. ಎಲ್ಲಿ? ಪ್ರಾಗ್ಜ್ಯೋತಿಷಾಪುರ. ಎಲ್ಲಿ ಅದು ಪ್ರಾಗ್ಜ್ಯೋತಿಷಾಪುರ ಅಂತ ಕೇಳಿದ್ರೆ ಈಗಿನ ಅಸ್ಸಾಂ. ಈಗ ಅದನ್ನು ಅಸ್ಸಾಂ ಪ್ರಾಂತ್ಯ, ಈಗ ಅಸ್ಸಾಂ ಪ್ರಾಂತ್ಯ ತುಂಡು ತುಂಡಾಗಿ ಅದು ಮಣಿಪುರ, ನಾಗಾಲ್ಯಾಂಡ್, ಮಿಜೋರಾಂ, ಮ್ಯಾನ್ಮಾರ್, ಏನೋ ಬೇರೆ ಬೇರೆ ಹೆಸರುಗಳಿಂದ ಭಾಗ ಆಗಿದೆ. ಅದು ಮೊದಲು ಪೂರ್ತಿ ಅಸ್ಸಾಂ ಪ್ರಾಂತ್ಯ ಅಂತ ಒಂದಾಗಿತ್ತು. ಅಲ್ಲಿ ಈ ನರಕಾಸುರನ ಆಸ್ಥಾನ. ಅಲ್ಲಿ 16,000 ಮಂದಿ ಹೆಣ್ಣು ಮಕ್ಕಳನ್ನು ಬಂಧನದಲ್ಲಿಟ್ಟಿದ್ದ ಕೃಷ್ಣ ಅಲ್ಲಿಗೆ ಹೋದ. ಅವರನ್ನು ನರಕಾಸುರ ಸಂಹಾರ ಮಾಡಲಿಕ್ಕೆ ಕೃಷ್ಣ ಹೋದ. ಹೋಗುವಾಗ ಸತ್ಯಭಾಮೆಯನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದವ ಅವನ ಕೋಟೆಗಳನ್ನೆಲ್ಲ ಭೇದಿಸ್ತಾ ಹೋಗ್ತಾನೆ. ಭೇದಿಸ್ತಾ ಮುರಾಸುರನ ಕೋಟೆ, ಅದನ್ನು ಭೇದಿಸಿ ಮುರಾಸುರನ ಸಂಹಾರ ಮಾಡಿ ಮುರಾರಿ ಅಂತ ಕರೆಸಿಕೊಂಡ. ಒಳಗೆ ಹೋಗುವಾಗ ನರಕಾಸುರನ ಬ್ರಹ್ಮಾಸ್ತ್ರಕ್ಕೆ ತುತ್ತಾಗಿ ಬ್ರಹ್ಮನಿಗೂ ಒಂದು ಮರ್ಯಾದೆ ಕೊಡುವ ಅಂತ ತಾನು ಮೂರ್ಛೆ ಹೋಗ್ತಾನೆ. ಸತ್ಯಭಾಮೆ ಯುದ್ಧ ಮಾಡುತ್ತಾಳೆ. ನರಕಾಸುರನನ್ನು ಸತ್ಯಭಾಮೆ ಸಂಹಾರ ಮಾಡುತ್ತಾಳೆ. ಇದರಿಂದ ಏನು ಸಂದೇಶ ಕೊಟ್ಟ ಕೃಷ್ಣ ಅಂತ ಹೇಳಿದ್ರೆ, ಧರ್ಮ ರಕ್ಷಣೆ ಮಾಡುವಲ್ಲಿ ಹೆಂಗಸರೂ ಕೂಡ ಪ್ರಧಾನ ಭೂಮಿಕೆಯಲ್ಲಿ ಇರಬೇಕು, ಹೆಂಗಸರೂ ಕೂಡ ಶಕ್ತಿಶಾಲಿಗಳಾಗಿ ಯುದ್ಧವನ್ನು ಮಾಡಬೇಕು ಎಂಬ ಸಂದೇಶವನ್ನು ಕೃಷ್ಣ ಕೊಟ್ಟ. ಈ ಹಿಂದೆ ನಾನು ಒಂದು ಕಡೆಯಲ್ಲಿ ಧಾರ್ಮಿಕ ಉಪನ್ಯಾಸಕ್ಕೆ ಹೋದಾಗ ಆಗೊಂದು ಹೆಣ್ಣು ಮಕ್ಕಳು ಅಬಲೆಯರು ಎಂಬ ವಿಚಾರದಲ್ಲಿ ಬಹಳ ಹೋರಾಟ ನಡೀತಾ ಇತ್ತು. ಆ ಸಮಯದಲ್ಲಿ ಈ ವಿಚಾರವನ್ನು ಹೇಳಿದೆ. ಹೆಣ್ಣು ಮಕ್ಕಳನ್ನು ಅಬಲೆಯರು ಅಂತ ಶಾಸ್ತ್ರಗಳು ಕರೆದದ್ದು ಹೌದು, ಆದರೆ ಅಬಲೆ ಎಂಬ ಶಬ್ದಕ್ಕೆ ನಾವು ಮಾಡಿದ ಅರ್ಥ ಅಲ್ಲ. ವನಿತಾ ಸಮಾಜ, ಇಲ್ಲಿ ಮಹಿಳಾ ಸಮಾಜ ಉಂಟು ಅಂತಾದ್ರೆ ಅರ್ಥ ಮಾಡಿಕೊಳ್ಳಬೇಕು. ಅಬಲ ಎಂಬ ಶಬ್ದಕ್ಕೆ ನ ಬಲ ವಿದ್ಯತೆ ಯಸ್ಯ ಸಾ ಅಬಲ ಅಂತ ಅರ್ಥ ಅಲ್ಲ. ಅತಿಶಯವಾದ ಬಲ ಯಾರಲ್ಲಿ ಉಂಟೋ ಅವಳು ಅಬಲೆ. ನೀವು ಪರೀಕ್ಷೆ ಮಾಡಿ ನೋಡಿ, ಒಬ್ಬ ಹೆಣ್ಣು ತಾನು ಹುಟ್ಟಿದಾಗಿನಿಂದ ಎಷ್ಟು ಕಷ್ಟಗಳನ್ನು ಸಹಿಸಿಕೊಳ್ಳುತ್ತಾಳೆ. ಹೆಂಡತಿಯಾದ ಮೇಲೆ ತಾಯಿಯಾಗುವ ಸಮಯದಲ್ಲಿ ಎಷ್ಟು ಕಷ್ಟವನ್ನು ಸಹಿಸಿಕೊಳ್ಳುತ್ತಾಳೆ. ಒಬ್ಬ ಗಂಡಿನಿಂದ ಸಾಧ್ಯ ಉಂಟಾ? ಯಾವತ್ತಿಗೂ ಸಾಧ್ಯ ಇಲ್ಲ. ಮನೆ ಕೆಲಸಗಳನ್ನು ಹಿಡಿದು ತಾನು ಗೃಹಸ್ಥೆಯಾಗಿ ಒಬ್ಬ ಪತಿಯ ಸಹಧರ್ಮಿಣಿಯಾಗಿ ತಾನು ಎಷ್ಟೆಲ್ಲ ಕಷ್ಟಗಳನ್ನು ಸಹಿಸಿಕೊಳ್ಳುತ್ತಾಳೆ. ತನ್ನ ಜೀವಮಾನ ಪೂರ್ತಿ ತಾನು ಕಷ್ಟಗಳ ಸರಮಾಲೆಯಲ್ಲೇ ಇದ್ರೂ ಕೂಡ, ವೇದನೆಯನ್ನೇ ಅನುಭವಿಸ್ತಾ ಬಂದರೂ ಕೂಡ ಎಲ್ಲವನ್ನು ಸಹಿಸಿಕೊಂಡು ಮನೆಗೆ ಬಂದ ಅತಿಥಿಗಳನ್ನು, ಗಂಡನನ್ನು, ಮಕ್ಕಳನ್ನು ನಗುಮೊಗದಿಂದ ಸ್ವಾಗತಿಸ್ತಾಳೆ ಅಂತ ಹೇಳಿದ್ರೆ ಅದು ಹೆಣ್ಣಿನಲ್ಲಿರಕ್ಕಂಥ ಅತಿಶಯವಾದ ಬಲ. ಅಬಲ ಎಂಬ ಶಬ್ದಕ್ಕೆ ಅತಿಶಯವಾದ ಬಲ ಅಂತ ಹೆಸರೇ ವಿನಃ ಬಲ ಇಲ್ಲದವಳು ಅಂತ ಖಂಡಿತ ಅರ್ಥ ಅಲ್ಲ. ಇವತ್ತು ಮಹಿಳಾ ಸಮಾಜ ಇದನ್ನು ಅರ್ಥ ಮಾಡಿಕೊಳ್ಳದೆ
ಹೊರಗೆ ಕಪ್ಪು ಬಾವುಟ ಹಿಡ್ಕೊಂಡು ನಾವು ಅಬಲೆಯರಲ್ಲ ನಾವು ಸಬಲೆಯರು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನಾಗ್ತದೆ ಗೊತ್ತೋ, ನಾವು ಅತಿಶಯ ಬಲವಾಗಿ ಅತಿಶಯವಾದ ಬಲ ಉಳ್ಳವರಲ್ಲ, ಸ್ವಲ್ಪ ಬಲ ಉಳ್ಳವರು ಅಂತ ಹೇಳಿದ ಹಾಗೆ ಆಗ್ತದೆ, ಅಪಹಾಸ್ಯಕ್ಕೆ ಕಾರಣ ಆಗ್ತದೆ. ಅತಿಶಯ ಅಬಲ ಎಂಬ ಹೆಸರೇ ಹೆಮ್ಮೆ ಹೆಣ್ಣು ಮಕ್ಕಳಿಗೆ. ಇದನ್ನು ಜಗತ್ತಿಗೆ ತೋರಿಸ್ಲಿಕ್ಕೋಸ್ಕರ 16,000 ಹೆಣ್ಣು ಮಕ್ಕಳನ್ನು ಬಂಧನದಲ್ಲಿಟ್ಟಂತಹ ಜರಾಸಂಧನನ್ನು ಕೊಲ್ಲಿಕ್ಕೆ ಒಬ್ಬ ಹೆಣ್ಣನ್ನೇ ಕೃಷ್ಣ ಪ್ರಯೋಗ ಮಾಡಿದ. ಇದು ಕೃಷ್ಣನ ಚಾತುರ್ಯ. ಹೆಣ್ಣಿಗೆ ಯಾವತ್ತೂ ಹಿಂದೂ ಸಂಸ್ಕೃತಿ ಒಳಗೆ ಕೂಡಿಡುವ ಪದ್ಧತಿಯನ್ನು ತರಲಿಲ್ಲ. ಹಿಂದೂ ಸನಾತನ ಪರಂಪರೆಯಲ್ಲಿ ಹೆಣ್ಣಿಗೆ ಮಹತ್ತರವಾದ ಸ್ಥಾನ ಇದೆ. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಎಂಬ ಮಾತಿನ ಅರ್ಥ ಏನು ಗೊತ್ತೋ, ಸ್ತ್ರೀಯನ್ನು ಸದಾಕಾಲ ಗೌರವದಿಂದ ಕಾಣಬೇಕು. ಸ್ವೇಚ್ಛಂದವಾಗಿ ವಿಹರಿಸಿದಳು ಅಂತಾದರೆ ಹೊರಗಿನ ಕ್ರಿಮಿಕೀಟಗಳಿಂದ ತೊಂದರೆಯಾಗುವ ಕಾರಣ ಉಂಟು. ಆದ ಕಾರಣ ಅವಳನ್ನು ಕಾಪಾಡಬೇಕು ಎಂಬ ಸಂದೇಶವೇ ವಿನಃ ಅವಳನ್ನು ಬಂಧನದಲ್ಲಿ ಇಡಿ ಅಂತ ಅರ್ಥ ಅಲ್ಲ. ಮನುಸ್ಮೃತಿಯ ಮಾತಿನ ಅರ್ಥ ಹಾಗಲ್ಲ. ಅದೇ ಸ್ತ್ರೀ ಸ್ವಾತಂತ್ರ್ಯ ವರ್ಗದ ಎಂಬ ವಾಕ್ಯವನ್ನು ಹಿಡ್ಕೊಂಡು ಬುದ್ಧಿ ಇಲ್ಲದ ಜೀವಿಗಳು ಗಲಾಟೆ ಮಾಡ್ತಾರೆ. ಅದೇ ಮುಂದೆ ಹೋದ್ರೆ ವಾಕ್ಯ ಹೇಳ್ತದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಇದನ್ನೇ ಯಾಕೆ ಗಮನಿಸುವುದಿಲ್ಲ ಅಂದ್ರೆ ಅವರಿಗೆ ಬೇಕಾದದ್ದು ಚರ್ಚೆ ಮಾಡಬೇಕು, ಗಲಾಟೆ ಮಾಡಬೇಕು, ಹಿಂದೂ ಧರ್ಮವನ್ನು ದೂಷಿಸಬೇಕು, ಪ್ರಶಸ್ತಿ ತಗೊಳ್ಬೇಕು, ಇಷ್ಟೇ ಬೇಕಾದದ್ದು ವಿನಃ ಅವರ ಉದ್ದೇಶ ಸದುದ್ದೇಶ ಖಂಡಿತ ಅಲ್ಲ. ಈ ಸಂದೇಶವು ನಮಗೆ ಭಾಗವತ ಸತ್ಯಭಾಮೆಯ ಪ್ರಕರಣದಿಂದ ತೋರಿಸ್ತಾ ಉಂಟು. ಕೃಷ್ಣ ನರಕಾಸುರನನ್ನು ಸತ್ಯಭಾಮೆಯ ಮುಖಾಂತರ ಸಂಹರಿಸಿ ಆ 16,000 ಸ್ತ್ರೀಯರನ್ನು ಬಿಡುಗಡೆ ಮಾಡಿ ನಿಮ್ಮ ನಿಮ್ಮ ಮನೆಗೆ ಹೋಗಿ ಅಂತ ಹೇಳಿದ. ಅವರು ಹೇಳ್ತಾರೆ, ಕೃಷ್ಣ ಒಂದು 10 ನಿಮಿಷ ಅವಕಾಶ ಕೊಡಿ, ಮುಗಿಸ್ತೇನೆ. ನಾವು ಎಲ್ಲಿಗೆ ಹೋಗುವುದು? ನಾವು ಇಷ್ಟು ಸಮಯಗಳ ಕಾಲ ಇವನ ಈ ಕ್ರೂರಿಯ ಬಂಧನದಲ್ಲಿದ್ದೆವು. ನಮ್ಮನ್ನು ಸಮಾಜ ಯಾವ ದೃಷ್ಟಿಯಿಂದ ನೋಡಬಹುದು? ಯಾರು ನಮ್ಮನ್ನು ಸ್ವೀಕರಿಸಿಯಾರು? ಯಾರು ನಮ್ಮನ್ನು ಮದುವೆಯಾದಾರು? ಯಾವ ತಂದೆ ತಾಯಿಯಂದ್ರು ನಮ್ಮನ್ನು ಸಂತೋಷದಿಂದ ಸ್ವೀಕರಿಸಿಯಾರು? ಕೃಷ್ಣ, ಸರ್ವರಿಗೂ ಗತಿಯಾದಂತಹ ನೀನೇ ನಮಗೂ ಗತಿ ಹೇಳಿದ್ರು. ಕೃಷ್ಣ, ಸರಿ ಬನ್ನಿ, ನಾನು ನಿಮ್ಮನ್ನು ಮದುವೆ ಆಗ್ತೇನೆ. ಮದುವೆ ಆಗುವುದಿಲ್ಲ ಅನ್ನೋ ಚಿಂತನೆ ಅಲ್ಲ, ನಾನು ಮದುವೆ ಆಗ್ತೇನೆ ಹೇಳಿದ ಅಷ್ಟೂ ಮಂದಿಯನ್ನು ಮದುವೆಯಾದ ಕೃಷ್ಣ. ಇದಕ್ಕೆ ಅಗ್ನಿ ಪುರಾಣದಲ್ಲಿ ಇದರ ಸ್ಪಷ್ಟನೆ ಉಂಟು. ಅಗ್ನಿಗೆ 16,000 ಮಂದಿ ಮಕ್ಕಳು. ಇದು ನಾನು ಮೊನ್ನೆ ಹೇಳಿದೆ, ದೇವತೆಗಳ ಸೃಷ್ಟಿಯ ಕಲ್ಪನೆ ನಮ್ಮ ಹಾಗೆ ಅಲ್ಲ. ಅಗ್ನಿಯನ್ನು ಹೊತ್ತಿಸುವಾಗ ಒಂದು ಕಿಡಿ ರಟ್ಟಿದ್ರೆ ಅದು ಒಂದು ಮಗು ಆಗ್ತದೆ. ಹಾಗೆ ಜೋರಾಗಿ ಅಗ್ನಿ ಧಗ 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 ಉರಿತಾ ಉಂಟು ಅಂತ ಅದರಿಂದ ಎಷ್ಟು ಕಿಡಿಗಳು ರಡ್ತವೋ ಅದೆಲ್ಲವೂ ಅಗ್ನಿಯ ಮಕ್ಕಳಾಗಿ ಪರಿವರ್ತನೆ ಆಗುವ ಸಾಧ್ಯತೆ ಉಂಟು. ಆ ರೀತಿಯಲ್ಲಿ 16,000 ಮಂದಿ ಅಗ್ನಿದೇವನ ಮಕ್ಕಳು. ಅವರೆಲ್ಲ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಾರೆ. ಗಂಡು ಮಕ್ಕಳು, ಅಷ್ಟೂ ಮಂದಿ ಗಂಡು ಮಕ್ಕಳು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಾರೆ. ಅವರ ತಪಸ್ಸಿನ ಉದ್ದೇಶ ಏನು ಗೊತ್ತೋ? ಕೃಷ್ಣನನ್ನು ಆಲಿಂಗಿಸಿಕೊಳ್ಳಬೇಕು, ವಿಷ್ಣುವನ್ನು ಆಲಿಂಗಿಸಿಕೊಳ್ಳಬೇಕು, ವಿಷ್ಣುವನ್ನು ಪತಿಯಾಗಿ ಸ್ವೀಕಾರ ಮಾಡಬೇಕು, ವಿಷ್ಣುವಿನಿಂದ ನಾವು ದೈಹಿಕ ಸುಖವನ್ನು ಅನುಭವಿಸಬೇಕು, ಅದಕ್ಕೋಸ್ಕರ ನಮಗೆ ಸ್ತ್ರೀ ಜನ್ಮ ಬೇಕು ಅಂತ ಅವರ ತಪಸ್ಸು. ಬ್ರಹ್ಮದೇವ ತಥಾಸ್ತು ಹೇಳಿದ. ದ್ವಾಪರದಲ್ಲಿ ಕೃಷ್ಣನಾಗಿ ಅವತರಿಸಿದಾಗ ನೀವು ಅಲ್ಲಿಯ ರಾಜಕುವರಿಯರಾಗಿ ಹುಟ್ಟಿ ನಿಮ್ಮನ್ನು ನರಕಾಸುರ ಅಪಹರಿಸ್ತಾನೆ, ಅಲ್ಲಿಂದ ಬೀಳಿಸಿದ ಕೃಷ್ಣ ನಿಮ್ಮನ್ನು ಮದುವೆಯಾಗ್ತಾನೆ, ನೀವು ವಿಷ್ಣುವಿನ ಪತ್ನಿಯರಾಗ್ತೀರಿ ಅಂತ. ಅಷ್ಟೂ ಮಂದಿಯ ಒಳಗೆ ಲಕ್ಷ್ಮಿಯ ಸಾನ್ನಿಧ್ಯ ಉಂಟು. ಕೃಷ್ಣ ಭಗವಂತ ಯಾವತ್ತೂ ಒಬ್ಬ ಸ್ತ್ರೀಯನ್ನು ನೇರವಾಗಿ ಸಂಪರ್ಕಿಸ ಮಾಡುವುದಿಲ್ಲ. ಅಲ್ಲಿ ಒಬ್ಬ ಸ್ತ್ರೀಯನ್ನು ಸಂಪರ್ಕಿಸಬೇಕು ಅಂತಾದ್ರೆ ಅಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯ ಬೇಕು. ಅಷ್ಟೂ ಮಂದಿ ಲಕ್ಷ್ಮಿಯ ಸಾನ್ನಿಧ್ಯ ಇತ್ತು. ಅಂತಹ 16,000 ಕನ್ಯೆಯರನ್ನು ಕೃಷ್ಣ ವರೆಸಿದ, ಅವರನ್ನು ಉದ್ಧರಿಸಿದ. ಈ ರೀತಿ ಕೃಷ್ಣನ ಸ್ತ್ರೀ ಸಮಾಜದ ರಕ್ಷಣೆಯ ಜವಾಬ್ದಾರಿ ಮುಂದುವರಿತದೆ. ಸ್ತ್ರೀಯನ್ನು ಉತ್ತುಂಗಕ್ಕೆ ತರುವಂತಹ ಕಾರ್ಯವನ್ನೂ ಕೃಷ್ಣ ಸತ್ಯಭಾಮೆಯ ಮುಖಾಂತರ ಮಾಡುತ್ತಾನೆ. ಈ ರೀತಿ ಕೃಷ್ಣನ ನಡೀತಾ ಮಹಾಭಾರತದ ಪ್ರಸಂಗ ಬರ್ತದೆ. ಕೃಷ್ಣ ಪಾಂಡವರ ಸನ್ನಡತೆಯಿಂದ, ಧರ್ಮಾಚರಣೆಯಿಂದ ಪಾಂಡವರಿಗೆ ನ್ಯಾಯೋಚಿತವಾಗಿ ಸಿಗಬೇಕಾದಂತಹ ರಾಜ್ಯವನ್ನು ಯುದ್ಧದಲ್ಲಿ ಸಹಾಯ ಮಾಡಿ ಭಗವದ್ಗೀತೆಯಂತಹ ಅಮೃತವನ್ನು ಸಮಾಜಕ್ಕೆ, ಅರ್ಜುನನ ಮುಖಾಂತರ ಸಮಾಜಕ್ಕೆ ಕೊಟ್ಟು ಅಷ್ಟೂ ಪಾಂಡವರನ್ನು ಉದ್ಧರಿಸಿ ಕೌರವರನ್ನು ಸಂಹರಿಸಿ ಪಾಂಡವರನ್ನು ರಾಜ್ಯಾಭಿಷಿಕ್ತರನ್ನಾಗಿ ಮಾಡುತ್ತಾನೆ. ತಾನು ಎಲ್ಲರನ್ನು ಅನುಗ್ರಹಿಸಿ ದ್ವಾರಕೆಗೆ ಬರ್ತಾನೆ. ಮತ್ತೆ ಏನಾಯಿತು ಅಂತ ಮೊದಲನೇ ದಿವಸದಲ್ಲಿ ಕೇಳಿದ್ದೇವೆ. ದ್ವಾರಕೆಯಲ್ಲಿ ಯಾದವರು ಗೂರ್ವಾಸರ ಶಾಪದಿಂದ ಪರಸ್ಪರ ಹೊಡೆದಾಡ್ಕೊಳ್ತಾರೆ.
ಹೊಡೆದಾಡಿಕೊಂಡು ಯದು ಸಂತತಿ ನಾಶ ಆಗ್ತದೆ. ಎಲ್ಲ ಯಾದವರು ನಶಿಸಿ ಹೋದ ಮೇಲೆ ಅದೆಲ್ಲವನ್ನು ಕೃಷ್ಣ ಸಮಚಿತ್ತದಿಂದ ಸ್ವೀಕರಿಸಿಕೊಂಡು ತಾನು ಪರಂಧಾಮಕ್ಕೆ ಹೋಗ್ತಾನೆ. ಒಬ್ಬ ಬೇಡನ ಬಾಣದ ಗುರಿಗೆ ತುತ್ತಾಗಿ ತನ್ನ ಅವತಾರ ಕಾರ್ಯವನ್ನು ಮುಗಿಸಿ ಕೃಷ್ಣ ಪರಂಧಾಮಕ್ಕೆ ಹೋಗ್ತಾನೆ. ಪಾಂಡವರು ಅಳುತ್ತಾ ಅಳುತ್ತಾ ತಾವೂ ಕೂಡ ಅವತಾರ ಕಾರ್ಯವನ್ನು ಮುಗಿಸುವಲ್ಲಿಗೆ ಕೃಷ್ಣಾವತಾರದ ಕಥೆ ಮುಗಿತದೆ. ಮುಂದೆ 12ನೇ ಸ್ಕಂದದಲ್ಲಿ ಕಲಿಯುಗದ ಧರ್ಮಗಳು, ಯುಗ ಧರ್ಮ ಹೇಳ್ತಾ ಕಲಿಯುಗದಲ್ಲಿ ಅಧರ್ಮವೇ ತಾಂಡವವಾಡ್ತಾ ಇರತಕ್ಕಂತಹ ಸಂದರ್ಭ. ಕಲಿಯುಗ ಪೂರ್ತಿ ಮುಗಿತಾ ಬರುವಾಗ ಇಡೀ ಜಗತ್ತಿನಲ್ಲಿ ಮ್ಲೇಚ್ಛರು ಆವರಿಸಿ ಬಿಡ್ತಾರೆ. ಯವನರು, ಮ್ಲೇಚ್ಛರು ಇಡೀ ಜಗತ್ತನ್ನು ಆವರಿಸಿಕೊಂಡು ಅವರದ್ದೇ ರಾಜ್ಯಭಾರ, ಧರ್ಮಕ್ಕೆ ಅವಕಾಶವೇ ಇಲ್ಲ. ಅವರವರೇ ಹೊಡೆದಾಡಿಕೊಂಡು ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ. ಸತ್ಯ, ಧರ್ಮ, ನ್ಯಾಯ, ನೀತಿ ಎಲ್ಲವೂ ನಶಿಸಿ ಹೋಗಿರ್ತದೆ. ಈ ರೀತಿಯ ಕಾಲದಲ್ಲಿ ವಿಷ್ಣು ಯಶ ಅಂತ ಒಬ್ಬ ಬ್ರಾಹ್ಮಣ, ಅವನ ಮನೆಯಲ್ಲಿ ಭಗವಂತ ಕಲ್ಕಿಯಾಗಿ ಅವತರಿಸಿ ಅಷ್ಟೂ ಮ್ಲೇಚ್ಛರನ್ನು ಸಂಹರಿಸಿ ಮತ್ತೆ ಧರ್ಮಸ್ಥಾಪನೆಯನ್ನು ಮಾಡುತ್ತಾನೆ ಅಂತ ಕಲಿಯುಗದ ಮಹತ್ವವನ್ನು ಹೇಳ್ತಾ ಹೇಳ್ತಾ ಮಾರ್ಕಂಡೇಯರ ಕಥೆಯನ್ನು ಹೇಳಿ, ಮಾರ್ಕಂಡೇಯರು ಕೊನೆಗೆ ಭಗವಂತನ ದಿವ್ಯ ಮಂಗಳ ರೂಪವನ್ನು, ಭಗವಂತನ ವಿಹಾರವನ್ನು, ಭಗವಂತನ ಲೀಲೆಯನ್ನು ನೋಡಬೇಕು ಅಂತ ಆಸೆ ಪಟ್ಟಾಗ ಒಂದು ಕ್ಷಣ ಕಣ್ಣು ಮುಚ್ಚಿಕೊಳ್ಳಿ ಅಂತ ಹೇಳ್ತಾನೆ ಭಗವಂತ. ಮಾರ್ಕಂಡೇಯರು ಕಣ್ಣು ಮುಚ್ಚಿಕೊಳ್ತಾರೆ. ಕಣ್ಣು ಮುಚ್ಚಿಕೊಂಡಾಗ ಇಡೀ ಜಗತ್ತು ಪ್ರಳಯ ಜಲಧಿಯಲ್ಲಿ ಮುಳುಗಿದೆ. ಆ ಜಗತ್ತಿನಲ್ಲಿ ಪ್ರಳಯದ ನೀರಿನಲ್ಲಿ ಒಂದು ಅಶ್ವತ್ಥದ ಎಲೆ, ಆ ಅಶ್ವತ್ಥದ ಎಲೆಯ ಮೇಲೆ ಒಂದು ಮಗು ತೇಲುತ್ತಾ ಇದೆ. ತೇಲ್ತಾ ಮಾರ್ಕಂಡೇಯರ ಬಳಿಗೆ ಬಂತು. ಆ ಮಾರ್ಕಂಡೇಯರಿಗೆ ಇದು ಭಗವಂತನೇ ಎಂಬ ಅರಿವು ಮೂಡುತ್ತದೆ. ಪದಾರವಿಂದೇನ ಮುಖಾರವಿಂದಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ಭಗವಂತ ನಮಸ್ಕರಿಸ್ತಾರೆ. ಆ ಮಗುವಿನ ಶ್ವಾಸದ ಶ್ವಾಸ ಎಳುವಿಕೆಗೆ ಒಳಪಟ್ಟು ಮಾರ್ಕಂಡೇಯರು ಆ ಮಗುವಿನ ಹೊಟ್ಟೆಯ ಒಳಗೆ ಹೋಗ್ತಾರೆ. ಹೊಟ್ಟೆಯ ಒಳಗೆ ಹೋದಾಗ ಸಮಗ್ರ ಬ್ರಹ್ಮಾಂಡ, ಪೃಥ್ವಿ, ನೀರು, ಬೆಂಕಿ, ಇಡೀ ಜಗತ್ತು, ಸೂರ್ಯಮಂಡಲ, ಸೌರವ್ಯೂಹ ಎಲ್ಲವನ್ನು ಕಂಡು ಇದು ಸಾಕ್ಷಾತ್ ಭಗವಂತನೇ ಈ ಮಗು ಅಂತ ತಿಳಿದುಕೊಂಡು ಆ ಭಗವಂತನನ್ನು ಧ್ಯಾನ ಮಾಡುವಾಗ ಒಮ್ಮೆಲೆ ಎಚ್ಚರ ಆಗ್ತದೆ ಮಾರ್ಕಂಡೇಯರಿಗೆ. ಇದು ಭಗವಂತನನ್ನು ನೋಡಬೇಕು, ಭಗವಂತನ ಮಹಿಮೆಯನ್ನು ನಾನು ಕಾಣಬೇಕು ಅಂತ ಅಪೇಕ್ಷೆ ಪಟ್ಟದ್ದಕ್ಕೆ ಆ ಭಗವಂತನಿಗೆ ತೋರಿಸಿದಂತಹ ದಿವ್ಯ ಮಂಗಳ ರೂಪ ಅಂತ ಭಗವಂತನ ಸ್ತೋತ್ರ ಮಾಡುವಲ್ಲಿಗೆ ಭಾಗವತ ಪುರಾಣವನ್ನು ನಾವು ಮುಕ್ತಾಯಗೊಳಿಸಿದ್ದೇವೆ. ಭಾಗವತದ ಮಂಗಳವಾಗಿದೆ. ಆ ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ನೃತಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಹರಿಪ್ರಿಯತಾಂ ಕೃಷ್ಣಾರ್ಪಣಮಸ್ತು. ಶ್ರೋತೃಗಳಲ್ಲಿ ವಿಜ್ಞಾಪನೆ, ಇಷ್ಟು ದಿನಗಳವರೆಗೆ ನನ್ನಿಂದ ಯಥಾಶಕ್ತಿ ಭಾಗವತದ ಕಥಾಮಾಲಿಕೆಯನ್ನು ಹೇಳಿಸಿದಂತಹ ನಮ್ಮೆಲ್ಲರ ಅಂತರ್ಯಾಮಿಯಾಗಿದಂತಹ ಮಧ್ವಾಂತರ್ಗತ ಗೋಪಾಲಕೃಷ್ಣ ದೇವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ನನ್ನಿಂದ ನಿಮಗೆ ಯಾವುದೇ ರೀತಿಯ ಮನಸ್ಸಿಗೆ ಖೇದ, ನೋವು ಅಥವಾ ಅಸಖ್ಯವೆನಿಸುವಂತಹ ಮಾತುಗಳು ಕೇಳಿಂತಿತ್ತು ಅಂತಾದರೆ ಎಲ್ಲವೂ ನನ್ನ ವೈಯಕ್ತಿಕವಾದಂತಹ ದೋಷಗಳಿಂದ. ಮನಸ್ಸಿಗೆ ಮುದ ನೀಡುವಂತಹ ಮಾತುಗಳು, ಸಂತೋಷಗೊಳ್ಳುವಂತಹ ಮಾತುಗಳು ಬಂದಿದ್ದರೆ ಎಲ್ಲ ಕೀರ್ತಿ ನನ್ನ ಗುರುಗಳಾದಂತಹ ಬೇಜಾವರ ಮಠಾಧೀಶ ಶ್ರೀ 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 ವಿಶ್ವೇಶತೀರ್ಥ ಶ್ರೀಪಾದರ ಚರಣ ಕಮಲಗಳಿಗೆ ಸಮರ್ಪಣೆಯಾಗಬೇಕು. ನಾನಿವತ್ತು ಈ ವೇದಿಕೆಯಲ್ಲಿ ಕೂತು, ಇಂತಹ ಬೇರೆ ಬೇರೆ ವೇದಿಕೆಗಳಲ್ಲಿ ಕೂತು ಭಾಗವತ, ವರಾಹ ಇತ್ಯಾದಿ ಪುರಾಣಗಳನ್ನು ಉಪನ್ಯಾಸ ಮಾಡ್ತಾ ಇದ್ದೇನೆ. ಇಷ್ಟು ನಿರರ್ಗಳವಾಗಿ ಮಾತನಾಡುತ್ತೇನೆ. ಈ ರೀತಿಯಲ್ಲಿ ನನ್ನ ಬಾಯಿಂದ ಅಕ್ಷರಗಳು ಹೊರಹೊಮ್ಮುತ್ತಾ ಇದ್ದಾವೆ ಅಂತ ಹೇಳಿದರೆ ಅದಕ್ಕೆ ಮೂಲ ಕಾರಣ ಪೇಜಾವರ ಶ್ರೀಗಳು ವಿನಃ ಬೇರೆ ಯಾರೂ ಅಲ್ಲ. ಅಂತಹ ಗುರುಗಳಿಗೆ ನನ್ನ ಸರ್ವ ಕೀರ್ತಿಯನ್ನು, ನಿಮ್ಮಿಂದ ಪ್ರಾಪ್ತವಾಗುವಂತಹ ಕೀರ್ತಿಯನ್ನು ಅವರಿಗೆ ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹರಿಪ್ರಿಯತಾಂ ಅವಕಾಶ ಕೊಟ್ಟಂತಹ ಸಂಸ್ಥೆಗೆ, ಆನಂದಕೃಷ್ಣ ಭಟ್ಟರಿಗೆ, ಅವರಿಗೆ ನನ್ನನ್ನು ಪರಿಚಯಿಸಿದಂತಹ ಸುಧಾಕರ ರಾಯರು ಪೇಜಾವರ ಇವರಿಗೆ, MB ಪುರಾಣಿಕರಿಗೆ, ಇಲ್ಲಿಯ ಎಲ್ಲ ಸಂಸ್ಥೆಯ ಟ್ರಸ್ಟಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹರಿಪ್ರಿಯತಾಂ ಕೃಷ್ಣಾರ್ಪಣಮಸ್ತು. ನಮ್ಮೆಲ್ಲರಿಗೂ ಕೂಡ ಮನದಟ್ಟು ಮಾಡಿದಂತಹ ಒಂದೇ ಶಬ್ದದಲ್ಲಿ ಹೇಳುವುದಾದರೆ ಅವರಲ್ಲಿ ಪೂರ್ಣ ಪ್ರಜ್ಞರ ಆ ಒಂದು ಆವೇಶ ಇನ್ನಷ್ಟು ಬರಲಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನಿಗೆ
ಪದಕಮಲಕ್ಕೆ ವಂದಿಸಿ ಪೂಜ್ಯ ಪೇಜಾವರ ಶ್ರೀಗಳನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಅವರ ಶಿಷ್ಯತ್ವ ಅಂತ ಇವರು ಹೇಳಿದರು. ವಿದ್ವಾಂಸರಾದಂತಹ ಶಶಾಂಕ್ ಅವರಿಗೆ ಚಂದ್ರ ಅಂತಲೂ ಬರ್ತದೆ, ಆ ರೀತಿಯ ಹೆಸರು. ಅವರ ಜೀವನದಲ್ಲಿಯೂ ನಿರಂತರವಾದ ಪೂರ್ಣ ಚಂದ್ರ, ಪೂರ್ಣ ಪ್ರಜ್ಞತೆ ಅವರಲ್ಲಿ ಬೆಳಗಲಿ ಅಂತ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಮಸ್ಕರಿಸ್ತೇನೆ. ಹಾಗೂ ಅವರು ದೇವರ ಪೂಜೆ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನು ಅವರು ಕೋರ್ತಾ ಇದ್ದಾರೆ.